ಅಧ್ಯಾಯ 2 ಗೀತೆಯ ಸಾರಾಂಶ. ನಿನ್ನೆ ನಾವು ರೀಕ್ಯಾಪ್ ಮಾಡುವ. ಅರ್ಜುನ ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ 4 ರೀಸನ್ ಕೊಡ್ತಾನೆ, ಕಾರಣಗಳು. ಯಾವುದೆಲ್ಲ? ಮೊದಲು ಸಹಾನುಭೂತಿ, ಅಂದ್ರೆ ಕೌರವರು ನಮ್ಮವರೇ, ಅವರ ಮೇಲೆ ದಯೆ, ಅನುಕಂಪ. ಮತ್ತೆ ಸಂತೋಷವಿಲ್ಲ, ಯುದ್ಧದಲ್ಲಿ ನಾನು ಗೆದ್ದರೂ ಕೂಡ ಮತ್ತೆ ನನಗೆ ಈ ರಾಜ್ಯದಲ್ಲಿ ನನಗೆ ಸಂತೋಷವಿಲ್ಲ. ಮತ್ತೆ ಪಾಪ, ಪಾಪ ಅಂದ್ರೆ ಎಲ್ಲ ಸೈನಿಕರು ಸತ್ರೆ ಅವರನ್ನು ಕೊಂದದ್ದು ನನಗೆ ಪಾಪ ಹಿಡಿತದೆ. ಮತ್ತೆ ಕಡೆಗೆ ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಎಲ್ಲ ಸೈನಿಕರು ಸತ್ರೆ ಅವರ ಮಕ್ಕಳಿಗೆ ತಂದೆ ಇಲ್ಲದಂತಾಗ್ತದೆ. ಹಾಗಾಗಿ ಇದು ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ ಅಂತ ಹೇಳ್ತಿದ್ದಾನೆ. ಮತ್ತೆ ಕಡೆಯದು ನಿರ್ಣಯ, ಅದು 2ನೇ ಅಧ್ಯಾಯದಲ್ಲಿ. ಇದಕ್ಕೆಲ್ಲ ಕೃಷ್ಣ ಉತ್ತರ ಕೊಡ್ತಾನೆ. ಕಾರ್ಪಣ್ಯ ದೋಷ ವಹತಾ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಃ ಯಶ್ರೇಯಸ್ಯಾತ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೆಹಂ ಸಾಧಿಮಾಂ ತ್ವಾಂ ಪ್ರಪನ್ನಂ. ಕಾರ್ಪಣ್ಯದ ದೌರ್ಬಲ್ಯದಿಂದ ನಾನೀಗ ನನ್ನ ಕರ್ತವ್ಯದ ಬಗ್ಗೆ ಗೊಂದಲದಲ್ಲಿ ಇದ್ದೇನೆ. ಚಿತ್ತ ಸ್ವಾಸ್ಥ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದೇನೆ. ಇಂತಹ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಯಸ್ಕರ ಎಂದು ನಿಶ್ಚಯವಾಗಿ ಹೇಳು. ನಾನೀಗ ನಿನ್ನ ಶಿಷ್ಯ ಮತ್ತು ನಿನಗೆ ಶರಣಾಗತನಾದ ಆತ್ಮ. ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ಇದರಲ್ಲಿ ನೋಡಿ, ಈ ಶ್ಲೋಕದಲ್ಲಿ ನಾವು ತುಂಬಾ ಕಲೀಲಿಕ್ಕೆ ಉಂಟು ನಮ್ಮ ಜೀವನದಲ್ಲಿ. ಎಂತಂದ್ರೆ ಪ್ರಭುಪಾದ್ ಮೊದಲು ಹೇಳ್ತಾರೆ ಪಾಯಿಂಟ್ ಎಂತಂದ್ರೆ, ಶುದ್ಧ ಭಕ್ತರು, ಈಗ ಅರ್ಜುನ ಶುದ್ಧ ಭಕ್ತ, ಶುದ್ಧ ಭಕ್ತರು ಯಾವಾಗ್ಲೂ ಸತ್ಯವನ್ನು ಹೇಳ್ತಾರೆ. ಎಂತ ಸತ್ಯ? ಇವ ಇಲ್ಲಿ ಒಪ್ಪಿಕೊಂಡಿದ್ದಾನೆ ಅರ್ಜುನ. ಎಂತ? ನಾನೀಗ ಗೊಂದಲದಲ್ಲಿದ್ದೇನೆ, ಚಿತ್ತಾಶ್ವಾಸವನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದ್ದಾನೆ, ಒಪ್ಪಿಕೊಳ್ಳುತ್ತಿದ್ದಾನೆ. ಪ್ರಭುಪಾದ್ ಹೇಳ್ತಾರೆ ಇದು ಪ್ರಾಪರ್ ಜೆಂಟಲ್ಮೆನ್. ಪ್ರಭುಪಾದ್ ಯಾವಾಗಲೂ ಹೇಳ್ತಾರೆ ಯು ಶುಡ್ ಬಿ ಆಲ್ವೇಸ್ ಜೆಂಟಲ್ಮೆನ್. ಜೆಂಟಲ್ಮೆನ್ ಅಂದ್ರೆ ಆಸ್ ಇಟ್ ಇಸ್. ನನ್ನಿಂದ ಈಗ ಎಂತ ಹೇಳೋದು, ಜನರೆಲ್ಲ ಹೆಚ್ಚಿನವರು ಹಿಪೋಕ್ರೆಟ್. ಹಿಪೋಕ್ರೆಟ್ ಅಂದ್ರೆ ಒಳಗೆ ಒಂದು ಹೊರಗೆ ಒಂದು. ಅರ್ಜುನ ಹಾಗೆ ಅಲ್ಲ. ಅರ್ಜುನ ನಾನೀಗ ಸಮಸ್ಯೆಯಲ್ಲಿ ಇದ್ದೇನೆ. ಪ್ರಭುಪಾದ್ ಹೇಳ್ತಾರೆ ಎಲ್ಲರೂ ಸಮಸ್ಯೆಯಲ್ಲಿದ್ದಾರೆ. ಯಾವ ಸಮಸ್ಯೆ? ನಮ್ಮ ಮೃತ್ಯು. ಎನಿ ಮೂಮೆಂಟ್. ಈ ಪ್ರಹ್ಲಾದ್ ಮಹಾರಾಜ್ ಅಂತ ಹೇಳುವುದಂದ್ರೆ ಪದಂ ಪದಂ ವಿಪದಂ, ಎವ್ರಿ ಸ್ಟೆಪ್ ಡೇಂಜರ್ ಅಂತೆ. ಈಗ ನೋಡಿ, ಮೊನ್ನೆ ನಮ್ಮ ಇಲ್ಲಿ ಒಬ್ಬ 32 ವರ್ಷದ ಹುಡುಗ ಹಾರ್ಟ್ ಅಟ್ಯಾಕ್ ಅಲ್ಲಿ ತೀರಿ ಹೋದ. ಮತ್ತೆ ಒಬ್ಬ 35 ವರ್ಷದವ ಕೊರೋನಾದಲ್ಲಿ ತೀರಿ ಹೋದ. ಇಲ್ಲಿ ಹತ್ತಿರ, ನಮ್ಮ ದೇವಸ್ಥಾನಕ್ಕೆ ಹತ್ತಿರ. ಇದು ಅಂದ್ರೆ ಇನ್ಸ್ಟೆನ್ಸ್ ಈಚೆಗೆ ಒಂದು ಕೊರೋನಾದವ 2 months ಬ್ಯಾಕ್, ಮತ್ತೆ ಇವ ಹಾರ್ಟ್ ಅಟ್ಯಾಕ್ ಆದವ 1 month ಬ್ಯಾಕ್. ಹಾಗಾಗಿ ನಾವೀಗ ಹೇಳುದು ಎಂತಂದ್ರೆ, ನಾನು ಅಂದ್ರೆ ಈಗ ಎಂತ ಆಗುದಿಲ್ಲ, ಪ್ರಾಯದ ಮೇಲೆ ಸಾಯೋದು, ಇದೆಲ್ಲ ನಮ್ಮ ಎಂತ ಹೇಳುದು ತಪ್ಪು ಕಲ್ಪನೆ. ಎನಿ ಮೂಮೆಂಟ್ ನಮಗೆ ಸಾವು ಬರ್ಬೋದಂತೆ. ಪದಂ ಪದಂ ವಿಪದಂ. ಹೇಗಂದ್ರೆ ಪ್ರಹ್ಲಾದ್ ಮಹಾರಾಜ್ ಅಂತ ಹೇಳುದಂದ್ರೆ, ಈಗ ನಾವು ರೋಡಲ್ಲಿ ಹೋಗುವಾಗ ಸಡನ್ ಒಂದು ಆಕ್ಸಿಡೆಂಟ್ ಆಗ್ಬೋದು, ಇಲ್ಲದ ಎಂತದೊಂದು ಆಗ್ಬೋದು. ಈಗ ಕೂತ್ಕೊಳ್ಳುವಾಗ ಎಂತದ್ದು ಈ ಬಿದ್ದು, ಕೆಲವರೆಲ್ಲ ಎಂತ ಆಗ್ತದೆ ಅಂದ್ರೆ ಮೇಲೆ 10th floor ಅಲ್ಲಿ ಇರ್ತಾರೆ, ಸ್ಲಿಪ್ ಆಗಿ ಬೀಳ್ತಾರೆ, ಸಾಯ್ತಾರೆ. ಅಂದ್ರೆ ನಮ್ಮ ಕಂಟ್ರೋಲ್ ಅಲ್ಲಿ ಯಾವುದಿಲ್ಲ. ಅದು ನಾವು ಎಂತ ಹೇಳಿಸೋದು ಮತ್ತೆ ಅಂತ ನಾವು ಒಪ್ಪಿಕೊಳ್ಳುವುದಿಲ್ಲ. ಅದು ನಮ್ಮ ದೊಡ್ಡ ಸಮಸ್ಯೆ. ಆದ್ರೆ ಇಲ್ಲಿ ಪ್ರಭುಪಾದ್ ಹೇಳ್ತಾರೆ, ಕೃಷ್ಣ ಯಾಕೆ ಭಗವದ್ಗೀತೆಯನ್ನು ಹೇಳಿದ? ಯಾಕೆಂದ್ರೆ ಅವ ಒಪ್ಪಿಕೊಂಡಿದ್ದಾನೆ ಅರ್ಜುನ. ನಾವು ಕೂಡ ಅದೇ ರೀತಿ ನಾವು ಒಪ್ಪಿಕೊಳ್ಬೇಕಂತ ಪ್ರಭುಪಾದ್ ಹೇಳ್ತಾರೆ. ಯಾವಾಗ ನಾವು ತಪ್ಪನ್ನು ಒಪ್ಪಿಕೊಳ್ತೇವೆ, ಇದರಿಂದ ನಾವು ದೊಡ್ಡವರಾಗಿರುವಿನ, ನಾವು ಸಣ್ಣವರಾಗುವುದಲ್ಲ. ಅದು ಹೆಚ್ಚಿನವರು ಎಂತ ಅಂದ್ರೆ, ನಾನು ಹೇಳಿದ್ರೆ ನಾನು ಅದು ಸಣ್ಣದಾಗ್ತೇನೆ, ಹಾಗೆ ನಾವು ಹೇಳಿಕ್ಕೆ ಹೋಗುದಿಲ್ಲ. ನಮ್ಗೆ ಸ್ವಲ್ಪ ಎಂತ ಅಂದ್ರೆ ಈ ಮುಜುಗರ ಬರ್ತದೆ, ನಾಚಿಕೆ. ಅಂದ್ರೆ ಬೇಡ ಬೇಡ, ಯಾಕಂದ್ರೆ ಅವರು ಎಂತ ತಿಳಿಯುವ ಇಲ್ಲ. ಇಲ್ಲಿ ಅವ ಒಪ್ಪಿಕೊಂಡಿದ್ದಾನೆ. ಇಂಥ ಸ್ಥಿತಿಯಲ್ಲಿ ನನಗೆ ಯಾವುದು ಶ್ರೇಷ್ಠಕರ ಎಂದು ನಿಶ್ಚಯವಾಗಿ ಹೇಳು. ನೋಡಿ, ಅವನಿಗೆ ಗೊತ್ತಿಲ್ಲ ಯಾವ್ದು ಶ್ರೇಷ್ಠಕರ ಯಾವ್ದು. ಪ್ರಭುಪಾದ್ ಹೇಳ್ತಾರೆ ಇದೇ ರೀತಿ ಎಲ್ಲರೂ ಈ ಸ್ಟೇಜ್ ಅಲ್ಲಿ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಎಂತ ಶ್ರೇಯಸ್ಕರ ಯಾವ್ದು ಶ್ರೇಯಸ್ಕರ ಅಲ್ಲ, ಗೊತ್ತಿಲ್ಲ. ಆದ್ರೂ ಇವು ಒಪ್ಪಿಕೊಂಡಿದ್ದಾನೆ. ನಾನೀಗ ನಿನ್ನ ಶಿಷ್ಯ.
ನೋಡಿ ಇಲ್ಲಿ ಅಷ್ಟು ತನಕ ಅವ ಗೆಳೆಯ ಅಂತ ಭಾವಿಸಿದ, ಇಲ್ಲಿ ಶಿಷ್ಯ ಅಂತ. ಮತ್ತೆ ನಿನ್ಗೆ ಶರಣಾಗತನಾದ ಆತ್ಮ, ನೋಡಿ ಇದು ತುಂಬಾ ಇಂಪಾರ್ಟೆಂಟ್. ಹೆಚ್ಚಿನವರು ಹೇಳುವಂತದ್ದು ನಾನು ಕೂಡ ಕೃಷ್ಣನಿಗೆ ಶರಣಾಗತನಾಗಿದ್ದೇನೆ, ನಾನು ಕೂಡ ಕೃಷ್ಣನ ಭಕ್ತ. ಯಾಕೆಂದ್ರೆ ನಾನು ಈ ಪುಸ್ತಕ ವಿತರಣೆ ತುಂಬಾ ವರ್ಷದಿಂದ ಮಾಡ್ತಾ ಇದ್ದೇನೆ. ಹಾಗೆ ಪುಸ್ತಕ ವಿತರಣೆ ಮಾಡುವಾಗ ಸರ್ ಪುಸ್ತಕ ತಗೊಳ್ಳಿ, ಆಗ ಅವರು ಕೆಲವರಿಗೆ ಬಂದು ನಾನು ಕೂಡ ಕೃಷ್ಣನ ಭಕ್ತ, ಮುಂಚೆಯಿಂದ ಭಕ್ತ. ಆದ್ರೆ ಶರಣಾಗತನ ಅಂದ್ರೆ ಅದಕ್ಕೆ ಈಗ ನಿಮ್ಗೆ ಒಂದು ಇಚ್ಛೆ ಉಂಟು, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಇಲ್ಲ, ಆಗ ನೀವು ಅದನ್ನು ಮಾಡಬಾರ್ದು, ಇದು ಶರಣಾಗತ. ಮತ್ತೆ ನಿಮ್ಗೆ ಇಚ್ಛೆ ಇಲ್ಲ, ಗುರು ಮತ್ತೆ ಕೃಷ್ಣನಿಗೆ ಇಚ್ಛೆ ಉಂಟು, ಆಗ ನೀವು ಮಾಡ್ಬೇಕು. ಆದ್ರೆ ಜನರು ಈ ರೀತಿ ಅಲ್ಲ, ಜನರು ಅವರ ಇಚ್ಛೆ ಪ್ರಕಾರ, ನನ್ನ ಪ್ರಕಾರ ಹೀಗೆ, ನನ್ನ ಪ್ರಕಾರ ಕೃಷ್ಣನಿಗೆ ಈ ರೀತಿ ಶರಣಾಗತ. ಸರ್ ಹಾಗೆ ಅಲ್ಲ ಸರ್, ದಯವಿಟ್ಟು ಆ ರೀತಿ ಶರಣಾಗತ ಅಲ್ಲ. ಶರಣಾಗತ ಅಂದ್ರೆ ನೀವು ಕಂಪ್ಲೀಟ್ ಗುರು ಮತ್ತೆ ಕೃಷ್ಣನ ಗೊಂಬೆ. ನಿನ್ನ ಗೊಂಬೆಯೋ ನೀ ಸೂತ್ರಧಾರಿ, ನಿನ್ನ ಎದಿರೋ ನಾ ಪಾತ್ರಧಾರಿ, ಕುಣಿಸಲು ನೀನು ಕುಣಿಯುವೆ ನಾನು. ಅಂದ್ರೆ ಈ ದಾಸರ ಕೀರ್ತನೆಗಳು ಅದು ಹಾರ್ಟ್ ಟಚಿಂಗ್ ಅಂದ್ರೆ ಅವರು ಆ ಲೆವೆಲ್ ಅಲ್ಲಿ ಇದ್ದಾರೆ, ಇದ್ದು ಹೇಳುವಂತದ್ದು. ಅವರು ಗೊಂಬೆ ಆಗಿದ್ದಾರೆ ಕೃಷ್ಣಂದು, ಹಾಗಾಗಿ ಆ ರೀತಿ ಹೇಳ್ತಿದ್ದಾರೆ. ಹಾಗಾಗಿ ಆದ್ರೆ ನಾವು ಹಾಗೆಲ್ಲ, ನಾವು ಅಂದ್ರೆ ನಾವು ಕೂಡ ಹೇಳ್ತೇವೆ ಶರಣಾಗತ ಅಂದ್ರೆ, ಆದ್ರೆ ಕೃಷ್ಣನ ಎಷ್ಟೋ ವಿಷಯವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ನಾವು. ಆದ್ರೆ ಶರಣಾಗತ ಅಂದ್ರೆ ಎಸ್, ಕೃಷ್ಣ ಈಗ ಹೇಳಿದಾನೆ, ನಾನು ಒಪ್ಪಿಕೊಳ್ಳುತ್ತಾ ಇದ್ದೇನೆ. ಎಸ್, ದಯವಿಟ್ಟು ನನಗೆ ಮಾರ್ಗದರ್ಶನ ಮಾಡು. ನೋಡಿ ಪ್ರಭುಪಾದ ಇಲ್ಲಿ ಹೇಳ್ತಾರೆ, ಒಂದು ಸರಿ, ಈಗ ಟೀಚರ್ ಯಾವಾಗಲೂ ಕೃಷ್ಣನಿಂದ ಕಲಿಬೇಕು. ಎಂತ ಕಲಿಬೇಕು ಕೃಷ್ಣನಿಂದ? ಯಾವ ಟೈಮಿಗೆ ಮಾತಾಡ್ಬೇಕು, ಇದು ಕೃಷ್ಣನಿಂದ ಕಲಿಬೇಕು. ಕೃಷ್ಣ ಮೊದಲ ಅಧ್ಯಾಯ ಮಾತೇ ಆಡ್ಲಿಲ್ಲ, ಎಲ್ಲ ಹೇಳಿದ್ದಾನೆ. ಮತ್ತೆ ಇಲ್ಲಿ ಈ ಶ್ಲೋಕದಲ್ಲಿ ಟೋಟಲ್ ಶರಣಾಗತನಾಗಿದ್ದಾನೆ, ಮತ್ತೆ ಅದೇ ಕಂಪ್ಲೀಟ್ ಸರೆಂಡರ್ ಆಗಿದ್ದಾನೆ. ಈಗ ಕಂಪ್ಲೀಟ್ ಸರೆಂಡರ್ ಅಂದ್ರೆ ಎರಡು ಕೈಯನ್ನು ಎತ್ತಿ ಕೃಷ್ಣ ನಾನು ಟೋಟಲ್ ನಿನಗೆ ಸರೆಂಡರ್. ಆಗ ಕೃಷ್ಣ ಮಾತಾಡಿದ. ಪ್ರಭುಪಾದ ಹೇಳ್ತಾರೆ ಇದು ಟೀಚರ್ನ ಕ್ವಾಲಿಟಿ. ಯಾರಾದ್ರೂ ಒಬ್ಬ ಟೀಚರ್ ಇದ್ರೆ ಕೃಷ್ಣನಿಂದ ಕಲಿಯುವಂತದ್ದು ಇದು ವಿಷಯ. ಎಂತಂದ್ರೆ ಯಾವ ಟೈಮಲ್ಲಿ ಹೇಗೆ ಮಾತಾಡ್ಬೇಕು, ಒಟ್ಟು ಮಾತಾಡುದಲ್ಲ. ಪ್ರಭುಪಾದ ಯಾವಾಗ್ಲೂ ಹೇಳ್ತಾರೆ, ಈ ಕಪ್ಪೆ ಎಂತ ಮಾಡುದು, ಮಾಡುದು, ಮತ್ತೆ ಹಾವನ್ನು ಇನ್ವೈಟ್ ಮಾಡುವಂಥದ್ದು. ಆ ರೀತಿ ಆಗ್ಬಾರ್ದು. ಮಾತು ಅಂದ್ರೆ ಅದು ಹೇಗಂದ್ರೆ ಯಾವಾಗ ಬೇಕು ಅದನ್ನು ನಾವು ಆಡ್ಬೇಕು. ಈಗ ಅವನಿಗೆ ಕೃಷ್ಣನಿಗೆ ಆಪರ್ಚುನಿಟಿ ಸಿಕ್ಕಿದೆ, ಈಗ ಸ್ಟಾರ್ಟ್ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಒಬ್ಬ ಟೀಚರ್ ಆದವ ಕೃಷ್ಣನಿಂದ ಇದನ್ನು ಕಲಿಬೇಕಂತ ಪ್ರಭುಪಾದ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಟೋಟಲ್ ಶರಣಾಗತನಾದ, ಮತ್ತೆ ಕೃಷ್ಣ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಎಸ್, ನೋಡಿ ಇದು ತುಂಬಾ ಮುಖ್ಯ, ದಯವಿಟ್ಟು ಇದನ್ನು ಅಂದ್ರೆ ನೋಟ್ ಡೌನ್ ಮಾಡಿ. ನಮ್ಮ ದೃಷ್ಟಿ ನಿಷ್ಪಾಪವಾಗಿ ಪರಿಪೂರ್ಣವಾಗಿದ್ದಾಗ ನಾವು ನೋಡುವುದನ್ನು ನಾವು ನಂಬುತ್ತೇವೆ. ಎಸ್, ಇದೆಂತಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ ನೋಡಿ, ಇದನ್ನು ನೋಟ್ ಡೌನ್ ಮಾಡಿ. 3 ದರ್ಶನ ಉಂಟು. ಒಂದು ಪ್ರತ್ಯಕ್ಷ, ಮತ್ತೆ ಎರಡನೇದು ಅನುಮಾನ, ಮೂರನೇದು ಶಬ್ದ. ಪ್ರತ್ಯಕ್ಷ ಅಂದ್ರೆ ಹೇಗಂದ್ರೆ ಹೆಚ್ಚಿನ ಯಂಗ್ಸ್ಟರ್ಸ್ ಈ ಗೀತೆಯನ್ನು ನಂಬುದಿಲ್ಲ, ದೇವರು ನಂಬುದಿಲ್ಲ. ಅವ್ರದ್ದು ನೀವು ಯಾಕಂದ್ರೆ ನಾವು ಈ ಪುಸ್ತಕ ವಿತರಣೆ ಮಾಡುವಾಗ ಯಂಗ್ಸ್ಟರ್ಸ್ಗೆ ಮಾತಾಡುವಾಗ ಅವ್ರು ಹೇಳುವಂಥದ್ದು, ನಾವು ಇದನ್ನೆಲ್ಲ ನಂಬುದಿಲ್ಲ. ಯಾಕೆ ನಂಬುದಿಲ್ಲ? ನಾವು ಕೃಷ್ಣನ್ ನೋಡ್ಲಿಲ್ಲ. ಪ್ರತ್ಯಕ್ಷ ಕೃಷ್ಣ ಇಲ್ಲಿ ಬಂದ್ರೆ ಮಾತ್ರ ನಾನು ಕೃಷ್ಣನ್ ನಂಬುದು. ಆದ್ರೆ ಇದು ಹೇಗಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ನೀನು ಕ್ವಾಲಿಫೈಡ್ ಆಗ್ಲಿಲ್ಲ. ಕೃಷ್ಣ ಈಗ ಎದುರು ಬಂದ್ರೆ ಕೂಡ ಅಂದ್ರೆ ನೀನು ನೋಡುವಷ್ಟು ನಿಮಗೆ ಕ್ವಾಲಿಫಿಕೇಶನ್ ಇಲ್ಲ ಅಂತ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಹಾಗಾಗಿ ಹೆಚ್ಚಿನವರು ಪ್ರತ್ಯಕ್ಷಕ್ಕೆ ಹೋಗ್ತಾರೆ. ಕಲಿಯುಗದಲ್ಲಿ 90% ಎಸ್ ನಾನು ನೋಡಿದ್ರೆ ಮಾತ್ರ. ಈಗ ಹೇಗಂದ್ರೆ ಅಮೆರಿಕ ಉಂಟು, ಎಷ್ಟೋ ಜನ ನಾವು ಅಮೆರಿಕ ಹೋಗ್ಲಿಲ್ಲ, ಆದ್ರೂ ಕೂಡ ನಾವು ಉಂಟಂತ ಭಾವಿಸ್ತೇವೆ. ಅದು ಹೇಗೆ? ನಾವು ಕೇಳಿ ತಿಳಿದದ್ದು. ಆದ್ರೆ ಪ್ರತ್ಯಕ್ಷ ಅಂದ್ರೆ ಒಬ್ಬ ಅಮೆರಿಕ ಇಲ್ಲ. ಯಾಕೆ ಇಲ್ಲ? ನಾನು ನೋಡ್ಲಿಲ್ಲ. ನೀನ್ ನೋಡ್ಲಿಲ್ಲ ಅಂತ ಅಮೆರಿಕ ಇಲ್ಲ ಅಲ್ಲ, ಅಮೆರಿಕ ಉಂಟು, ಆದ್ರೆ ನೀನ್ ನೋಡ್ಲಿಲ್ಲ ಅಷ್ಟೇ. ಅದೇ ರೀತಿ ಕೃಷ್ಣ ಇದ್ದಾನೆ, ಆದ್ರೆ ನೀನ್ ನೋಡ್ಲಿಲ್ಲ.
ಆದ್ರೆ ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ಅದು ಸರಿ ಇಲ್ಲ, ಅಂದ್ರೆ ಅವ ನೋಡಿದ್ರೆ ಮಾತ್ರ ನಂಬುವಂಥದ್ದು. ಎರಡನೇದು ಅನುಮಾನ. ಅನುಮಾನ ಅಂದ್ರೆ ಅವ ಕೇಳ್ತಾನೆ, ಇನ್ನೊಬ್ಬ ಹೇಳ್ತಾನೆ ಎಸ್ ಅಮೆರಿಕ ನಾನು ಹೋಗಿ ಬಂದಿದ್ದೇನೆ, ಅದು ಕೂಡ ಅವನಿಗೆ ಉಂಟಾ ಇಲ್ವೋ ಅನುಮಾನ. ಅವ ಹೇಳ್ತಿದ್ದಾನೆ ಅವ ಹೋಗಿದ್ದಾನೆ ಅಮೆರಿಕಾಗೆ, ಅದು ಕೂಡ ಅವನಿಗೆ ಅವ ಬಂದ ಅವನ ಹತ್ರ ಹೇಳ್ತಾನೆ ಹೀಗೆ ಉಂಟು ಹೀಗೆ, ಅದು ಕೂಡ ಅವನಿಗೆ ಅನುಮಾನ. ಅದು ಎರಡನೇದು, ಅದು ಕೂಡ ಸರಿಯಲ್ಲ. ಮೂರನೇದು ಶಬ್ದ. ಶಬ್ದ ಅಂದ್ರೆ ಶಾಸ್ತ್ರ. ಶಾಸ್ತ್ರ ಹೇಳುವಂತದ್ದು ಎಸ್ ಈಗ ಮಹಾಜನರು ನೋಡಿದ್ದಾರೆ, ಶುದ್ಧ ಭಕ್ತರು ನೋಡಿದ್ದಾರೆ, ಕೃಷ್ಣ ಇದ್ದಾನೆ, ಇದು ಶಬ್ದ. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ನಾವು ಶಬ್ದ ಪ್ರಮಾಣ ಪ್ರಕಾರ ಹೋಗ್ಬೇಕು. ಇದರಿಂದ ನಮ್ಮ ಟೈಮ್, ಎನರ್ಜಿ ಎಲ್ಲವೂ ಸೇವ್ ಆಗ್ತದೆ. ಇದಕ್ಕೊಂದು ಸಣ್ಣ ಒಂದು ಉದಾಹರಣೆ ಕೊಡ್ತೇನೆ. ಈ ಉದಾಹರಣೆ ತುಂಬಾ ಸೂಕ್ತ. ಈ ಉದಾಹರಣೆ ಅಂತ ಅಂದ್ರೆ, ಬ್ರಿಟಿಷರು ಭಾರತಕ್ಕೆ ಬಂದಾಗ ಆಗ ಭಾರತದಲ್ಲಿ ಎಲ್ಲರೂ ಮನೆ, ಈಗ ಹಳ್ಳಿಯಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಗೋಡೆಗೆ ಅದು ಮಣ್ಣಿನ ಗೋಡೆ, ಅದಕ್ಕೆ ಈ ಎಂತ ಹೇಳುದು ಸಗಣಿಯನ್ನು ಗೋಡೆಗೆ ಹಾಕ್ತಾರೆ, ಮತ್ತೆ ನೆಲಕ್ಕೆಲ್ಲ ಸಗಣಿ ಹಾಕ್ತಾರೆ. ಗೋಡೆಗೆ ಯಾಕೆ ಹೋಗೋದಂದ್ರೆ ಅದನ್ನು ಮತ್ತೆ ಅವರು ಬೆಂಕಿಗೆ ಯೂಸ್ ಮಾಡ್ತಾರೆ. ಹಾಗೆ ಬ್ರಿಟಿಷರ್ ಬಂದ್ರು ಹೀಗೆ ನೋಡಿದ್ರು, ದೀಸ್ ಬ್ಲಡಿ ಇಂಡಿಯನ್ಸ್ ದೇ ಡೋಂಟ್ ಹ್ಯಾವ್ ಎನಿ ಸೆನ್ಸ್. ಅಂದ್ರೆ ಭಾರತರು ಮೂರ್ಖರಂದ್ರೆ, ಅವ್ರಿಗೇನು ಇದಿಲ್ಲ. ಅವರು ಆ ಪ್ರಾಣಿದು ಮಲವನ್ನು ಗೋಡೆಗೆಲ್ಲ ಹಾಕಿದ್ದಾರೆ. ಆದ್ರೆ ಭಾರತೀಯರು ಹೇಗೆ ಅಂದ್ರೆ, ಶಾಸ್ತ್ರ ಹೇಳ್ತಾ ಉಂಟು ಈ ಸೆಗಣಿ ಪ್ಯೂರ್ ಅಂತ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ಏನು ಇದು ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ, ಅದನ್ನು ನಂಬ್ತಾ ಬಂದಿದ್ದಾರೆ. ಅದಕ್ಕೆ ಹೇಳುದು ಶಬ್ದ ಪ್ರಮಾಣ. ಮತ್ತೆ ಕಡೆಗೆ 50 ವರ್ಷ ಬಿಟ್ಟು ಈ ಬ್ರಿಟಿಷರು ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಯಾವುದನ್ನು? ಸಗಣಿಯನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅವ್ರ ಕನ್ಕ್ಲೂಷನ್ ಬಂದ್ರು, ಸಗಣಿ ತುಂಬಾ ಪ್ಯೂರ್, ಆಂಟಿಸೆಪ್ಟಿಕ್, ಪ್ಯೂರ್ ಅಂತ ಕನ್ಕ್ಲೂಷನ್ ಬಂದ್ರು. ಆದ್ರೆ ನೋಡಿ, ಭಾರತೀಯರು ಅದು ಎಕ್ಸ್ಪೆರಿಮೆಂಟ್ ಮಾಡಲಿಲ್ಲ. ಅವರ ಹಿಂದಿನ ಕಾಲದಿಂದ ಅದು ಹಾಗೆ ಬಂದಿದೆ ಅವರಿಗೆ, ಅದು ಶಬ್ದ ಪ್ರಮಾಣ. ಆದ್ರೆ ಬ್ರಿಟಿಷರು ಎಕ್ಸ್ಪೆರಿಮೆಂಟ್ ಮಾಡಿ ಮತ್ತೆ ಅದನ್ನು ತಿಳ್ಕೊಂಡ್ರು. ಹಾಗಾಗಿ ಯಾವಾಗಲೂ ಎಕ್ಸ್ಪೆರಿಮೆಂಟ್ ಇಂದ ಅವ್ರದ್ದು ಹಣ ಖರ್ಚಾಯಿತು, ಟೈಮ್ ವೇಸ್ಟ್ ಆಯಿತು, ಎಲ್ಲವೂ ಎನರ್ಜಿ ವೇಸ್ಟ್ ಆಯಿತು. ಆದ್ರೆ ಭಾರತೀಯರು ಹಣ ಕೂಡ ಖರ್ಚಾಗ್ಲಿಲ್ಲ, ಎನರ್ಜಿ ಕೂಡ ವೇಸ್ಟ್ ಆಗ್ಲಿಲ್ಲ, ಎಲ್ಲವೂ. ಹಾಗಾಗಿ ಇದಕ್ಕೆ ಹೇಳುವಂಥದ್ದು ಶಬ್ದ ಪ್ರಮಾಣ. ಎಸ್, ಈಗ ಬರುವ ನಮ್ಮ ದೃಷ್ಟಿ ನಿಷ್ಪಾಪವಾಗಿ ಪರಿಪೂರ್ಣವಾಗಿ ನಾವು ನೋಡುವುದನ್ನು ನಾವು ನಂಬುತ್ತೇವೆ. ಹೇಗಂದ್ರೆ ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ. ಈಗ ಒಬ್ಬ ಬಂದು ಪ್ರಭುಪಾದ ಹತ್ರ, ಪ್ರಭುಪಾದ್ ನನಗೆ ಕೃಷ್ಣನನ್ನು ತೋರಿಸಿ. ಪ್ರಭುಪಾದ ಹೇಳ್ತಾರೆ, ಕೃಷ್ಣನನ್ನು ನೋಡ್ಲಿಕ್ಕೆ ನಿನಗೆ ಅರ್ಹತೆ ಬೇಕು. ಇಲ್ಲ, ನನಗೆ ತೋರಿಸಿ. ಪ್ರಭುಪಾದ ಹೇಳ್ತಾರೆ, ನಿನ್ನ ಈ ಕಣ್ಣಿಂದ ನಿನಗೆ ನೋಡ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಆಧ್ಯಾತ್ಮಿಕ ಕಣ್ಣು ಬೇಕಂತ ಪ್ರಭುಪಾದ ಹೇಳ್ತಾರೆ. ಜನರಿಗೆ ಅಂತ ಅಂದ್ರೆ, ಜನರು ಎಷ್ಟು ಚೀಪ್ ಅಂದ್ರೆ ಹೆಚ್ಚಿನವರು ಪ್ರಭುಪಾದ ಹತ್ರ, ಯಾಕಂದ್ರೆ ಪ್ರಭುಪಾದ ಈ ಪಾಶ್ಚಾತ್ಯ ದೇಶ ಅಮೆರಿಕ ಹೋಗುವ ಎಲ್ಲರೂ ಬಂದು ನನಗೆ ನೀವು ನಿಮ್ಮ ಕ್ಲಾಸಲ್ಲೆಲ್ಲ ಕೃಷ್ಣನ್ ಬಗ್ಗೆ ಹೇಳ್ತೀರಿ, ನೀವು ಹೇಳ್ತೀರಿ ಕೃಷ್ಣನ್ ನೋಡಿದೆ ಅಂತ, ನನಗೆ ತೋರಿಸಿ. ಪ್ರಭುಪಾದಮ್ಮ ಹೇಳಿದ್ರು, ಎಸ್ ನಾನು ಕೃಷ್ಣನ್ ನೋಡಿದೆ ಅಂತ ನೀನು ನಂಬ್ತೀಯಾ? ಅದು ನಮ್ಗೆ ಇಲ್ಲ ನನಗೆ. ಹಾಗಾದ್ರೆ ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣ, ಸರಿ ಇಲ್ಲ. ನಿನ್ಗೆ ಯಾವಾಗ ನಾನು ಕೃಷ್ಣನ್ ನೋಡಿದೆ ಅಂತ ನಂಬಿಕೆ ಇಲ್ಲವೋ ಮತ್ತೆ ನಿನ್ನ ಪ್ರಶ್ನೆ ಕೂಡ ಅಪರಿಪೂರ್ಣ. ಹಾಗೆ ಹೆಚ್ಚಿನವರಿಗೆ ಕೃಷ್ಣನ ನೋಡ್ಬೇಕು, ಆದ್ರೆ ಕೃಷ್ಣನ ನಂಬಿಕೆ ಇಲ್ಲ. ಇದು ಹೇಗೆ ಸಾಧ್ಯ? ಇದು ಸಾಧ್ಯ ಇಲ್ಲ. ಫಸ್ಟಿಗೆ ನಮ್ಗೆ ಕೃಷ್ಣನ ನಂಬಿಕೆ ಬರಬೇಕು. ಈಗ ನೋಡಿ, ನೀವು ನಂಬಿಕೆ ಇಟ್ಟು ಭಗವದ್ ಕ್ಲಾಸಿಗೆ ಬಂದಿದೆ, ಈಗ ನಿಮ್ಗೆ ಅರ್ಥ ಆಗ್ತದೆ ಭಗವದ್ ಎಂತ ಅಂತ. ನಂಬಿಕೆ ಇಲ್ಲದೆ ನೀವು ಎಷ್ಟು ನಮ್ಗೆ ಭಗವದ್ ಅರ್ಥ ಆಗ್ಬೇಕು, ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳಿದ್ರೆ ಆಗುದಿಲ್ಲ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ಈಗ ನನ್ನ ಕಣ್ಣಿಗೆ ಪರೆ ಬಂದಿದೆ, ಕ್ಯಾಟ್ರಾಕ್ಟ್ ಆಗಿದೆ, ಆ ಪರೆಯನ್ನು ನೀನು ತೆಗಿಬೇಕು, ಮತ್ತೆ ನಿಮಗೆ ಕಾಣ್ಬೋದು. ಅದಕ್ಕೆ ಒಂದು ಪ್ರೊಸೆಸ್ ಉಂಟು. ಅದು ಹೇಗೆ ಪ್ರೊಸೆಸ್? ಪ್ರಭುಪಾದ ಹೇಳ್ತಾರೆ, ಈಗ ನೀನು ಇಂಜಿನಿಯರಿಂಗ್, ನಿನ್ನ ಮಗನನ್ನು ಇಂಜಿನಿಯರಿಂಗ್ ನೀನು ಹಾಕ್ಬೇಕು. ನೀನು ಮನೆಯಲ್ಲಿ ಕೂರಿಸಿ ಅವನಿಗೆ ಇಂಜಿನಿಯರಿಂಗ್ ಕಲಿಸ್ತೀಯಾ? ಇಲ್ಲ. ನೀನೊಂದು ಒಳ್ಳೆ ಕಾಲೇಜ್ ನೋಡ್ತೀಯಾ, ಮತ್ತೆ ಅಲ್ಲಿಗೆ ಅಡ್ಮಿಷನ್ ಮಾಡ್ತೀಯಾ, ಮತ್ತೆ ಅವ 4 ವರ್ಷ ಅಲ್ಲಿ ಕಲಿತಾನೆ, 8 ಸೆಮಿಸ್ಟರ್ ಉಂಟು, ಮತ್ತೆ ಅವ ಇಂಜಿನಿಯರ್ ಆಗ್ತಾನೆ. ಅದೇ ರೀತಿ ಭಕ್ತಿಯಲ್ಲಿ ಕೂಡ ಪ್ರೊಸೆಸ್ ಉಂಟು. ಆ ಪ್ರೊಸೆಸ್ ಅನ್ನು ನಾವು ತೆಗಿಬೇಕು, ಮತ್ತೆ ಕ್ರಮೇಣ ನಮಗೆ ಕೃಷ್ಣನ್ ಕಾಣ್ಬೋದು. ಈ ರೀತಿ ಒಂದು ದಿವಸ ಬಂದು ನೀನು ಕೃಷ್ಣನ್ ತೋರಿಸು, ಇಲ್ಲ. ಆದ್ರೆ ಜನರು ಹೆಚ್ಚಿನವರಿಗೆ ಫಾಸ್ಟ್, ಯಾಕೆಂದ್ರೆ ಕಲಿಯುಗ ಎಂತ ಅಂದ್ರೆ ಇಮಿಡಿಯೇಟ್, ಅವರಿಗೆ ಇನ್ಸ್ಟಾ ಎಂತಂದ್ರೆ ಹೆಚ್ಚಿನವರು ಹೇಳುವಂಥದ್ದು, ನಾನು ಇವತ್ತು 1 ಕೋಟಿ ಆಗ್ತೇನೆ, ನನಗೆ 2 ಕೋಟಿ ಆಗ್ಬೇಕು ನಾಳೆ. ಈ ರೀತಿ ಅಂದ್ರೆ ಕಲಿಯುಗದ ಜನರದ್ದು ಎಂತಂದ್ರೆ ಅವರಿಗೆ ಇಮಿಡಿಯೇಟ್ ಮೇಲೆ ಸಿಗ್ಬೇಕು. ಆದ್ರೆ ಭಕ್ತಿ ಹಾಗೆ ಅಲ್ಲ, ಇಮಿಡಿಯೇಟ್ ಸಿಗುವಂಥದ್ದಲ್ಲ. ನಮ್ಮ ದೃಷ್ಟಿ ಪರಿಪೂರ್ಣವಾಗಿ ನಾವು ನೋಡುವುದನ್ನು ನಾವು ನಂಬುತ್ತೇವೆ. ಸೊ ಹೂ ಇಸ್ ಕೃಷ್ಣ? ಯಾರು ಕೃಷ್ಣ? ಯಾರು? ಎಸ್, ನೋಡಿ ಇಲ್ಲಿ ಇದು ತುಂಬಾ ಮುಖ್ಯ ಶ್ಲೋಕ.
ಈಗ ನಮ್ಗೆ ಕಾಣುವುದಿಲ್ಲ, ಅಂದ್ರೆ ಅಲ್ಲಿ ಬೆಟ್ಟ ಉಂಟು ಆದ್ರೂ ಕೂಡ ನಮ್ಗೆ ಕಾಣುವುದಿಲ್ಲ, ತುಂಬಾ ದೂರದಲ್ಲಿ ಉಂಟು. ನೆಕ್ಸ್ಟ್ ಸ್ವಲ್ಪ ಹತ್ತಿರ ಹೋಗುವಾಗ ಸ್ವಲ್ಪ ಕಾಣ್ತದೆ, ಇನ್ನು ಹತ್ತಿರ ಹೋಗುವ ಅಲ್ಲಿ ಮರ ಉಂಟು, ಇನ್ನು ಹತ್ತಿರ ಹೋಗುವ ಮರ ಕ್ಲಿಯರ್ ಆಗಿ ಕಾಣ್ತದೆ, ಇನ್ನು ಹತ್ತಿರ ಹೋಗುವ ಅಲ್ಲಿ ಮರದಲ್ಲಿ ಗಿಳಿ ಉಂಟು. ಹಾಗಾಗಿ ಇದಕ್ಕೆ ನಾನೀಗ ಆ ಒಂದು ಭಾಗವತದ ಒಂದು ಶ್ಲೋಕವನ್ನು ತೆಗಿತೇನೆ. ವದಂತಿ ತತ್ವ ವಿಧಸ್ತತ್ವಂ ಯಜ್ಞಾನಂ ಅದ್ವಯಂ ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನೇತಿ ಶಬ್ದತೆ. ಈ ಶ್ಲೋಕ ಎಂತ ಹೇಳ್ತಾನಂದ್ರೆ, ಬ್ರಹ್ಮೇತಿ ಅಂದ್ರೆ ಬ್ರಹ್ಮನ್ ಸಾಕ್ಷಾತ್ಕಾರ, ಇದು ಬ್ರಹ್ಮಜ್ಯೋತಿ. ಇದಕ್ಕೆ ನಾನು ನಿಮಗೆ 4ನೇ ಅಧ್ಯಾಯದಲ್ಲಿ ಆ ಗೋಲೋಕ ಚಾರ್ಟ್ ತೋರಿಸ್ತೇನೆ, ಅಲ್ಲಿ ನಿಮಗೆ ವಿವರಿಸ್ತೇನೆ. ಇದು ಬ್ರಹ್ಮೇತಿ, ಸೂರ್ಯನ ಅಂದ್ರೆ ಕೃಷ್ಣನ ಕಿರಣ. ನೆಕ್ಸ್ಟ್ ಬರುವಂತದ್ದು ಪರಮಾತ್ಮೇತಿ ಅಂದ್ರೆ ಪರಮಾತ್ಮ ಸಾಕ್ಷಾತ್ಕಾರ, ಒಳಗಿನ ಮರ್ಗದಲ್ಲಿ ಪರಮಾತ್ಮ ಇದ್ದಾನೆ. ನೆಕ್ಸ್ಟ್ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ಈಗ ಇದಕ್ಕೆ ಎಕ್ಸಾಂಪಲ್ ಪ್ರಭುಪಾದ್ ಸೂರ್ಯನಿಗೆ ಕೊಟ್ಟಿದ್ದಾರೆ, ಇದು ಸೂರ್ಯನ ಕಿರಣ, ಇದಕ್ಕೆ ಬ್ರಹ್ಮೇತಿ ಸಾಕ್ಷಾತ್ಕಾರ. ಮತ್ತೆ ನೆಕ್ಸ್ಟ್ ಬರುವಂತದ್ದು, ಈಗ ಪ್ರಭುಪಾದ್ ಎಷ್ಟೋ ಬಾರಿ ಹೇಳ್ತಾರೆ, ನಿನ್ಗೆ ಸೂರ್ಯಲೋಕಕ್ಕೆ ಹೋಗ್ಬೇಕಿದ್ರೆ ನಿನ್ಗೆ ಆ ಅಂತದೇ ದೇಹ ಸಿಗ್ಬೇಕು, ಯಾಕಂದ್ರೆ ಅಲ್ಲಿ ತುಂಬಾ ಹೀಟ್, ಈ ದೇಹದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಸಪೋಸ್ ನಿನ್ಗೆ ಕೃಷ್ಣ ಆ ಅಂತ ದೇಹ ಕೊಟ್ಟ, ಮತ್ತೆ ನಿನ್ಗೆ ಸೂರ್ಯಲೋಕ ಹೋಗ್ಬೋದು. ಫಸ್ಟ್ಗೆ ನೀನು ಸೂರ್ಯನ ಕಿರಣ ಕಾಣ್ತಾ ಉಂಟು, ಅದಕ್ಕೆ ಬ್ರಹ್ಮೇತಿ. ಆದ್ರೆ ಹೆಚ್ಚಿನವರು ಕಲಿಯುಗದಲ್ಲಿ ಈ ಬ್ರಹ್ಮೇತಿ ಸಾಕ್ಷಾತ್ಕಾರ ಕಂಪ್ಲೀಟ್ ಅಂತ ಹೇಳಿಸ್ತಾರೆ. ಸರ್ ಇದಲ್ಲ. ಅದರ ನೆಕ್ಸ್ಟ್ ಇರುವಂತದ್ದು ನೋಡಿ, ಪರಮಾತ್ಮ ಸಾಕ್ಷಾತ್ಕಾರ. ಪರಮಾತ್ಮ ಸಾಕ್ಷಾತ್ಕಾರ ಸೂರ್ಯನಿಗೆ ಹೇಗೆ ಹೋಲಿಸುವುದು ಅಂದ್ರೆ, ಫಸ್ಟ್ ಸೂರ್ಯನ ಕಿರಣ ಬ್ರಹ್ಮೇತಿ, ಮತ್ತೆ ನಿಮ್ಗೆ ಅಂತ ದೇಹ ಕೃಷ್ಣ ಕೊಟ್ರೆ ನೀವು ಹೋಗ್ತೀರಿ ಒಳಗೆ ಸೂರ್ಯಲೋಕಕ್ಕೆ, ಅಲ್ಲಿ ನಿಮ್ಗೆ ಸೂರ್ಯ ಪ್ಲೇಟ್ ಕಾಣ್ತದೆ, ಸನ್ ಡಿಸ್ಕ್, ಅದಕ್ಕೆ ಪರಮಾತ್ಮ ಸಾಕ್ಷಾತ್ಕಾರ. ಪರಮಾತ್ಮ ಅಂದ್ರೆ ನಮ್ಮ ಹೃದಯದಲ್ಲಿ ಪರಮಾತ್ಮನಾಗಿ ಕೃಷ್ಣ ಇದ್ದಾನೆ. ನೆಕ್ಸ್ಟ್ ಬರುವಂತದ್ದು ಭಗವಾನ್ ಸಾಕ್ಷಾತ್ಕಾರ. ನೀವು ಇನ್ನೂ ಕೂಡ ಸೂರ್ಯ ಸನ್ ಡಿಸ್ಕ್ ಒಳಗೆ ಹೋದ್ರೆ ಅಲ್ಲಿ ವಿವಸ್ವಾನ್ ಸೂರ್ಯ ದೇವರು ಇದ್ದಾರೆ, ಹಾಗೆ ಇದು ಭಗವಾನ್ ಸಾಕ್ಷಾತ್ಕಾರ. ಅದೇ ರೀತಿ ಯಾರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗ್ತದೆ ಅವರಿಗೆ ಬ್ರಹ್ಮೇತಿ ಕೂಡ ಆಯ್ತು, ಪರಮಾತ್ಮೇತಿ ಕೂಡ ಆಯ್ತು. ತುಂಬಾ ಸಂಸ್ಥೆಗಳುಂಟು, ಅವರೆಲ್ಲ ಬ್ರಹ್ಮೇತಿ ಸಾಕ್ಷಾತ್ಕಾರ ಕಡೆ ಹೋಗ್ತಾರೆ. ಮತ್ತೆ ಈ ಎಲ್ಲ ಯೋಗಿನವರು ಹಿಮಾಲಯದಲ್ಲಿ ಅವರು ಪರಮಾತ್ಮ ಸಾಕ್ಷಾತ್ಕಾರ, ಮತ್ತೆ ಈ ಭಕ್ತರು ಈ ಭಗವಾನ್ ಸಾಕ್ಷಾತ್ಕಾರ. ಪ್ರಭುಪಾದ್ ಹೇಳ್ತಾರೆ ಭಕ್ತರು ತುಂಬಾ ಬುದ್ಧಿವಂತರು, ಯಾಕಂದ್ರೆ ಅವರಿಗೆ ಭಗವಾನ್ ಸಾಕ್ಷಾತ್ಕಾರ. ಯಾರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗ್ತದೆ ಈ 2 ಸಾಕ್ಷಾತ್ಕಾರಗಳು ಆಗ್ತದೆ. ಹಾಗಾಗಿ ಪರಿಪೂರ್ಣ ಅಂದ್ರೆ ಭಗವಾನ್ ಸಾಕ್ಷಾತ್ಕಾರ. ಎಸ್, ಈಗ ಭಗವಾನ್ ಯಾಕೆ ಅಂತ ಈ 2ನೇ ಇದನ್ನ ನಾನು ಯಾಕೆ ತಂದಿದ್ದೇನೆ ಅಂದ್ರೆ, ಇಲ್ಲಿ ಪರಾಶರ ಮುನಿ ವೇದವ್ಯಾಸರ ತಂದೆ ಭಗವಾನ್ ಪದದ ಅರ್ಥವನ್ನು ಇಲ್ಲಿ ಹೇಳಿದ್ದಾರೆ. ಭಗವಾನ್ ಅಂದ್ರೆ ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಶ ಯಶಸ್ವಿಯ ಜ್ಞಾನ ವೈರಾಗ ಚೈವ ಸನ್ನಂಬಗ ಇತಿಂಗಣ. ಅಂದ್ರೆ ಯಾರತ್ರ ಈ ಆರು ಐಶ್ವರ್ಯಗಳು ಫುಲ್ ಅಲ್ಲಿ ಉಂಟು, ಆಪ್ಯುಲೆನ್ಸ್, ಅವನಿಗೆ ಭಗವಾನ್ ಅಂತ ಹೇಳುವಂಥದ್ದು. ಯಾವುದೆಲ್ಲ ಈ 6 ಐಶ್ವರ್ಯ, 6 ರೀತಿಯ ಇದು. ಫಸ್ಟ್ಗೆ ಐಶ್ವರ್ಯ ಅಂದ್ರೆ ಸಂಪತ್ತು. 2 ಐಶ್ವರ್ಯಶ ಸಮಗ್ರಶ ವೀರ್ಯ ಅಂದ್ರೆ ಸ್ಟ್ರೆಂತ್. ಐಶ್ವರ್ಯಶ ಸಮಗ್ರಶ ವೀರ್ಯ ಯಶಸ್ ಅಂದ್ರೆ ಫೇಮಸ್. ಶ್ರಿಯ ಅಂದ್ರೆ ಬ್ಯೂಟಿ ಸೌಂದರ್ಯ. ಶ್ರಿಯ ಜ್ಞಾನ ಅಂದ್ರೆ ನಾಲೆಜ್. ಲಾಸ್ಟ್ಗೆ ವೈರಾಗ್ಯ ಅಂದ್ರೆ ರಿನೌನ್ಸಿಯೇಷನ್. ಈ 6 ವಿಷಯ ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಂಟು ಅವನನ್ನು ಭಗವಾನ್ ಅಂತ ಯಾರು ಪರಾಶರ ಮುನಿ ವೇದವ್ಯಾಸರ ತಂದೆ ಹೇಳಿದ್ದಾರೆ. ಈಗ ಇದನ್ನು ನಾನು ನಿಮ್ಗೆ ಸ್ವಲ್ಪ ವಿವರಿಸ್ತೇನೆ, ಈ 6 ವಿಷಯ ಕೃಷ್ಣನಲ್ಲಿ ಹೇಗೆ ಫುಲ್ ಉಂಟಂತ. ಫಸ್ಟಿಗೆ ಐಶ್ವರ್ಯದ ಬಗ್ಗೆ ಹೇಳುವುದಾದ್ರೆ, ಕೃಷ್ಣ 16,108 ಗೋಪಿಗೆಯರು ಮದುವೆ ಆಗ್ತಾನೆ. ಮದುವೆ ಆಗಿ ಅವರಿಗೆಲ್ಲರಿಗೂ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಡ್ತಾನೆ. ಪ್ರಭುಪಾದ್ ಹೇಳ್ತಾರೆ, ಈಗ ಹೆಚ್ಚಿನವರಿಗೆ ಕೃಷ್ಣನನ್ನು ಇಮಿಟೇಟ್ ಮಾಡಬೇಕು ಕಲಿಯುಗದಲ್ಲಿ. ಅವರಿಗೆ ಅಂತಂದ್ರೆ ಕೃಷ್ಣ 16,108 ಮದುವೆ ಆಗಿದ್ದಾನೆ, ನಾನು ಕೂಡ ಆಗ್ತೇನೆ. ಪ್ರಭುಪಾದ್ ಹೇಳಿದ್ರು, ಎಸ್ ನೀನು ಕೂಡ ಆಗು, ಆದ್ರೆ ನೀನು ಅವರಿಗೆಲ್ಲರಿಗೂ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಡು, ಮತ್ತೆ ನಾನು ಕೃಷ್ಣ ಅಂತ ಒಪ್ಪಿಕೊಳ್ತೇನೆ. ಅದು ನನಗೆ ಆಗುದಿಲ್ಲ, ಅದು ಅವರಿಗೆ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಲಿಕ್ಕೂ ಆಗುದಿಲ್ಲ. ಕೃಷ್ಣನಿಗೆ ಆಗಿದೆ, ಅದಕ್ಕೆ ಕೃಷ್ಣ ಭಗವಾನ್ ಅಂದ್ರೆ. ಮತ್ತೆ ಕೃಷ್ಣ ಎಲ್ಲರಿಗೂ ವಜ್ರ ವೈಡೂರ್ಯದ ಮನೆಯನ್ನು ಕಟ್ಟಿಕೊಟ್ಟ ಎಲ್ಲ ಗೋಪಿಕೆಯರಿಗೆ. ದ್ವಾರಕೆಗೆ ನಾರಾಯಣ ಮತ್ತೆ ಲಕ್ಷ್ಮಿ ಬರ್ತಾರೆ, ಅವರು ಬಂದು ನೋಡ್ತಾರೆ, ಅವರಿಗೆ ಶಾಕ್ ಆಗ್ತದೆ. ಅಂದ್ರೆ ವೈಕುಂಠದಲ್ಲಿ ಒಂದು ಮನೆ ಇರುವಂತದ್ದು, ಆ ರೀತಿ ಇಲ್ಲಿ ಕೃಷ್ಣ 16,108 ಮನೆ ವಜ್ರ ವೈಡೂರ್ಯದ ಮನೆ ಕಟ್ಟಿಕೊಟ್ಟಿದ್ದಾನೆ. ಹಾಗಾಗಿ ಐಶ್ವರ್ಯದಲ್ಲಿ ಕೃಷ್ಣನ ಡಿಫೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಎರಡನೇದು
ವೀರ್ಯ, ವೀರ್ಯ ಅಂದ್ರೆ ಸ್ಟ್ರೆಂತ್. ಸ್ಟ್ರೆಂತ್ಗೆ ಪ್ರಭುಪಾದ ಆ ಗೋವರ್ಧನ ಬೆಟ್ಟ, ಕೃಷ್ಣ 7 ದಿವಸ 7 ರಾತ್ರಿ ಗೋವರ್ಧನ ಬೆಟ್ಟವನ್ನು ತನ್ನ ಕಿರು ಬಿರಳಲ್ಲಿ ಹೀಗೆ ಹಿಡ್ದ. ಮತ್ತೆ ಕಾಲು ಹಿಡ್ದದ್ ಮಾತ್ರ ಅಲ್ಲ, ಈ ಸೈಡ್ ಅಲ್ಲಿ ಅವ ಫ್ಲೂಟ್ ಬಾರಿಸ್ತಾ ಇದೆ ಇನ್ನೊಂದು ಕೈಯಲ್ಲಿ. ಅವನಿಗೆ ಏನು ಟೆನ್ಷನೇ ಇಲ್ಲ. ಈಗ ನೋಡಿ, ಈ ವೆಯ್ಟ್ ಲಿಫ್ಟ್ ಅನ್ನೋರೆಲ್ಲ ಅಂದ್ರೆ 200 kg ಎಲ್ಲ ಹೀಗೆ ಒಂದೆಷ್ಟೋ ಸೆಕೆಂಡ್ ಹೀಗೆ ಮಾಡ್ತಾರೆ, ಮತ್ತೆ ಬಿಡ್ತಾರೆ, ಮತ್ತೆ ಅವರಿಗೆ 1 ತಿಂಗಳು ಬೆನ್ನು ನೋವು. ಆದ್ರೆ ಕೃಷ್ಣ ನೋಡಿ 7 ದಿವಸ 7 ರಾತ್ರಿ ಏನು ಟೆನ್ಷನ್ ಇಲ್ಲದೆ ಮತ್ತೆ ನಗಾಡ್ತಾ ಇದ್ದಾನೆ ಅದನ್ನ ಎತ್ತಿ, ಮತ್ತೆ ಫ್ಲೂಟ್ ಬಾರಿಸ್ತಾ ಇದ್ದಾನೆ. ಹಾಗಾಗಿ ಸ್ಟ್ರೆಂತ್ ಅಲ್ಲಿ ಕೃಷ್ಣನನ್ನು ಡಿಫೀಟ್ ಮಾಡುವವರು ಯಾರು ಇಲ್ಲ. ಮತ್ತೆ 3ನೇದು ಐಶ್ವರ್ಯಶ ಸಮಗ್ರಶ ವೀರ್ಯ ಯಶಶ. ಯಶಶ ಅಂದ್ರೆ ಫೇಮಸ್. ಈಗ ನೋಡಿ, ಒಂದು 50 ವರ್ಷ ಹಿಂದೆ ಗಾಂಧೀಜಿ ತುಂಬಾ ಫೇಮಸ್ ಇದ್ರು. ಈಗ ಎಂತಾಗಿದೆ, ನರೇಂದ್ರ ಮೋದಿ ತುಂಬಾ ಫೇಮಸ್ ಆಗಿದ್ದಾರೆ. ನೆಕ್ಸ್ಟ್ ಒಂದು 50 ವರ್ಷ ಬಿಟ್ಟು ಇನ್ನೊಂದು ಯಾರಾದ್ರೂ ಬರ್ತಾರೆ. ಅಂದ್ರೆ ಒಬ್ಬರು ಫೇಮಸ್ ಅಂದ್ರೆ ಜಾಸ್ತಿ ಒಂದು 50 ವರ್ಷ ಇರ್ತಾರೆ, ಮತ್ತೆ ನಮ್ಗೆ ಇನ್ನೊಬ್ರು ಬರುವಾಗ ಅವ್ರದ್ದು ಹೆಸರು ಅಂದ್ರೆ ಅವ್ರು ಫೇಮಸ್ ಆಗ್ತಾರೆ. ಆದ್ರೆ ಕೃಷ್ಣ ಹಾಗೆಲ್ಲ. ಈ 4ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನ್ ಅಹಂ ಅವ್ಯಯಂ. ಅಂದ್ರೆ ನಾನು ವಿವಸ್ವಾನಿಗೆ, ಸೂರ್ಯದೇವನಿಗೆ ಎಷ್ಟೋ ಕೋಟಿ ವರ್ಷದಿಂದ ಹೇಳಿದ್ದೇನೆ. ಕೃಷ್ಣ ಆಗ ಕೂಡ ಫೇಮಸ್, ಕೃಷ್ಣ ಈಗ ಕೂಡ ಫೇಮಸ್. ಈಗ ನೋಡಿ ನಾವೆಲ್ಲರೂ ಭಗವದ್ಗೀತೆ ಕೇಳ್ತಾ ಇದ್ದೇವೆ, ಕೃಷ್ಣ ಇನ್ನು ಮುಂದೆ ಕೂಡ ಫೇಮಸ್. ಹಾಗಾಗಿ ಕೃಷ್ಣನನ್ನು ಈ ಬೀಟ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಐಶ್ವರ್ಯಸ ವೀರ್ಯಸ ಸಮಗ್ರಸ್ಯ ಯಶಸ್ಸ ಶ್ರಿಯ. ಶ್ರಿಯ ಅಂದ್ರೆ ಸೌಂದರ್ಯ. ಕೃಷ್ಣನ ಒಮ್ಮೆ ನೀವು ಸೌಂದರ್ಯ ನೋಡಿದ್ರೆ ನಿಮಗೆ ಏನು ಬೇಡ ಅಂತ ಆಗ್ತದೆ. ಇದಕ್ಕೊಂದು ಉದಾಹರಣೆ, ಕೃಷ್ಣನ ಈ ವೃಂದಾವನ ಲೀಲೆ ಆಗುವಾಗ ಒಬ್ಬ ಕಳ್ಳ, ಈ ಜನರೆಲ್ಲ ಮಾತಾಡ್ತಿದ್ದಾರೆ, ಅಂದ್ರೆ ಈ ವೃಂದಾವನದಲ್ಲಿ ಕೃಷ್ಣ ಇದ್ದಾನೆ, ಅವನ ಕುತ್ತಿಗೆಯಲ್ಲಿ ಡೈಮಂಡ್ ನೆಕ್ಲೆಸ್ ಹಾಕಿದ್ದಾನೆ, ಎಷ್ಟು ಚಂದ ಆ ಡೈಮಂಡ್ ನೆಕ್ಲೆಸ್ ಅಲ್ಲಿ ಎಷ್ಟು ಚಂದ ಕಾಣ್ತಾನೆ. ಒಬ್ಬ ಕಳ್ಳ ಎಂತ ಮಾಡಿದ, ಇದನ್ನು ಕೇಳ್ತಾ ಇದ್ದಾನೆ ಅವನು. ಯಾವಾಗ ನೋಡಿ ಈ ಕಳ್ಳರು ಆ ಡೈಮಂಡ್, ಬಂಗಾರ, ಹಣದೆಲ್ಲ ವಿಷಯ ಹೇಳುವಾಗ ಅವರ ಕಿವಿ ದೊಡ್ಡದಾಗ್ತದೆ. ಅದೇ ರೀತಿ ಅವ ಕೇಳ್ತಾ ಇದ್ದ. ಹೆಂಗಸರು ಜಸ್ಟ್ ಮಾತಾಡುವಂಥದ್ದು. ಮತ್ತೆ ಎಂತ ಮಾಡ್ತಾನೆ, ಇದು ಬೇರೆ ಎಂತಂದ್ರೆ ಬೇರೆ ಜಾಗದಲ್ಲಿ ಆದ್ರೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಅವ ಕೃಷ್ಣನ ಹುಡ್ಕೊಂಡು ವೃಂದಾವನಕ್ಕೆ ಹೋಗ್ತಾನೆ. ಕೃಷ್ಣನ ಹುಡ್ಕೊಂಡು ಹೋಗ್ತಾ ಕೃಷ್ಣ ಅವನಿಗೆ ಸಿಗ್ತಾನೆ. ಪ್ರಭುಪಾದಲ್ಲಿ ಹೇಳ್ತಾರೆ, ನಿಮ್ದು ಯಾವುದೇ ಇಂಟೆನ್ಷನ್ ಇರಲಿ, ನೀವು ಕೃಷ್ಣನನ್ನು ಹುಡುಕ್ತಾ ಹೋದ್ರೆ ಕೃಷ್ಣ ನಿಮ್ಗೆ ಸಿಗ್ತಾನೆ. ಇದಕ್ಕೆ ಉದಾಹರಣೆ ಇಲ್ಲ. ಮತ್ತೆ ಹೋಗ್ತಾನೆ. ಮತ್ತೆ ಫಸ್ಟ್ಗೆ ಅವ ಕೇಳುವಂಥದ್ದು ಕೃಷ್ಣನ್ ನೋಡಿ, ನಂಗೆ ನಿನ್ನ ಆ ಡೈಮಂಡ್ ನೆಕ್ಲೆಸ್ ಕೊಡುವ ಅಂತ. ಕೃಷ್ಣ, ಯಾಕೆಂದ್ರೆ ಕೃಷ್ಣ ಅಂತರ್ಯಾಮಿ, ಕೃಷ್ಣನಿಗೆ ಗೊತ್ತುಂಟು ಅವನ ಒಳಗೆ ಹೃದಯದಲ್ಲಿ ಎಂತ ಉಂಟಂತ. ಕೃಷ್ಣ ಹೇಳ್ತಾನೆ, ನಾನು ಕೊಡುವುದಿಲ್ಲ, ನನ್ನ ತಾಯಿ ಯಶೋಧಿ ಬೈತಾಳೆ, ನಾನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಮತ್ತೆ ಕೃಷ್ಣ ಅಲ್ಲಿಂದ ಹೋಗ್ತಾನೆ. ಕೃಷ್ಣ ಹೋಗಿ ಇವ ಕಳ್ಳ ಕೃಷ್ಣನ ನೋಡಿ ಟೋಟಲ್ ಸಮಾಧಿಯಲ್ಲಿ, ಅಂದ್ರೆ ಅವನಿಗೆ ಎಷ್ಟು ಖುಷಿಯಾಗಿದೆ ಅಂದ್ರೆ ಅಷ್ಟು ಆನಂದ ಆಗಿದೆ. ಟೋಟಲ್ ಎಲ್ಲವನ್ನು ಮರೆತು ಅಲ್ಲೇ ಕೂತ್ಕೊಂಡಿದ್ದಾನೆ. ಮತ್ತೆ ಮರು ದಿವಸ ಕೃಷ್ಣ ಅಲ್ಲಿಗೆ ಬರ್ತಾನೆ. ಕೃಷ್ಣನಿಗೆ ಗೊತ್ತಾಗಿದೆ ಇವ ರಿಫಾರ್ಮ್ ಆದದ್ದು. ಕೃಷ್ಣನಿಗೆ ಗೊತ್ತಾಗಿದೆ, ಯಾಕಂದ್ರೆ ಕೃಷ್ಣ ಒಳಗೆ ಪರಮಾತ್ಮನಾಗಿದ್ದಾನೆ. ಆ ಕಳ್ಳ ರಿಫಾರ್ಮ್ ಆದದ್ದು ಅವನಿಗೆ ಗೊತ್ತಾಯ್ತು. ನೆಕ್ಸ್ಟ್ ಡೇ ಹೋಗ್ತಾನೆ, ಹೋಗಿ ಎಸ್ ಈಗ ಡೈಮಂಡ್ ಕೊಡ್ತಾನೆ, ಡೈಮಂಡ್ ನೆಕ್ಲೆಸ್. ಅವ ಹೇಳ್ತಾನೆ, ನನಗೆ ಬೇಡ, ನನಗೆ, ನಾನು ನಿನ್ನನ್ನು ನೋಡಿದೆ, ನನಗೆ ಯಾವುದು ಬೇಡ. ಹಾಗಾಗಿ ಒಮ್ಮೆ ಕೃಷ್ಣನ ನೀವು ಸೌಂದರ್ಯ ನೋಡಿದರೆ, ಕೃಷ್ಣನ ಹೆಸರು ಆಕರ್ಷತಿ ಇತಿ ಕೃಷ್ಣ. ತುಂಬಾ ಆಕರ್ಷಣೆ ಅಂತೆ ಕೃಷ್ಣ. ಕೃಷ್ಣನನ್ನು ನೋಡಿದ್ರೆ ನಿಮ್ಗೆ ಈ ಬೇರೆ ಯಾವುದು ಬೇಡ ಅಂತ ಆಗ್ತದೆ, ಅಷ್ಟು ಆಕರ್ಷಣೆ. ಮತ್ತೆ ಅವ ರಿಫಾರ್ಮ್ ಆಗ್ತಾನೆ, ಮತ್ತೆ ಅವನಿಗೆ ಎಸ್ ಏನು ಬೇಡ ಅಂತ. ಹಾಗಾಗಿ ಸೌಂದರ್ಯದಲ್ಲಿ ಕೃಷ್ಣನನ್ನು ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ 5ನೇದು ಜ್ಞಾನ. ಈಗ ಕೂಡ ನೋಡಿ ನಾವು ಭಗವದ್ಗೀತೆ ಓದ್ತಾ ಇದ್ದೇವೆ. ಕೃಷ್ಣ ಕೊಟ್ಟ ಜ್ಞಾನ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಅದು ಎಂಡ್ ಆಗ್ಲಿಕ್ಕೆ ಇಲ್ಲ. ಹಾಗಾಗಿ ಜ್ಞಾನದಲ್ಲಿ ಕೃಷ್ಣನನ್ನು ಬೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಡೆಯಲ್ಲಿ ವೈರಾಗ್ಯ. ವೈರಾಗ್ಯ ಅಂದ್ರೆ ಟೋಟಲ್ ರಿನೌನ್ಸಿಯೇಷನ್. ನೋಡಿ, ಕೃಷ್ಣ ಮೊದಲ 11 ವರ್ಷ ವೃಂದಾವನದಲ್ಲಿ ಇದ್ದ. ಮತ್ತೆ ಅಕ್ರೂರ ಬರ್ತಾನೆ. ಅಕ್ರೂರ ಬಂದವನನ್ನು ಮಥುರಕ್ಕೆ ಕರ್ಕೊಂಡು ಹೋಗ್ತಾನೆ. ಮಥುರಕ್ಕೆ ಕರ್ಕೊಂಡು ಹೋಗುವಾಗ ಎಲ್ಲ ಗೋಪಿಕೆಯರು, ಯಶೋದೆ, ನಂದ ಮಹಾರಾಜ್, ರಾಧಾರಾಣಿ, ಎಲ್ಲ ವೃಂದಾವನ ವಾಸಿಗಳು ಕೂಗ್ತಾ ಇದ್ದಾರೆ,
ಕೃಷ್ಣ ಕೃಷ್ಣ ಹೋಗ್ಬೇಡ, ಕೃಷ್ಣ ನೀನು ನಮ್ಮ ಜೀವ, ಕೃಷ್ಣ ಹೋಗ್ಬೇಡ ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್. ವೃಂದಾವನದಲ್ಲಿ ಕೃಷ್ಣ ಬಿಟ್ಟು ಅವರಿಗೆ ಬೇರೆ ಏನು ವಿಷಯ ಗೊತ್ತಿಲ್ಲ. ಕೃಷ್ಣ ಅಂತ ಮಾಡ್ತಾನೆ, ಕೃಷ್ಣ ಹಿಂದೆ ತಿರುಗಿ ನೋಡುವುದಿಲ್ಲ. ಈಗ ನಾವು ನೋಡಿ, ನಾವು ಕೂಡ ನಮ್ಮ ಫ್ಯಾಮಿಲಿಯಲ್ಲಿ ಹೆಂಡತಿ ಮಕ್ಕಳು ತುಂಬಾ ನಾವು ಅಟ್ಯಾಚ್ ಆಗಿರ್ತೇವೆ. ನಮ್ಗೆ ಅದು ಅಟ್ಯಾಚ್ಮೆಂಟ್ ಬಿಡ್ಲಿಕ್ಕೆ ಸಾಧ್ಯವಿಲ್ಲ. ಅದು ಕೃಷ್ಣ ಆಗಿ ಅಲ್ಲ. ಕೃಷ್ಣ ವೈರಾಗ್ಯ ಮೂರ್ತಿ. ಕೃಷ್ಣ ಹಿಂದೆ ತಿರುಗಿ ನೋಡ್ಲಿಲ್ಲ. ಅವರೆಲ್ಲ ನೆಲದಲ್ಲಿ ರೋಲ್ ಆಗ್ತಾ ಇದ್ದಾರೆ, ಹೊರಳಾಡ್ತಾ ಇದ್ದಾರೆ, ಕೃಷ್ಣ 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 ಅಂತ. ಆದ್ರೂ ಕೂಡ ಕೃಷ್ಣ ಸೀದಾ ಮಥುರಕ್ಕೆ ಹೋದ. ಇದಕ್ಕೆ ಹೇಳುವಂಥದ್ದು ವೈರಾಗ್ಯ. ಹಾಗಾಗಿ ವೈರಾಗ್ಯ ಕೂಡ ನಾವು ಕೃಷ್ಣನಿಂದ ಕಲಿಬೇಕಾದ. ಹಾಗಾಗಿ 6 ವಿಷಯ ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಂಟೋ ಪರಾಸರ ಮುನಿ ಅವ ಭಗವಾನ್ ಅಂತ ಹೇಳ್ತಾರೆ. ಹಾಗಾಗಿ ಭಗವಾನ್ ಅಂದ್ರೆ ಡೆಫಿನೇಷನ್, ಈ 6 ವಿಷಯ ಯಾರಲ್ಲಿ ಪೂರ್ಣ ಪ್ರಮಾಣದಲ್ಲಿ ಉಂಟು ಅವ ಭಗವಾನ್. ಎಸ್. ದೇನಸ್ಮಿ ಯಥಾ ದೇ ಕೌಮಾರಂ ಯೌವನಂ ಜರಾ ತಥಾ ದೇಯಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ದೇಹಸ್ಥ ಆತ್ಮವು ಈ ದೇಹದಲ್ಲಿ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮಯ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಧೀರನಾದನು ಇದರಿಂದ ಗೊಂದಲಕ್ಕೆ ಒಳಗಾಗುವುದಿಲ್ಲ. ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಅಂದ್ರೆ ನೀವು ಸಣ್ಣ ಮಗುವಿಂದ ನೀವು ದೊಡ್ಡದಾದದ್ದು. ನಾವು ಮಗು ಇರುವಾಗ ನಮ್ಮ ದೇಹ ಬೇರೆ ಇತ್ತು. ಮತ್ತೆ ನೋಡಿ, ಸ್ವಲ್ಪ ದೊಡ್ಡದಾಗುವಾಗ ಸ್ವಲ್ಪ ದೊಡ್ಡದಾಗುವಾಗ ನಮ್ಮ ದೇಹ ಚೇಂಜ್ ಆಗ್ತದೆ. ಇಲ್ಲಿ ನೋಡಿ, ನಮ್ಮ ದೇಹ ಚೇಂಜ್ ಆಗ್ತದೆ, ಆದ್ರೆ ಆತ್ಮವು ಚೇಂಜ್ ಆಗುವುದಿಲ್ಲ. ಆತ್ಮ ಹಾಗೆ ನವಯೌವನಾಂಶ. ಕೃಷ್ಣ ನೋಡಿ, ಈಗ ಈ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನಿಗೆ 89 ಪ್ರಾಯ ಅಂತ ಹೇಳ್ತಾರೆ. ಕೃಷ್ಣ ಕೂಡ ಅವನ ಸೇಮ್ ಏಜಿನವ. ಆದ ಕೃಷ್ಣ 16 ವರ್ಷದ ಬಾಲಕಂದರ ಕಾಣ್ತಿದ್ದ ಯುದ್ಧದಲ್ಲಿ. ಅದು ಹೇಗೆ? ಏಕೆಂದ್ರೆ ಕೃಷ್ಣಂದು ಸಚಿದಾನಂದ ದೇಹ, ಗೋಲೋಕದಿಂದ ಬಂದ ದೇಹ, ಸೇಮ್ ದೇಹ. ಅದು ಯಾವಾಗಲೂ ಈ ರೀತಿ ಇರುವಂಥದ್ದು. ಹಾಗಾಗಿ ಆತ್ಮ ಕೂಡ ಯಾವಾಗಲೂ ಸಚಿದಾನಂದ, ಅದು ಎವರ್ ಫ್ರೆಶ್. ದೇಹ ಮಾತ್ರ ಚೇಂಜ್ ಆಗುವಂಥದ್ದು. ಹಾಗಾಗಿ ಆತ್ಮಕ್ಕೆ ಸಾವಿಲ್ಲ. ಇದನ್ನು ತಿಳಿದವ ಧೀರ. ದೇಹಸ್ಥ ಆತ್ಮವು ಈ ದೇಹದಿಂದ ಬಾಲ್ಯದಿಂದ ಯೌವನಕ್ಕೆ ಮುಪ್ಪಿಗೆ ಒಂದೇ ಸಮಯ ಸಾಗುವ ರೀತಿಯಲ್ಲಿ ಆತ್ಮವು ಸಾವಿನ ನಂತರ ಮತ್ತೊಂದು ದೇಹಕ್ಕೆ ಸಾಗುತ್ತದೆ. ಆತ್ಮಕ್ಕೆ ಸಾವಿಲ್ಲ. ನಾವೀಗ ಕೂಗ್ತೇವಲ್ಲ, ಯಾರೋ ಸತ್ರೆ, ನಿನ್ನೆ ತನಕ ಒಟ್ಟಿಗೆ ಇವತ್ತು ಹೋದ್ರು. ಎಂತ ಹೋದ್ರು? ಆತ್ಮ ಹೋಯ್ತಾ ಅಷ್ಟೇ, ಆತ್ಮಕ್ಕೆ ಸಾವಿಲ್ಲ. ದೇಹಕ್ಕೆ ಮಾತ್ರ ಸಾವಿರುವಂಥದ್ದು, ಆತ್ಮಕ್ಕೆ ಸಾವಿಲ್ಲ. ಅವರ ಕರ್ಮಾನುಸಾರ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಹಾಗಾಗಿ ನಾವು ಕೂಗುವ ಸಿಚುವೇಶನ್ ಇಲ್ಲ. ಇದನ್ನು ಯಾರು ತಿಳಿದಾನೆ ಅವನೇ ಧೀರ. ಹಾಗಾಗಿ ಇಲ್ಲಿ ಆತ್ಮನೆಲೆಗೆ ಕೃಷ್ಣ ಅವನನ್ನು ಕೊಂಡೋಗ್ತಾ ಇದ್ದಾನೆ. ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಾಹತಿ ಪಾವಕ ನ ಚೈನಂ ಕ್ಲೇದೆದ್ಯಾಪೋ ನ ಶೋಷತಿ ಮಾರುತ. ಆತ್ಮವನ್ನು ಶಸ್ತ್ರಗಳು ಕತ್ತರಿಸಲಾರದು, ಅಗ್ನಿಯು ಸುಡಲಾರದು, ನೀರು ನೆನೆಸಲಾರದು ಮತ್ತು ಗಾಳಿಯು ಒಣಗಿಸಲಾರದು. ನೋಡಿ, ದೇಹವನ್ನು ಇದೆಲ್ಲ ಮಾಡ್ಬೋದು, ಶಸ್ತ್ರದಿಂದ ಕಟ್ ಮಾಡ್ಬೋದು, ದೇಹವನ್ನು ಅಗ್ನಿಯಿಂದ ಸುಡಬಹುದು, ದೇಹವನ್ನು ನೀರಿಂದ ನೆನೆಸಬಹುದು, ದೇಹವನ್ನು ಗಾಳಿಯಿಂದ ಒಣಗಿಸಬಹುದು. ಆದ್ರೆ ಆತ್ಮವನ್ನು ಇದು ಯಾವುದು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆತ್ಮಕ್ಕೆ ಸಾವು ಇಲ್ಲ. ದಯವಿಟ್ಟು ತಿಳ್ಕೊಳ್ಳಿ. ನಾವು ಸತ್ತಾಗ ನಮ್ಮ ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತದೆ, ನಮ್ಮ ಕರ್ಮಾನುಸಾರ. ಹಾಗಾಗಿ ಆತ್ಮದ ವಿಷಯ ಇಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಎಸ್, ಇಲ್ಲಿ ಅರ್ಜುನ ಹೇಳ್ತಿದ್ದಾನೆ, ನನ್ಗೆ ಎಂತಂದ್ರೆ ಸುಖವಿಲ್ಲ, ಯುದ್ಧದಲ್ಲಿ ಗೆದ್ದರೂ ನನಗೆ ಸುಖವಿಲ್ಲ. ಅದಕ್ಕೆ ಕೃಷ್ಣ ಹೇಳುವಂಥದ್ದು, ನೀನು ಸೋತರೆ ಸ್ವರ್ಗಲೋಕಕ್ಕೆ ಹೋಗುವಿ, ಗೆದ್ದರೆ ಭೂಮಿಯಲ್ಲಿ ರಾಜ್ಯ ಮಾಡುವೆ. ಹಾಗಾಗಿ ನೀನು ಹೋಗಿ ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ. ಹತೋ ವಾ ಪ್ರಾಪ್ಸ್ಯಸಿ ಸ್ವರ್ಗಂ ಜಿತ್ವಾ ವಾ ಭೋಕ್ಷ್ಯಸೆ ಮಹಿಂ ತಸ್ಮಾದುತ್ತಿಷ್ಠ ಕೌಂತೇಯ ಯುದ್ಧಾಯ ಕೃತ ನಿಶ್ಚಯ. ಅಂದ್ರೆ ನೀನು ಯುದ್ಧದಲ್ಲಿ
ಸೋತರೆ ಸ್ವರ್ಗಕ್ಕೆ ಹೋಗಿಯ, ಗೆದ್ದರೆ ರಾಜ್ಯವನ್ನು ಅನುಭವಿಸ್ತೀಯ. ಹಾಗಾಗಿ ನೀನು ಎದ್ದೇಳು, ಯುದ್ಧ ಮಾಡು ಅಂತ ಹೇಳ್ತಿದ್ದಾನೆ. ನೇಹಾಭಿಕರ್ಮೋ ನಾಶೋಸ್ತಿ ಪ್ರತ್ಯಾವಾಯೋ ನ ವಿಧೀಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಶ್ಲೋಕ ಅಂತ ಹೇಳುದಂದ್ರೆ, ನೀವು ಭಕ್ತಿಯಲ್ಲಿ ಸ್ವಲ್ಪ ಮಾಡಿದ್ರು ಕೂಡ ಅದು ವೇಸ್ಟ್ ಅಲ್ಲ. ಕೃಷ್ಣ ಎಲ್ಲವನಲ್ಲಿ, ಕೃಷ್ಣನ ಅಕೌಂಟ್ ಅಲ್ಲಿ ಕೃಷ್ಣನಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತಾನೆ. ಹಾಗಾಗಿ ಎಲ್ಲವೂ ನಿಮ್ಮ ನೆಕ್ಸ್ಟ್ ಲೈಫ್ಗೆ ಅದು ಆಡ್ ಆಗ್ತದೆ. ಈಗ ನೋಡಿ, ನಾವು ಕೃಷ್ಣ ಪ್ರಜ್ಞೆಗೆ ಈಗ ಬಂದಿದ್ದೇವೆ. ಇಲ್ಲಿ ಸಪೋಸ್ ಅದು ಸ್ಟಾಪ್ ಆಯ್ತು, ನೆಕ್ಸ್ಟ್ ಲೈಫಲ್ಲಿ ಇಲ್ಲಿಂದ ನಿಮ್ದು ಸ್ಟಾರ್ಟ್ ಆಗ್ತದೆ. ಆಗ ಕೃಷ್ಣ ಪ್ರಜ್ಞೆ ಲಾಸ್ ಅನ್ನೋದು ಇಲ್ಲ. ಇದಕ್ಕೆ ಒಂದು ಉದಾಹರಣೆ ಇಲ್ಲಿ ನೀವು ಕಾಣ್ತಾ ಇದ್ದೀರಿ. ಇದು ರಾಮ ಮತ್ತೆ ವಿಭೀಷಣ. ವಿಭೀಷಣ ರಾವಣಂದು ತಮ್ಮ. ವಿಭೀಷಣ ರಾವಣಿಗೆ ಹೇಳ್ತಾನೆ, ರಾವಣ ಸೀತೆಯನ್ನು ರಾಮನಿಗೆ ಕೊಡು. ರಾವಣ ಹೇಳ್ತಾನೆ, ಸೀತೆ ನನ್ನ ಆಸ್ತಿ, ಅವಳನ್ನು ನಾನು ಕನ್ವಿನ್ಸ್ ಮಾಡಿ ಮದುವೆ ಆಗ್ತೇನೆ. ವಿಭೀಷಣನಿಗೆ ಸಿಟ್ಟು ಬರ್ತದೆ. ವಿಭೀಷಣ ಹೇಳ್ತಾನೆ, ಇದು ನಿನ್ನ ಜನ್ಮದಿಂದ ಸಾಧ್ಯವಿಲ್ಲ. ಸೀತೆ ಯಾವಾಗಲೂ ರಾಮನ ಆಸ್ತಿ. ನೀನು ಇದನ್ನು ಯೋಚಿಸಲೇಬೇಡ. ನೀನು ಯೋಚಿಸಿದಾದ್ರೆ ನಿನಗಿಂತ ದೊಡ್ಡ ಮೂರ್ಖ ಯಾರು ಇಲ್ಲ. ಈ ರೀತಿ ಹೇಳ್ತಾನೆ. ರಾವಣನಿಗೆ ಸಿಟ್ಟು ಬರ್ತದೆ. ನೀನು ಯಾರು ನನಗೆ ಹೇಳಲಿಕ್ಕೆ? ನಿನ್ನ ಕೆಲಸ ಎಷ್ಟುಂಟು ಅಷ್ಟು ಮಾಡು ಅಂತ ಹೇಳ್ತಾನೆ. ನಾನು ಸೀತೆಯನ್ನು ಕೊಡುವುದಿಲ್ಲ, ಸೀತೆಯನ್ನು ನಾನು ಕನ್ವಿನ್ಸ್ ಮಾಡಿ ಆಗ್ತೇನೆ. ಮತ್ತೆ ಎಲ್ಲಿ ನಮ್ಮ ಮಾತಿಗೆ ಬೆಲೆ ಇಲ್ಲವೋ ಆ ಮನೆಯಲ್ಲಿ ನಾವು ಇದ್ದು ಪ್ರಯೋಜನ. ಇದು ಚಾಣಕ್ಯ ಪಂಡಿತ್ ಕೂಡ ಹೇಳ್ತಾರೆ. ಎಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲವೋ ಆ ಮನೆಯಲ್ಲಿ ಇದ್ದು ಪ್ರಯೋಜನ ಇಲ್ಲ. ಅಲ್ಲಿಂದ ಇಮಿಡಿಯೇಟ್ ನೀವು ಕಾಡಿಗೆ ಹೋಗ್ಬೇಕಂತ. ಅಂದ್ರೆ ಕಾಡಿಗೆ ಅಂದ್ರೆ ಈ ಯುಗಕ್ಕೆಲ್ಲ, ಅದು ಸತ್ಯಯುಗದಲ್ಲಿ ಕಾಡಿಗೆ. ಈ ಯುಗಕ್ಕೆ ಕಾಡಿಲ್ಲ. ಈ ಯುಗದಲ್ಲಿ ಭಕ್ತಿ ಮಾರ್ಗ ತಗೊಳ್ಬೇಕಂತ ಅರ್ಥ. ಹಾಗಾಗಿ ವಿಭೀಷಣ ಎಂತ ಮಾಡ್ತಾನೆ, ಅಲ್ಲಿಂದ ಸೀದಾ ರಾಮನಲ್ಲಿಗೆ ಬರ್ತಾನೆ. ಅಂದ್ರೆ ಅವನಿಗೆ ಆಯ್ತು, ಎಸ್ ನನ್ನ ಮಾತಿಗೆ ಬೆಲೆ ಇಲ್ಲ, ಅಲ್ಲಿ ಇದ್ದು ಏನು ಪ್ರಯೋಜನ ಇಲ್ಲ ಅಂತ ಸೀದಾ ಬರ್ತಾನೆ. ರಾಮನಲ್ಲಿಗೆ ಬರುವಾಗ ರಾಮನೊಟ್ಟಿಗೆ ಎಲ್ಲರೂ, ರಾಮ ಎನಿಮಿ ಕ್ಯಾಂಪ್ ಇಂದ ಬಂದಿದ್ದಾನೆ, ಅವನಿಗೆ ಶರಣ ಕೊಡಬೇಡ, ಶೆಲ್ಟರ್ ಕೊಡಬೇಡ ಅಂತ ಹೇಳ್ತಾನೆ. ಅದಕ್ಕೆ ರಾಮ ಹೇಳ್ತಾನೆ, ಎನಿಮಿ ಕ್ಯಾಂಪ್ ಇಂದ ರಾವಣ ಕೂಡ ಬಂದ್ರು ಅವನಿಗೆ ನಾನು ಶೆಲ್ಟರ್ ಕೊಡ್ತೇನೆ. ಯಾರು ನನ್ನ ಕಡೆ ಬಂದಿದ್ದಾರೆ ಅವನಿಗೆ ನಾನು ಈ ಶೆಲ್ಟರ್ ಕೊಡ್ತೇನೆ ಅಂತ ರಾಮ ಹೇಳ್ತಾನೆ. ಹಾಗಾಗಿ ನೋಡಿ, ಭಕ್ತಿಯಲ್ಲಿ ನೀವು ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ನೆನಪಿಡ್ತಾನೆ. ಈಗ ಹೇಗೆ ಅಂದ್ರೆ, ನಾವು ಭೌತಿಕ ಲೋಕದಲ್ಲಿ ತುಂಬಾ ಮಂದಿಗೆ ನಾವು ಸಹಾಯ ಮಾಡ್ತೇವೆ. ಮತ್ತೆ ನಾವು ಹೇಳ್ತೇವೆ, ನಾನು ಅವರಿಗೆ ತುಂಬಾ ಹಣ ಕೊಟ್ಟೆ, ಬೇರೆ ಬೇರೆ ರೀತಿಯಲ್ಲಿ ಸಹಾಯ ಮಾಡಿದೆ, ಆದ್ರೂ ಕೂಡ ಈಗ ಅವರಿಗೆ ನೆನಪೇ ಇಲ್ಲ. ಈ ರೀತಿ ಜನರೆಲ್ಲ ಇದ್ದಾರೆ. ಹಾಗಾಗಿ ಇನ್ನು ನನಗೆ ಯಾರಿಗೂ ಸಹಾಯ ಮಾಡ್ಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಕೃಷ್ಣ ಹಾಗೆಲ್ಲ. ನೀವು ಕೃಷ್ಣನಿಗೆ ಎಂತಾದ್ರೂ ಕೊಟ್ರೆ, ಭಕ್ತಿಯಲ್ಲಿ ಎಂತ ಸೇವೆ ಮಾಡಿದ್ರೆ ಕೃಷ್ಣ ಅದನ್ನು ನೆನ್ಪಿಡ್ತಾನೆ. ನಿಮ್ಮ ಪೈ ಹೇಗೆ ಅಂದ್ರೆ, ನೀವು ಒಂದು ಸ್ಟೆಪ್ ಇಟ್ರೆ ಕೃಷ್ಣ ನಿಮ್ಗೆ 10 ಸ್ಟೆಪ್ ಇಡ್ತಾನೆ. ಹೇಗೆ ನಾನು ಅವನಿಗೆ ಎಂತಾದ್ರೂ ಒಂದು ಒಳ್ಳೇದು ಮಾಡುದು, ಇದೇ ಯೋಚನೆ ಇರ್ತಾನೆ ಕೃಷ್ಣಂದು. ಕೃಷ್ಣ ಯಾವಾಗ್ಲೂ ಇನ್ಸ್ಟೆಂಟ್ ಆಗಿ ಅದೇ ಯೋಚನೆ ಇರ್ತಾನೆ. ಮತ್ತೆ ಇಲ್ಲಿ ನೋಡಿ, ಎರಡನೇದು ಹನುಮಾನ್ ರಾಮನಿಗೋಸ್ಕರ ಲಂಕೆಯನ್ನು ಸುಟ್ಟು ಭಸ್ಮ ಮಾಡಿದ. ಇದರ ಕಾರಣ ಎಂತಾಯ್ತು, ರಾಮ ಯಾವಾಗ್ಲೂ ಅವನನ್ನು ಅವನ ಹೃದಯದಲ್ಲಿ ಇಟ್ಟಿದ್ದಾನೆ. ಹಾಗಾಗಿ ಭಕ್ತಿಯಲ್ಲಿ ನೀವು ಸ್ವಲ್ಪ ಮಾಡಿದ್ರು ಕೂಡ ಕೃಷ್ಣ ಅದನ್ನು ನೆನಪಿಡ್ತಾನೆ. ಎಸ್, ಇಲ್ಲಿ ಹೇಳುವಂಥದ್ದು ಕುಟುಂಬ ಸಂಪ್ರದಾಯ ನಾಶ ಆಗ್ತದೆ. ಒಂದು ರೀತಿಯಲ್ಲಿ ಹೇಗೆ ಅಂದ್ರೆ, ಪ್ರಭುಪಾದ ಎಷ್ಟೋ ಬಾರಿ ಹೇಳ್ತಾರೆ, ಮನೆಯ ಮೊದಲ ಪಾಠಶಾಲೆ, ತಂದೆ ತಾಯಿ ನಮ್ಮ ಮೊದಲ ಗುರು. ಈಗ ಚೈತನ್ಯ ಮಹಾಪ್ರಭು ಹೇಳುವಂಥದ್ದು, ಭಾರತ ಭೂಮಿಲೇ ಜನ್ಮ ಹೊಯ್ಲೆಯ ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ಅಂದ್ರೆ ಮೊದಲು ನಾವು ಜನ್ಮ ಸಾರ್ಥಕ ಮಾಡ್ಬೇಕಂತೆ, ಮತ್ತೆ ನಾವು ಪರೋಪಕಾರ ಮಾಡ್ಬೇಕು. ಅದೇ ರೀತಿ ಮೊದಲು ತಂದೆ ತಾಯಿ ಭಕ್ತರಾಗ್ಬೇಕು, ಮತ್ತೆ ಮಕ್ಕಳಿಗೆ ಈ ಭಕ್ತಿಯನ್ನು ಕಲಿಸ್ಬೇಕು. ಇಲ್ಲಿ ನೋಡಿ, ತಂದೆ ಮಗನಿಗೆ ಆ ಧೋತಿ ಹೇಗೆ ಕಟ್ಟುವುದು ಹೇಳಿಕೊಡ್ತಾ ಇದ್ದಾರೆ. ಹಾಗಾಗಿ
ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ಬೇಕಿದ್ರೆ ನಮ್ಮ ಹೆತ್ತವರು ಇದಕ್ಕೆ ಅವರ ರೋಲ್ ತುಂಬಾ ಮುಖ್ಯ. ಹೇಗೆಂದ್ರೆ ಈಗ ಒಬ್ಬ ನೋಡಿ ಒಳ್ಳೆ ಎಂತಾದ್ರು ಒಳ್ಳೆ ಆದ್ರೆ ಎಲ್ಲರೂ ಎಂತ ಹೇಳುದಂದ್ರೆ ಅದು ತಂದೆ ತಾಯಿ ಕಳಿಸಿಕೊಟ್ಟ ಪಾಠ, ತಂದೆ ತಾಯಿ ಅವನು ಒಳ್ಳೆ ರೀತಿ ಟ್ರೈನ್ ಮಾಡಿದ್ದಾರೆ. ಅಂದ್ರೆ ಯೂಶುವಲಿ ಎಲ್ಲರೂ ಹೇಳುವಂತ ಎಂತಂದ್ರೆ ಒಬ್ಬ ಎಂತಾದ್ರು ಒಳ್ಳೇದು ಮಾಡಿದ್ರೆ ಅವನ ತಂದೆ ತಾಯಿ ಒಳ್ಳೆ ರೀತಿ ಅವನಿಗೆ ಎಲ್ಲ ಇದು ಕಳಿಸಿಕೊಟ್ಟಿದ್ದಾರೆ. ಹಾಗಾಗಿ ತಂದೆ ತಾಯಿಯ ರೋಲ್ ಮೇನ್. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ತಂದೆ ತಾಯಿ ಆದ್ಮೇಲೆ ಅವರು ಮಕ್ಕಳನ್ನು ಭಕ್ತಿಯಲ್ಲಿ ತರಬೇಕು, ಇದು ಅವರ ಮೇನ್ ಕೆಲಸ. ವ್ಯವಸಾಯಾತ್ಮಿಕ ಬುದ್ಧಿ ಏಕೆ ಕುರು ನಂದನ ಬಹುಶಾಖಾಯಿ ಅನಂತಸ್ಯ ಬುದ್ಧಯೋ ಅವ್ಯವಸಾಯಿನ. ಅಂದ್ರೆ ಯಾವಾಗಲೂ ನಾವು ವ್ಯವಸಾಯಾತ್ಮಿಕ ಬುದ್ಧಿಯಲ್ಲಿ ಇರ್ಬೇಕು, ನಾವು ದೃಢ ಸಂಕಲ್ಪದಲ್ಲಿ ಇರ್ಬೇಕು, ದ್ವಂದ್ವದಲ್ಲಿ ಇರಬಾರ್ದು. ಈಗ ನೋಡಿ ಅರ್ಜುನ ಅವ ದೃಢ ಸಂಕಲ್ಪದಲ್ಲಿ ಇದ್ದಾನೆ. ದೃಢ ಸಂಕಲ್ಪ ನಾವು ಇದ್ರೆ ನಮ್ಮ ಭಕ್ತಿಯಲ್ಲಿ ನಮ್ಗೆ ಮುಂದೆ ಹೋಗ್ಬೋದು. ಶ್ರೀ ಭಗವಾನ್ ವಾಚ ಪ್ರಜಾಹತಿ ಯದಾ ಕಾಮಾನ್ ಸರ್ವ ಪಾರ್ಥ ಮನೋಗತಾನ್ ಆತ್ಮಾನಿ ಏವಾತ್ಮನಾ ತುಷ್ಟ ಸ್ಥಿತ ಪ್ರಜ್ಞಾಸ್ತದುಚ್ಯತೆ. ದೇವೋತ್ತಮ ಪರಮ ಪುರುಷನು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆಗಳಿಂದ ಇಂದ್ರಿಯ ಸುಖದ ವಿವಿಧ ಬಯಕೆಗಳು ಉಂಟಾಗುತ್ತದೆ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ ಅವನ ಮನಸ್ಸು ಪರಿಶುದ್ಧವಾಗಿ ಆತ್ಮದಲ್ಲಿ ಸಂತುಷ್ಟನಾದಾಗ ಆತನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಇರುವನೆಂದು ಕರೆಯುವರು. ಇದಕ್ಕೆಲ್ಲದಕ್ಕೂ ಕಾರಣ ಎಂತ? ಮನಸ್ಸು. ಮನಸ್ಸು ನಮ್ಮನ್ನು ಎಲ್ಲ ಇಂದ್ರಿಯ ಸುಖಕ್ಕೆ ನಮ್ಮ ಮನಸ್ಸೇ ನಮ್ಮನ್ನು ಕೊಂಡೋಗುವಂತ, ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು. ಹಾಗಾಗಿ ನಾವು ಮನಸ್ಸನ್ನು ಗೆಳೆಯ ಮಾಡಬೇಕು. ಅದು ಹೇಗೆ? ಇಂದ್ರಿಯಗಳನ್ನು ಕೃಷ್ಣನಿಗೆ ಅರ್ಪಣೆ ಮಾಡೋದ್ರಿಂದ ನಮ್ಮ ಮನಸ್ಸು ನಮ್ಮ ಗೆಳೆಯ ಆಗ್ತದೆ. ಎಸ್, ದೇವತಂಬರು ಹೇಳಿದನು, ಪಾರ್ಥ, ಮನಸ್ಸಿನ ಕಲ್ಪನೆ ಇಂದ್ರಿಯ ಸುಖದ ವಿವಿಧ ಬಗೆಗೆ ಉಂಟಾಗ್ತದೆ. ಅಂದ್ರೆ ಇಂದ್ರಿಯ ಸುಖ ಉಂಟಾಗುವುದರಿಂದ ಮನಸ್ಸಿನಿಂದ. ಒಬ್ಬ ಮನುಷ್ಯನು ಇಂದ್ರಿಯ ಸುಖದ ಎಲ್ಲ ಬಗೆಯ ಆಸೆಗಳನ್ನು ತ್ಯಜಿಸಿ, ಇಂದ್ರಿಯ ಸುಖವನ್ನು ನಾವು ತ್ಯಜಿಸಬೇಕಂತೆ, ಅವನ ಮನಸ್ಸು ಪರಿಶುದ್ಧ ಆತ್ಮದಲ್ಲಿ ಸಂತುಷ್ಟನಾದಾಗ ಆತನು ಶುದ್ಧ ದಿವ್ಯ ಪ್ರಜ್ಞೆಯಲ್ಲಿ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರುವನು. ನೋಡಿ, ಇದಕ್ಕೆ ಉದಾಹರಣೆ ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜ್ಗೆ ಹಿರಣ್ಯಕಶಿಪು ಎಂತೆಲ್ಲ ಕಷ್ಟ ಕೊಟ್ಟ. ಹಾವಿಂದ ಸಾಯಿಸ್ಲಿಕ್ಕೆ ನೋಡಿದ, ಬೆಂಕಿಯಲ್ಲಿ ಹಾಕ್ಲಿಕ್ಕೆ ನೋಡಿದ, ನೀರಿನಲ್ಲಿ ಹಾಕ್ಲಿಕ್ಕೆ ನೋಡಿದ, ಬೆಟ್ಟದಿಂದ ಕೆಳಗೆ ಹಾಕ್ಲಿಕ್ಕೆ ನೋಡಿದ, ಆನೆಯಿಂದ ತೊಳಿಲಿಕ್ಕೆ ನೋಡಿದ. ಈ ರೀತಿ ಎಂತೆಲ್ಲ ಕಷ್ಟಪಟ್ಟ. ಆದ್ರೆ ಪ್ರಹ್ಲಾದ್ ಮಹಾರಾಜ್ ಟೋಟಲ್ ಕೃಷ್ಣನ ಸಮಾಧಿಯಲ್ಲಿದ್ದಾರೆ. ಹಾಗಾಗಿ ಅವರಿಗೆ ಏನು ಎಂತ ಮಾಡ್ಲಿಕ್ಕೆ ಆಗುದು. ಹಾಗಾಗಿ ನಾವು ಯಾವಾಗಲೂ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ನಾವು ಪ್ರಹ್ಲಾದ್ ಮಹಾರಾಜನ್ನು ಫಾಲೋ ಮಾಡಬೇಕು. ಎಸ್, ಪ್ರಭುಪಾದ್ ನೋಡಿ, ಪ್ರಭುಪಾದಿನ ಕಲಿಬೇಕಾದ್ರೆ ಇದು ರಾಧಾ ದಾಮೋದರ್. ಎಸ್, ಈ ಸಲ ನಮಗೆ ಹೋಗ್ಲಿಕ್ಕೆ ಆಗಿಲ್ಲ. ಯೂಶಲಿ ನಾವು ಅಕ್ಟೋಬರ್ ಅಲ್ಲಿ ಯಾತ್ರೆ ಮಾಡ್ತೇವೆ. ನಾನು ಸಾಧಾರಣ ಒಂದು 8 ವರ್ಷದಿಂದ ಯಾತ್ರೆ ಮಾಡ್ತಾ ಇದ್ದೇನೆ. ಈ ಸಲ ಫಸ್ಟ್ ಟೈಮ್ ಯಾತ್ರೆ, ಯಾಕೆ ಕೊರೋನಾದಿಂದ ನಾವು ಯಾತ್ರೆ ಮಾಡಲಿಲ್ಲ. ನೆಕ್ಸ್ಟ್ ಇಯರ್ ಕೊರೋನಾ ಸ್ಟಾಪ್ ಆದ್ರೆ ಅಕ್ಟೋಬರ್ ಅಲ್ಲಿ ವೃಂದಾವನ ಯಾತ್ರಾ ಮಾಡುವ. ಅದು ಮಾಡುವಾಗ ನಾನು ಇಲ್ಲಿ ಕೊಂಡೋಗ್ತೇನೆ. ಇದು ರಾಧಾ ದಾಮೋದರ್ ಟೆಂಪಲ್ ಅಂತ ವೃಂದಾವನದಲ್ಲಿ. ಪ್ರಭುಪಾದ್ 10 ವರ್ಷ ಕಾಲ 55ರಿಂದ 65 ತನಕ ಈ ವೃಂದಾವನ ಟೆಂಪಲ್, ರಾಧಾ ದಾಮೋದರ್ ಟೆಂಪಲ್ ಅಲ್ಲಿ ಇತ್ತು. ಪ್ರಭುಪಾದಿಗೆ ಸಕ್ಸಸ್ ಆಗ್ಲಿಲ್ಲ. ಯಾಕಂದ್ರೆ 1922ರಿಂದ 65, 43 ವರ್ಷ ಸಕ್ಸಸ್ ಆಗ್ಲಿಲ್ಲ. ಆದ್ರೂ ಕೂಡ ಅವರು ಆ ಬೇಜಾರ್ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತುಂಟು ಇದೆಲ್ಲ ಕೃಷ್ಣನ ಪ್ಲಾನ್ ಅಂತ. ಯಾಕೆಂದ್ರೆ ಅವರು ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರು. ನಾವು ಆದ್ರೆ ಎಂತ ಮಾಡ್ತೇವೆ? ನಾವು ಈಗ ಮೊನ್ನೆ ಜೂನ್ ಅಲ್ಲಿ ನಮ್ಮ ಫಸ್ಟ್ ಬ್ಯಾಚ್ ಆಗುವಾಗ ಒಬ್ಬರು ಫ್ಯಾಮಿಲಿಯಲ್ಲಿ 6 ಮಂದಿ ಅವರು ಒಟ್ಟಿಗೆ ಸುಸೈಡ್ ಮಾಡ್ಲಿಕ್ಕೆ ಇದ್ರು. ಯಾಕೆಂದ್ರೆ ಕೊರೋನಾದಿಂದ ಅವರು ಬಿಸ್ನೆಸ್ ಕೊಲ್ಯಾಪ್ಸ್ ಆಯ್ತಂತೆ. ಎಷ್ಟೋ ಕೋಟಿ ಲಾಸ್ ಅಂತೆ ಅವರಿಗೆ. ಬಾಂಬೆದು ನಮ್ಮ ಕ್ಲಾಸಿಗೆ ಮೇಲ್ ಎಲ್ಲ ಹಾಕಿದ್ದಾರೆ ನಮಗೆ. ಮತ್ತೆ ಅವರು ಹಣ ಹೋದಾಗ ಅವರಿಗೆ ಎಂತ ಮಾಡ್ಬೇಕಂತ ಎಲ್ಲರೂ 6 ಮಂದಿ ಕೂಡ ಸುಸೈಡ್ ಮಾಡ್ಲಿಕ್ಕೆ ಇದ್ರಂತೆ. ಮತ್ತೆ ನಮ್ಮ ಕ್ಲಾಸ್ ಗೊತ್ತಾಯ್ತು, ಮತ್ತೆ ಕ್ಲಾಸಿಗೆ ಬಂದ್ರು, ಮತ್ತೆ ನಮ್ಗೆ ಮೇಲ್ ಹಾಕಿದ್ದಾರೆ, ನಿಮ್ಮ ಕ್ಲಾಸಿಂದ, ಭಗವದ್ಗೀತಾ ಕ್ಲಾಸಿಂದ ನಮ್ದು ನಾವು ಎಲ್ಲ ಸಾಯ್ಲಿಕ್ಕೆ ಇದ್ದೇವೆ ಅಂತ ಮೆಸೇಜ್ ಹಾಕಿದ್ರು, ಮೇಲ್ ಹಾಕಿದ್ರು. ಆದ್ರೆ ಪ್ರಭುಪಾದ ಹಾಗೆ ಮಾಡಲಿಲ್ಲ. ಪ್ರಭುಪಾದಿಗೆ ಎಂತ ಸಕ್ಸಸ್ ಆಗಲಿಲ್ಲ. 43 ವರ್ಷ ತುಂಬಾ ಆರಾಮ್ಸೆ ಅಂದ್ರೆ ಆ ದಿವ್ಯ ನೆಲೆಯಲ್ಲಿ ಇದ್ರು. ಇದು ಹೇಗೆ ಸಾಧ್ಯ? ಹೇಗೆ ಅಂದ್ರೆ ಇದು ಭಕ್ತಿ ಸೇವೆಯಲ್ಲಿ ಇದು ಸಾಧ್ಯ. ಶುದ್ಧ ದಿವ್ಯ ಪ್ರಜ್ಞೆ ಅವ್ರದ್ದು, ಪ್ರಜ್ಞೆಯು ದಿವ್ಯ ಪ್ರಜ್ಞೆ ಆಗಿದೆ. ಹಾಗಾಗಿ ಅದು ಸಾಧ್ಯ ಆಯ್ತು.
ಧ್ಯಾಯತೋ ವಿಷಯ ಪುಂಸ ಸಂಗಾಸ್ತೇಷು ಉಪಜಾಯತೆ ಸಂಗ ಸಂಜಯತೆ ಕಾಮ ಕಾಮ ಕ್ರೋಧಾಭಿಜಾಯತೆ. ಇಂದ್ರಿಯ ವಸ್ತುಗಳನ್ನು ಕುರಿತು ಚಿಂತಿಸುವ ಮನುಷ್ಯನಿಗೆ ಅವುಗಳಲ್ಲಿ ಆಸಕ್ತಿ ಹುಟ್ಟುತ್ತದೆ. ಫಸ್ಟಿಗೆ ನಮ್ದು ಚಿಂತನೆ, ಅಂದ್ರೆ ನಾವು ಇಂದ್ರಿಯ ವಸ್ತುಗಳು ಬೇಕು ಬೇಕು ಬೇಕು, ಕಾಮ ಕಾಮ ಕಾಮ, ಈ ರೀತಿ ಆದ್ರೆ ನಮ್ಗೆ ಚಿಂತನೆ ಬರ್ತದೆ. ಚಿಂತನೆಯಿಂದ ಮತ್ತೆ ನಮ್ಗೆ ಆಸಕ್ತಿ, ಮತ್ತೆ ಇಂಥ ಆಸಕ್ತಿಯಿಂದ ಒಳಗೆ ಕಾಮ ಹುಟ್ಟುತ್ತದೆ. ಕಾಮದಿಂದ ಮತ್ತೆ ಕ್ರೋಧ. ನೆಕ್ಸ್ಟ್ ನೋಡಿ, ಇದಕ್ಕೆ ರಿಲೇಟೆಡ್. ಕ್ರೋಧಾದ್ಭವತಿ ಸಮೋಹ, ಸಮೋಹ ಸ್ಮೃತಿ ವಿಭ್ರಮ, ಸ್ಮೃತಿ ಭ್ರಂಶಾತ್ ಬುದ್ಧಿನಾಶೋ, ಬುದ್ಧಿನಾಶಾತ್ ಪ್ರಣಶ್ಯತಿ. ಕ್ರೋಧದಿಂದ ಸಮೋಹವು ಉಂಟಾಗ್ತದೆ, ಸಮೋಹದಿಂದ ಸ್ಮೃತಿ ಭ್ರಮೆಯು ಉಂಟಾಗ್ತದೆ, ಸ್ಮೃತಿ ಭ್ರಮೆಯಿಂದ ಬುದ್ಧಿನಾಶವಾಗ್ತದೆ. ಬುದ್ಧಿನಾಶವಾದಾಗ ಮನುಷ್ಯನು ಮತ್ತೆ ಐಕ ಪ್ರಪಂಚದಲ್ಲಿ ಮುಳುಗುತ್ತಾನೆ. ಪ್ರಭುಪಾದ ಹೇಳ್ತಾರೆ, ಒಂದು ಬಂದ್ರೆ ಕಾಮ ಬಂದ್ರೆ ಉಳಿದದೆಲ್ಲ ಬರ್ತದೆ. ಅಂದ್ರೆ ಉಳಿದದೆಲ್ಲ ಪ್ರಭುಪಾದ ಹೇಳ್ತಾರೆ ಸಿಸ್ಟರ್ಸ್ ಅಂಡ್ ಬ್ರದರ್ಸ್, ಅದರ ಒಟ್ಟಿಗೆ ಇರುವಂತದ್ದು ಎಲ್ಲವೂ ಬರ್ತದೆ. ಎಸ್, ಈಗ ಎಸ್ ಫಸ್ಟಿಗೆ ನಾವು ಇಂದ್ರಿಯ ವಸ್ತು ನೋಡ್ತೇವೆ, ಮತ್ತೆ ಅದರಲ್ಲಿ ನಮಗೆ ಆಸಕ್ತಿ ಹುಡ್ತದೆ. ಆಸಕ್ತಿಯಿಂದ ಕಾಮ, ಕಾಮದಿಂದ ಕ್ರೋಧ, ಕ್ರೋಧದಿಂದ ಭ್ರಮೆ, ಭ್ರಮೆ ಅಂದ್ರೆ ಇಲ್ಯೂಷನ್, ಭ್ರಮೆಯಿಂದ ಸ್ಮರಣೆ ವಿಸ್ಮಯ, ಮೆಮೊರಿ ಲಾಸ್, ಅಲ್ಲಿಂದ ನಮ್ದು ಬುದ್ಧಿನಾಶ ಆಗ್ತದೆ, ಇಂಟೆಲಿಜೆನ್ಸ್ ವೀಕ್ ಆಗ್ತದೆ, ಮತ್ತೆ ನಾವು ಪತನ ಆಗ್ತೇವೆ. ಹಾಗಾಗಿ ಇಂದ್ರಿಯಗಳು ನೋಡಿ, ಕೃಷ್ಣನ ಹೆಸರು ಋಷಿಕೇಶ, ನೀನು ನಮಗೆ ಹೇಳಿದ್ದೇನೆ. ಋಷಿಕ ಅಂದ್ರೆ ಇಂದ್ರಿಯ, ಏಷ ಅಂದ್ರೆ ಒಡೆಯ, ಇಂದ್ರಿಯಗಳೊಡೆಯ ಕೃಷ್ಣ. ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ, ಅಂದ್ರೆ ಇಂದ್ರಿಯಗಳಂದ್ರೆ ಪಂಚೇಂದ್ರಿಯ, ಕಣ್ಣು, ಕಣ್ಣಿನಿಂದ ಕೃಷ್ಣನ ವಿಗ್ರಹವನ್ನು ನೋಡುವಂಥದ್ದು, ಮೂಗು ಕೃಷ್ಣನಿಗೆ ಹಾಕಿದ ಹೂವನ್ನು ಸ್ಮೆಲ್ ಮಾಡುವಂಥದ್ದು, ಬಾಯಿ ಕೃಷ್ಣನ ಪ್ರಸಾದ ತಿನ್ನುವಂಥದ್ದು, ಕಿವಿ ಕೃಷ್ಣನ ಬಗ್ಗೆ ಕೇಳುವಂಥದ್ದು, ಸ್ಪರ್ಶ ಕೃಷ್ಣನ ಭಕ್ತರನ್ನು ಸ್ಪರ್ಶ ಮಾಡುವಂಥದ್ದು. ಈ ರೀತಿ ಯಾವಾಗ ನಾವು ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಕೃಷ್ಣನ ಹೆಸರು ಋಷಿಕೇಶ, ಇಂದ್ರಿಯಗಳ ಒಡೆಯ ಕೃಷ್ಣ. ಆದ್ರೆ ಯಾವಾಗ ನಾವು ಇಂದ್ರಿಯಗಳನ್ನು ಈ ನಮ್ಮ ಇಂದ್ರಿಯ ಸುಖಕ್ಕೆ ಇದು ಮಾಡ್ತೇವೆ ಆಗ ನಾವು ಪತನಗೊಳ್ತೇವೆ. ಎಸ್, ಅಧ್ಯಾಯದ ಸಾರಾಂಶ: ಅರ್ಜುನ ಅಭಿಷೇಕ ಕೃಷ್ಣನ ಪರಿಹಾರಗಳು. ಫಸ್ಟಿಗೆ ಸಹಾನುಭೂತಿ, ಅದು ಕೃಷ್ಣ ಹೇಳುವುದು ನಾವು ದೇಹ ಅಲ್ಲ, ನಾವು ಆತ್ಮ. ಮತ್ತೆ ಎರಡನೇದು ಸಂತೋಷವಿಲ್ಲ, ಅದಕ್ಕೆ ಕೃಷ್ಣ ಹೇಳುವುದು ನೀನು ಯುದ್ಧದಲ್ಲಿ ಸೋತರೆ ಸ್ವರ್ಗಕ್ಕೆ ಹೋಗ್ತೀಯಾ, ಗೆದ್ದರೆ ಇಲ್ಲಿ ರಾಜ್ಯವನ್ನು ಆಳ್ತೀಯ. ಪಾಪ ಚಟುವಟಿಕೆ ಭಯ, ಭಕ್ತಿ ಚಟುವಟಿಕೆಯಲ್ಲಿ ಯಾವುದೇ ಪಾಪವಿಲ್ಲ. ಯಾಕಂದ್ರೆ ಕೃಷ್ಣನ ಎದುರು ಅವರು ಸಾಯುವ ಕಾರಣ ಸೈನಿಕರು ಅವರು ಕೂಡ ಗೋಲೋಕೆ ಹೋಗ್ತಾರೆ, ಅದರಲ್ಲಿ ಯಾವುದೇ ಪಾಪವಿಲ್ಲ. ಕುಟುಂಬ ಸಂಪ್ರದಾಯ ನಾಶ, ವರ್ಣಶಂಕರನ್ನು ತಡೆಯಲು ಆದರ್ಶ ಪ್ರಾಯರಾಗಿರಿ. ಅಂದ್ರೆ ವರ್ಣಶಂಕರ ಅಂದ್ರೆ ಈಗ ಮಕ್ಕಳಿಗೆ ತಂದೆ ತಾಯಿ ಇಲ್ಲದಿದ್ರೆ ಅವರು ವರ್ಣಶಂಕರ ಅಂದ್ರೆ ಟೋಟಲಿ ಬೇಡದ ಆಕ್ಟಿವಿಟೀಸ್ಗೆ ಮಕ್ಕಳು ಇಳಿಯುವಂಥದ್ದು. ನಿಮ್ಗೆ ಹೆಚ್ಚಿನವ್ರು ಗೊತ್ತಿರ್ಬೋದು, ಕೆಲವೆಲ್ಲ ಮಕ್ಕಳು ಅಂದ್ರೆ ಟೋಟಲ್ ಈ ಎಲ್ಲ ಬೇಡದ ಆಕ್ಟಿವಿಟೀಸ್ ಮಾಡ್ತಾರೆ. ಹಾಗಾಗಿ ವರ್ಣಶಂಕರ ಆಗಬಾರ್ದಂತೆ ಮಕ್ಕಳು ಯಾವಾಗಲೂ ಭಕ್ತರಾಗಬೇಕು. ಹಾಗಾಗಿ ಇದು ನಮ್ಮ ಕೈಯಲ್ಲಿ ಉಂಟು. ಯಾಕಂದ್ರೆ ಈಗ ಪ್ರೆಸೆಂಟ್ ಜನರೇಷನ್ ಮಕ್ಕಳನ್ನು ಪ್ಯಾಂಪರ್ ಮಾಡುವಂಥದ್ದು. ಪ್ಯಾಂಪರ್ ಅಂದ್ರೆ ಎಂತ, ಎಲ್ಲ ಕೊಡುವಂಥದ್ದು, ಕೇಳಿದ್ರು ಈ ರೀತಿ ಮಾಡಬಾರ್ದು. ಶಾಣಾ ಪಂಡಿತ್ ಅಂತ ಹೇಳ್ತಾರೆ, ಮೊದಲ 5 ವರ್ಷ ಮಗುವನ್ನು ತುಂಬಾ ಮುದ್ದು ಮಾಡ್ಬೇಕಂತೆ, ತುಂಬಾ ಮುದ್ದು ಮಾಡ್ಬೇಕು ಫಸ್ಟ್ 5 years. ಮತ್ತೆ ಈ 5 ವರ್ಷ ಆದ್ಮೇಲೆ 6 ವರ್ಷದಿಂದ 15 ವರ್ಷ ತುಂಬಾ ಸ್ಟ್ರಿಕ್ಟ್ ಇರ್ಬೇಕಂತೆ, ಹೊಡಿಬೇಕು, ಎಲ್ಲ ಮಾಡ್ಬೇಕು, ತುಂಬಾ ಸ್ಟ್ರಿಕ್ಟ್ ಇರ್ಬೇಕು. ಆದ್ರೆ ಈಗ ಹೊಡೆಯುವುದಿಲ್ಲ ಮಕ್ಕಳಿಗೆ, ಎಲ್ಲ ಈ ಎಂತ ಹೇಳುದು, ಈಗ ಮಕ್ಕಳಿಗೆ ಮೊಬೈಲ್ ಕೊಡುದು, ಹಣ ಎಲ್ಲ ಕೊಡುದು, ಆ ರೀತಿ ಅಲ್ಲ, ತುಂಬಾ ಸ್ಟ್ರಿಕ್ಟ್. ಮತ್ತೆ 15ರಿಂದ ಚಾಣಕ್ಯ ಪಂಡಿತ ಹೇಳುದು 25 ತನಕ ಫ್ರೆಂಡ್ ಆಗಿರ್ಬೇಕಂತೆ ಮಕ್ಕಳ ಹತ್ರ, ಮತ್ತೆ 25ರಲ್ಲಿ ಮಗುವನ್ನು ಬಿಟ್ಟು ಬಿಡ್ಬೇಕಂತೆ. ಆದ್ರೆ ಈ ರೀತಿ ಯಾರು ಮಾಡೋದಿಲ್ಲ. ಹಾಗಾಗಿ ಈಗ ಕಲಿಯುಗದಲ್ಲಿ ಎಲ್ಲ ಮಕ್ಕಳು ವರ್ಣಶಂಕರ ಆಗಿದ್ದಾರೆ. ಆದ್ರೆ ವರ್ಣಶಂಕರ ಆಗಬಾರ್ದು. ಎಲ್ಲಿ ವರ್ಣಶಂಕರ ಉಂಟಾ ಆ ಸಿವಿಲೈಸೇಷನ್ ಒಳ್ಳೇದಾಗುದಿಲ್ಲ ಅಂತ ಶಾಸ್ತ್ರದಲ್ಲಿ ಉಂಟು. ಹಾಗಾಗಿ ಇದು ನಮ್ಮ ಕೆಲಸ, ಹೆತ್ತವರ ಕೆಲಸ, ತಂದೆ ತಾಯಿಯ ಕೆಲಸ. ತಂದೆ ತಾಯಿ ಎಂತ ಮಾಡ್ಬೇಕು, ಮಕ್ಕಳನ್ನು ವರ್ಣಶಂಕರ ಆಗ್ಲಿಕ್ಕೆ ಬಿಡಬಾರ್ದು. ಮತ್ತೆ ಲಾಸ್ಟ್ ನಿರ್ಣಯ, ದೃಢ ನಿಶ್ಚಯದಿಂದ ಸ್ವಾಮಿಗೆ ಸೇವೆ ಮಾಡ್ಬೇಕು ನಾವು, ಇದು ನಮ್ಮ ನಿಶ್ಚಯ. ಎಸ್, ಹರೇ ಕೃಷ್ಣ. ಯಾರದ ಪ್ರಶ್ನೆಯಲ್ಲಿ ಕೇಳಬಹುದು? ಎಸ್ ಲಕ್ಷ್ಮಿ ಪ್ರಾಯ.
ಪ್ರಭುಜಿ ಶ್ಲೋಕ 4.34 ಅದನ್ನ ನರೇಟ್ ಮಾಡ್ತೀನಿ ಅಂದಿದ್ರೆ ಕ್ಲಾಸ್ ಮುಗಿದ್ಮೇಲೆ ಇವತ್ತು. 4.34 ಎಸ್, ಅದು ನಿನ್ನೆ ಅವರು ಅದು ಬೆಳಿಗ್ಗೆನವರು ಪ್ರಶ್ನೆ ಕೇಳಿದಲ್ಲ. ಎಸ್ ಹೌದು, ನಿನ್ನೆ ಒಬ್ರು ಆ ಪ್ರಶ್ನೆಯನ್ನು ಓದಿ ಮಾತಾಜಿ, ಪ್ರಶ್ನೆ ಓದಿ, ಪ್ರಶ್ನೆ ನಿನ್ನೆದು ಪ್ರಶ್ನೆ ಓದಿ. ಎಸ್ ಶಿಲ್ಪಾ, ಪ್ರಶ್ನೆ ಓದಿ ಮಾತಾಜಿ ನಿನ್ನೆದು. ಆಯ್ತಾಯ್ತು, ಓಪನ್ ಮಾಡ್ತಾ ಇದ್ದೇನೆ. ನಿನ್ನೆದು ಪ್ರಶ್ನೆ ಓದಿ ಮತ್ತೆ ನಾನು ರೇಟ್ ಮಾಡ್ತೇನೆ. ಎಸ್ ಓಕೆ. ಲಕ್ಷ್ಮೀ ಪ್ರಾಯ, ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಪ್ರಾಯ ಕೆ ಪ್ರಭುಜಿನ ಓದ್ಲಾ? ಓದಿ. ವಿದ್ಯಾರ್ಥಿಗಳು ಪ್ರಶ್ನಿಸುವ ಮನೋಭಾವನ ಕೊರತೆಯೇ ಅವರ ಕಲಿಕೆ ಮತ್ತು ಇನ್ನಿತರ ಹಲವು ಸಮಸ್ಯೆಗಳಿಗೆ ಕಾರಣವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ತಾವು ಬೆಳಿಗ್ಗೆ ಗುರುವಿನ ಸಂಪೂರ್ಣ ಶರಣಾಗಿರಬೇಕು ಅಂತ ತಿಳಿಸಿದ್ದೀರಿ. ಸಂಪೂರ್ಣ ಶರಣಾಗತಿ ಹೊಸದನ್ನು ಹುಟ್ಟಿಸಲು ಸಾಧ್ಯವೇ? ಹಾಗೂ ಪ್ರಶ್ನೆ ಆಧ್ಯಾತ್ಮಿಕ ಜಗತ್ತಿಗೆ ಹೊರತಾದುದೇ? ದಯವಿಟ್ಟು ತಿಳಿಸಬೇಕು, ತಮ್ಮಲ್ಲಿ ವಿನಂತಿಯ. ನೋಡಿ, ಇವರದ್ದು ಪ್ರಶ್ನೆ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಶ್ನೆ ಇರ್ತದೆ. ಆದ್ರೆ ಹೇಗೆ ನೋಡಿ ಪ್ರಶ್ನೆ, ಈಗ ಒಟ್ಟು ಜನರು ಪ್ರಶ್ನೆ ಕೇಳುವಂಥದ್ದು. ಶಾಸ್ತ್ರದಲ್ಲಿ ಹಾಗೆ ಅಲ್ಲ. ಶಾಸ್ತ್ರದಲ್ಲಿ 4ನೇ ಅಧ್ಯಾಯದಲ್ಲಿ ಶ್ಲೋಕ 34ನೇ ಶ್ಲೋಕ ಎಂತ ಹೇಳುದು? ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದಕ್ಷಂತೆ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನ. ಫಸ್ಟಿಗೆ ನಾವು ಶರಣಾಗತರಾಗಬೇಕು, ಮತ್ತೆ ಪ್ರಶ್ನೆ ಕೇಳ್ಬೇಕಂದ್ರೆ ಎಷ್ಟು ಬೇಕಿದ್ರೆ ಪ್ರಶ್ನೆ ಕೇಳ್ಬೋದು. ಆದ್ರೆ ಈಗ ಕಲಿಯುಗದಲ್ಲಿ ಜನರು ಶರಣಾಗತ ಆಗುವುದಿಲ್ಲ, ಪ್ರಶ್ನೆ ಕೇಳುವಂಥದ್ದು. ಶರಣಾಗತ ಆದ್ಮೇಲೆ ಪ್ರಶ್ನೆ ಕೇಳಬೇಕು. ಮತ್ತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೆ ಸೇವೆಯ ಉಪದಕ್ಷಂತೆ ತೇ ಜ್ಞಾನ. ಅವರು ಯಾರು? ನೀವು ಯಾರ ಹತ್ರ ಪ್ರಶ್ನೆ ಕೇಳ್ತಿದ್ದೀರ, ಆ ಗುರು, ಅವರು ಕೃಷ್ಣನ ಕಂಡಿದ್ದಾರೆ, ಮತ್ತೆ ನಿಮ್ಗೆ ಕೃಷ್ಣನ ದರ್ಶನ ಮಾಡ್ತಾರೆ. ಈಗ ಪ್ರಭುಪಾದ ಕೃಷ್ಣನ ಕಂಡಿದ್ದಾರೆ, ಹಾಗಾಗಿ ನೀವು ಅವರಿಗೆ ಶರಣಾಗತ ಆಗುವುದರಿಂದ ಅವರು ಮತ್ತೆ ನಿಮ್ಗೆ ಕೃಷ್ಣನ ತೋರಿಸ್ತಾರೆ. ಇದು ವಿಷಯ. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಅನ್ಮ್ಯೂಟ್ ಮಾಡಿ. ಎಸ್, ಹರ್ಷಾಲಿ ಅನ್ಮ್ಯೂಟ್ ಮಾಡಿ ಮಾತಾಜಿ ಅವ್ರದ್ದು. ಲಕ್ಷ್ಮಿ, ನೆಕ್ಸ್ಟ್ ಮಮತಾ. ಹರೇ ಕೃಷ್ಣ. ಹರ್ಷಾಲಿ, ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್ ಮಮತಾ ಪ್ರಭುಜಿ. ಅಲ್ಲ, ಹೌದು, ಮಮತಾ ಆಯ್ತಾ? ನೆಕ್ಸ್ಟ್ ಎಸ್ ಮಮತಾ ಹೇಳಿ ಮಾತಾಜಿ. ಒಂದು ಆಗದಿದ್ರೆ ನೆಕ್ಸ್ಟ್ ಮಾಡಿ. ಎಸ್ ಹೇಳಿ ಮಾತಾಜಿ ಮಮತಾ. ಹರೇ ಕೃಷ್ಣ ಗುರುಜಿ ಅವರೇ, ಇದು ಕೊನೆಯ ಸ್ಲೈಡ್ ನಲ್ಲಿ ವರ್ಣಶಂಕರ ಅಂತ ಹೇಳದ್ರಲ್ಲ, ಅದ್ರ ಸ್ವಲ್ಪ ನನಗೆ ಅರ್ಥ ಆಗ್ಲಿಲ್ಲ, ಸರಿಯಾಗಿ ಅರ್ಥ ಆಗಿಲ್ಲ ಅದು. ನೋಡಿ, ವರ್ಣಶಂಕರ ಅಂದ್ರೆ ಮಕ್ಕಳೆಲ್ಲ ಟೋಟಲ್ ಅಂದ್ರೆ ಈಗ ತಂದೆಗೆ ಗೈಡೆನ್ಸ್ ಇಲ್ಲದೆ ಎಂತ ಆಗ್ತದೆ, ಮಕ್ಕಳೆಲ್ಲ ಟೋಟಲ್ ಅವರಿಗೆ ಬೇಕಾದಾಗೆ ಮಾಡ್ತಾರೆ, ಅಂದ್ರೆ ಬೇಡ ಚಟುವಟಿಕೆಲ್ಲ ಮಾಡಿ. ಹಾಗಾಗಿ ವರ್ಣಶಂಕರ ನಾವು ಮಕ್ಕಳು ವರ್ಣಶಂಕರ ಆಗಬಾರ್ದು ಅಂತ ಉಂಟು ಶಾಸ್ತ್ರದಲ್ಲಿ. ವರ್ಣಶಂಕರ ಆದ್ರೆ ನಮ್ಮ ಸಿವಿಲೈಸೇಷನ್ ಒಳ್ಳೇದಾಗಿ ಇರುವುದಿಲ್ಲ. ಲಕ್ಷ್ಮೀ ಪ್ರಯ ಮಾತಾಜಿ. ಲಕ್ಷ್ಮೀ ಪ್ರಯ ನೆಕ್ಸ್ಟ್ ಮಾಡಿ. ಜನಾರ್ದನ್ ರಾವ್. ನಿಮ್ದು ಮಾತಾಜಿ ಹರ್ಷಾಲಿ, ನಿಮ್ದು ಇದರಲ್ಲಿ ಅಂತ ನೀವು ಇದು ಮಾಡಬೇಡಿ ಮಾತಾಜಿ, ನಿಮ್ದಲ್ಲಿ ಎಂತದ್ದು ಬ್ಯಾಕ್ ಗ್ರೌಂಡ್ ಇದು ಉಂಟು. ಮಂಜು. ಎಸ್, ಹರೇ ಕೃಷ್ಣ. ಮಂಜು, ನಾನೇ ಮಾಡ್ತೇನೆ. ಹರೇ ಕೃಷ್ಣ ಗುರುಜಿ. ನನ್ನ ಹತ್ರ 2 ಪ್ರಶ್ನೆಗಳಿದೆ. ಇದು ಆತ್ಮದ ಬಗ್ಗೆ. ನಂಗೆ ಒಂದು ಮೊದಲನೇ ಪ್ರಶ್ನೆ ಏನಂದ್ರೆ, ನಮ್ಮ ಆತ್ಮ ನಾವು ಹುಟ್ಟಿದಾಗ ಹೇಗಿರುತ್ತೋ ಅಷ್ಟೇ ಚಿಕ್ಕದಾಗಿರುತ್ತೆ. ಆಮೇಲೆ ನಮ್ಗೆ ಎಕ್ಸಾಂಪಲ್ 80 ವರ್ಷ ಆದಾಗ್ಲೂ ಅಷ್ಟೇ ಆತ್ಮ ಇರುತ್ತೆ. ನಿಜಾನ ಅದು? ಅಥವಾ ನಮ್ಮ ದೇಹ ಅಷ್ಟೇ ಬೆಳೆಯತ್ತೆ? ನೋಡಿ, ಆತ್ಮದ ಸೈಜ್ 1/10
10,000 ಟಿಪ್ ಆಫ್ ದಿ ಹೇರ್. ಈ ಆತ್ಮದ ಸೈಜ್ 1 ಡಿವೈಡೆಡ್ ಬೈ 10,000 ಟಿಪ್ ಆಫ್ ದಿ ಹೇರ್. ನಮ್ಮ ಕೂದಲು ಇದು ತುದಿ ಉಂಟಲ್ಲ, ಅದಕ್ಕಿಂತ 1/10,000 ಅಷ್ಟು ಸಣ್ಣದದು ಆತ್ಮ. ಗೊತ್ತಾಯ್ತಾ? ಆತ್ಮ ತುಂಬಾ ಅಂದ್ರೆ ತುಂಬಾ ಸಣ್ಣದು. ಆಮೇಲೆ ಆತ್ಮ ಮಾಡ್ಲಿಕ್ಕೆ ಆಗುದಿಲ್ಲ ಆತ್ಮ. ಇನ್ನೊಂದು ಪ್ರಶ್ನೆ ಗುರುಜಿ, ಆತ್ಮ ಎಲ್ಲಿ ಇರ್ತದೆ ನಮ್ಮ ದೇಹದಲ್ಲಿ? ಆತ್ಮ ನೋಡಿ, ಇದಕ್ಕೆ ಸರಿಯಾದ ಉತ್ತರ ಕೂಡ ಉಂಟು, ಭಗವದ್ಗೀತೆಯಲ್ಲಿ ಉಂಟು. ಈಶ್ವರ ಸರ್ವಭೂತಾನ ಹೃದಯೇಶು ಅರ್ಜುನ ತಿಷ್ಠತಿ. ಹೃದಯ ಭಾಗದಲ್ಲಿ ಉಂಟು. ಇದು 18ನೇ ಅಧ್ಯಾಯದಲ್ಲಿ 61ನೇ ಶ್ಲೋಕ. ಬ್ರಹ್ಮಾಂಡ ಸರ್ವಭೂತಾನಿ ಯಂತ್ರರೂಢಾನಿ ಮಾಯ. ದ ಸುಪ್ರೀಂ ಲಾರ್ಡ್ ಈಸ್ ಸಿಚುವೇಟೆಡ್ ಇನ್ ಎವ್ರಿವನ್ಸ್ ಹಾರ್ಟ್. ಅಂದ್ರೆ ಹೃದಯದಲ್ಲಿ, ಆತ್ಮವು ಹೃದಯ ಭಾಗದಲ್ಲಿ ಉಂಟು. ಆತ್ಮ ಹೃದಯದಲ್ಲಿ. ಎಸ್. ಓಕೆ. ಧನ್ಯವಾದಗಳು. ಧನ್ಯವಾದ. ಎಸ್, ನೆಕ್ಸ್ಟ್ ವಿಶಾಲಕ್ಕೆ. ಎಸ್, ವಿಶಾಲಕ್ಕೆ ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್, ಹೇಳಿ. ನಾವು ಮನಸ್ಸನ್ನು ನಿಗ್ರಹ ಇಟ್ಕೊಳ್ಳಕ್ಕೆ ಏನ್ ಮಾಡ್ಬೇಕು? ಇಂದ್ರಿಯ ಹತೋಟಿ ಯಾವ ರೀತಿಯಲ್ಲಿ? ಇಂದ್ರಿಯ ಹತೋಟಿ ನಾನು ಹೇಳಿದಲ್ಲ. ಇಂದ್ರಿಯಗಳ ಒಡೆಯ ಯಾರು? ಇಂದ್ರಿಯಗಳ ಒಡೆಯ ಯಾರು? ನಿಮ್ಮಲ್ಲಿ ಪ್ರಶ್ನೆ. ಕೃಷ್ಣ. ಮತ್ತೆ ಇಂದ್ರಿಯ ಹೇಗೆ ಕಂಟ್ರೋಲ್ ಅಲ್ಲಿ ಇರುವಂತದ್ದು? ಹೌದು. ಯಾವ ರೀತಿಯಲ್ಲಿ ನಾವು ಹತೋಟಿಗೆ, ಏನಾನ ನೋಡಿದಾಗ ಮನಸ್ಸು ಚಂಚಲ ಆಗದೆ ಇದ್ದಂಗೆ ಏನ್ ಮಾಡ್ಬೇಕು? ಜಪ ಮಾಡ್ಬೇಕು. 16 ಸುತ್ತು ಜಪ ಮಾಡ್ಬೇಕು. ಕೃಷ್ಣನ ನಾಮಸ್ಮರಣೆ ಮಾಡ್ಬೇಕು, ಜಪ ಮಾಡ್ಬೇಕು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಇದು ಮಾಡಿದ್ರೆ ಮನಸ್ಸು ಹತೋಟಿಗೆ ಬರ್ತದೆ. ಓಕೆ, ಥ್ಯಾಂಕ್ ಯು. ಎಸ್, ಹರೇ ಕೃಷ್ಣ. ಜನಾರ್ದನ್ ರಾವ್. ಎಸ್, ಜನಾರ್ದನ್ ರಾವ್. ಎಸ್, ಹರೇ ಕೃಷ್ಣ. ಎಸ್, ಜನಾರ್ದನ್ ರಾವ್, ಹರೇ ಕೃಷ್ಣ. ಅನ್ಮ್ಯೂಟ್ ಮಾಡಿ ಸರ್. ಎಸ್, ನೆಕ್ಸ್ಟ್ ಮಂಜು. ಎಸ್, ನೆಕ್ಸ್ಟ್ ಮಂಜು ಮಾಡಿ ಅನ್ಮ್ಯೂಟ್. ಎಸ್. ಗುರುಜಿ, ನಾನು ಮತ್ತೆ ಮಂಜು ಮಾತಾಡ್ತಾ ಇರೋದು. ನನಗೆ ಇನ್ನೊಂದು ಪ್ರಶ್ನೆ ಇದೆ. ಇದು ಪ್ರಾಣಕ್ಕೂ ಮತ್ತೆ ಆತ್ಮಕ್ಕೂ ವ್ಯತ್ಯಾಸ ಏನು ಅಂತ? ಯಾವ್ದಕ್ಕೆ? ಪ್ರಾಣಕ್ಕೂ ಮತ್ತೆ ಆತ್ಮಕ್ಕೂ ವ್ಯತ್ಯಾಸ. ಈಗ ನಾವೇನೇ ದೇವ್ರಿಗೆ ಅರ್ಪಿಸ್ಬೇಕಾದ್ರೆ ನಾವು 5 ಪ್ರಾಣಗಳನ್ನ ಅರ್ಪಿಸ್ತೀವಿ ನೈವೇದ್ಯ ಮಾಡುವಾಗ, ಅಲ್ವಾ? ಸೊ ಇದು ಪ್ರಾಣಕ್ಕೂ ಮತ್ತೆ ಆತ್ಮಕ್ಕೂ ಏನಾರ ವ್ಯತ್ಯಾಸ ಉಂಟಾ ಅಂತ? ನೋಡಿ, ಪ್ರಾಣವು ಇರುವುದು ಆತ್ಮದಿಂದ. ಆತ್ಮ ಯಾವಾಗ ಹೋಗ್ತದೆ, ಪ್ರಾಣ ಇರುವುದಿಲ್ಲ. ಗೊತ್ತಾಯ್ತಾ? ಟೋಟಲ್ ನಿಮ್ಮ ಇದನ್ನು ಕಂಟ್ರೋಲ್ ಮಾಡುವುದು ಆತ್ಮ. ಆತ್ಮ ಅಂದ್ರೆ ಕೃಷ್ಣನ ಅದೊಂದು ಅಂಶ, ಕೃಷ್ಣನಿಂದ ಬಂದ ಒಂದು ಸಣ್ಣ ಅಂಶ ಅದು. ಹಾಗಾಗಿ ಅದು ಟೋಟಲ್ ನಿಮ್ಮ ಪ್ರಾಣವನ್ನು ಕಂಟ್ರೋಲ್ ಮಾಡುವಂಥದ್ದು. ಯಾವಾಗ ಆತ್ಮ ಬಿಟ್ಟು ಹೋಗ್ತದೆ ಆಗ ಪ್ರಾಣ ಕೂಡ ಇರುವುದಿಲ್ಲ. ಗುರುಜಿ, ಒಟ್ಟು 5 ಪ್ರಾಣಗಳಿದೆ ಅಂತ ಹೇಳ್ತಾರಲ್ವಾ? ಯಾವುದೆಲ್ಲ 5 ಪ್ರಾಣ ಹೇಳಿ. ಒಂದು ಸಮಾನಾಶ, ಆಮೇಲೆ ಉದಾನಾಶ, ಆಮೇಲೆ ಇನ್ನು 3 ನೆನಪು ಬರ್ತಾ ಇಲ್ಲ ನನಗೆ. ಅದು 1 ನಿಮಿಷ ನಾ ಹೇಳ್ತೇನೆ, ನಂಗೆ 1 ಸೆಕೆಂಡ್ ಕೊಟ್ರೆ ನಾನು ಹೇಳ್ತೇನೆ. ಮರ್ತೋಯ್ತು ನೋಡಿ. ಆಕ್ಚುಲಿ ಪ್ರಾಣದಲ್ಲಿ 5 ಪ್ರಾಣ ನಾವು ಹೇಳುವಂತದ್ದು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ. ನಾವು ಇದನ್ನು ಹೇಳುವಂತದ್ದು. ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಜನರು ಹೇಳ್ತಾರೆ. ಆದ್ರೆ ಇದು ಶಾಸ್ತ್ರದ ಪ್ರಕಾರ. ಹರ್ಷಾಲಿ ಮಾತಾಜಿ, ನೀವು ಅನ್ಮ್ಯೂಟ್ ಮಾಡಿ ಮಾತಾಜಿ, ದಯವಿಟ್ಟು. ಹರ್ಷಾಲಿ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ನೀವು ಹರ್ಷಾಲಿ ಮಾತಾಜಿ ಅನ್ಮ್ಯೂಟ್ ಮಾಡಿ ದಯವಿಟ್ಟು. ನಿಮ್ದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ಇದು ಮಾಡಬೇಡಿ. ಸಾರಿ, ಮ್ಯೂಟ್ ಮಾಡಿ, ಅನ್ಮ್ಯೂಟ್ ಮಾಡಬೇಡಿ. ಎಸ್, ಓಕೆ. ಈಗ ನೆಕ್ಸ್ಟ್ ಸಂಧ್ಯಾ ರಾಣಿ. ಸಂಧ್ಯಾ ರಾಣಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಸಂಧ್ಯಾ ರಾಣಿ. ಶಿವಪ್ರಸಾದ್ ತಗೊಳ್ಳಿ. ಅನ್ಮ್ಯೂಟ್ ಮಾಡಿ. ಎಸ್.
ಹರೇ ಹರೇ ಕೃಷ್ಣ ಪ್ರಭುಜಿ. ಸಂಜರಾಣಿ ಎಸ್ ಹೇಳಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಇವಾಗ ನಾವು ಲೈಫ್ ಅಲ್ಲಿ ಡಿಸೈರ್ಸ್ ಇಟ್ಕೋಬೇಕಾ ಬೇಡವಾ ಅಂತ. ಈಗ ಡಿಸೈರ್ಸ್ ಇಟ್ಕೊಂಡ್ರೆ ತಪ್ಪು ಅನ್ಸುತ್ತೆ, ಇಟ್ಕೊಂಡಿಲ್ಲ ಅಂದ್ರೆ ಲೈಫ್ ಅಲ್ಲಿ ಏನಾದ್ರೂ ಒಂದ್ ಮೋಟಿವೇಶನ್ ಇದ್ರೇನೆ ಮುಂದೆ ಹೋಗಕ್ ಸಾಧ್ಯ. ಅದು ಹೆಂಗೆ ಅನ್ನೋದು ಒಂದೊಂದ್ಸಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ. ನೋಡಿ ಎಂತ ಅಂದ್ರೆ, ನಿಮ್ಮ ಈಗ ಡಿಸೈರ್ ಇಂದಲೇ ಎಲ್ಲವೂ ಆಗುದು ಇಚ್ಛೆಯಿಂದ, ಎಲ್ಲವೂ ಆಗುದು ಇಚ್ಛೆಯಿಂದ. ಹಾಗಾಗಿ ನಾವು ಯಾವಾಗ ಕೃಷ್ಣನ ಸೇವೆಗೆ ನಮ್ಮ ಇಚ್ಛೆಯನ್ನು ಇಡ್ತೇವೆ ಆಗ ಎಂತ ಆಗುದಿಲ್ಲ. ಆದ್ರೆ ನಾವು ಎಲ್ಲ ಪತನಗೊಳ್ಳುವುದು ಯಾವಾಗ ಅಂದ್ರೆ, ಯಾವಾಗ ನಮ್ಮ ಇಂದ್ರಿಯ ಸುಖಕ್ಕೆ ನಾವು ಇಚ್ಛೆ ಇಡ್ತೇವೆ. ಹಾಗಾಗಿ ನೀವು ಜಸ್ಟ್ ಡೌಟ್ ಏನ್ ಮಾಡ್ಬೇಕು, ಡಿಸೈರ್ ಇರಬೇಕು, ಆದ್ರೆ ಕೃಷ್ಣನ ಸೇವೆ ಮಾಡುವ ಡಿಸೈರ್ ಇರಬೇಕು. ಅದು ಬಿಟ್ಟು ಇಂದ್ರಿಯ ಸುಖವನ್ನು ಮಾಡುವುದು ಡಿಸೈರ್ ಇದ್ರೆ ಆಗ ನಮ್ಗೆ ಅದರಲ್ಲಿ ತೊಂದರೆ. ತಿಳಿದ ಮಾತಾಜಿ? ತಿಳಿತು. ಮತ್ತೆ ನೀವ್ ಹೇಳಿದ್ರಲ್ಲ, ಮಕ್ಕಳನ್ನ 5 ವರ್ಷ ಲಾಲನೆ ಮಾಡ್ಬೇಕು, ನೆಕ್ಸ್ಟ್ 10 ವರ್ಷ ಈ ತರ. ಅದೇ ಅದು ಶ್ಲೋಕ ಹೇಳ ಗುರುಜಿ. ನನ್ನದು ಯಾವ ಶ್ಲೋಕ? ಅದ್ರ ರಿಲೇಟೆಡ್ ಶ್ಲೋಕ. ಯಾವ ಶ್ಲೋಕ ಅದು? ಎಲ್ಲಿಂದ ಶ್ಲೋಕ? ಲಾಲಯೇತ್ 5 ವರ್ಷಾಣಿ 10 ವರ್ಷಾಣಿ ತಾಡಯೇತ್ ಪ್ರಾಪ್ತೇತು 16 ವರ್ಷೆ ಪುತ್ರಂ ಮಿತ್ರವದಾಚರೇತ್. ಇದೆ ಅಲ್ವಾ ಅದು? ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಹರೇ ಕೃಷ್ಣ. ಶಿವಪ್ರಸಾದ್. ಎಸ್, ನೆಕ್ಸ್ಟ್ ಯಾರು? ಶಿವಪ್ರಸಾದ್. ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ. ಹೇಳಿ ಹೇಳಿ. ಗುರುಜಿ, ನೀವು ಆತ್ಮದ ಬಗ್ಗೆ ಆಮೇಲೆ ಜೀವದ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಸ್ಕೊಟ್ರಿ. ಆಮೇಲೆ ಏನ್ ಹೇಳಿದ್ರಿ, ನಮ್ಮ ಜೀವ ಹೋದ್ಮೇಲೂ ಆತ್ಮ ಇನ್ನೊಂದ್ ಜೀವಕ್ಕೆ ಹೋಗುತ್ತೆ, ಅದಾದ್ಮೇಲೆ ಇನ್ನೊಂದ್ ಜೀವಕ್ಕೆ ಹೋಗುತ್ತೆ ಅಂತ. ಇದು ನಿಲ್ಲೋ ಪ್ರೋಸೆಸ್ ಇಲ್ಲಾಂದ್ರೆ ಹೆಂಗೆ ಗುರುಜಿ ಇದು? ಯಾವ್ದು? ಎಲ್ಲಿ ಎಲ್ಲಿ ಆತ್ಮ ಒಂದು ಜೀವದಿಂದ ಇನ್ನೊಂದು ಜೀವಕ್ಕೆ ಹೋಗುತ್ತೆ ಅಂತ ಹೇಳಿದ್ರಲ್ಲ, ಪ್ರೋಸೆಸ್ ನಿಲ್ಲುತ್ತಾ ಇಲ್ಲಾಂದ್ರೆ ಇದು ಕಂಟಿನ್ಯೂ ಆಗ್ತಾ ಇರುತ್ತಾ ಅಂತ? ಪ್ರೋಸೆಸ್ ನಿಲ್ಲುವುದಿಲ್ಲ. ಆತ್ಮವು ಸುಮ್ಮನೆ ಇರುವುದಿಲ್ಲ, ಆತ್ಮ ಇನ್ನೊಂದು ದೇಹಕ್ಕೆ ಹೋಗ್ತದೆ. ಆತ್ಮಕ್ಕೆ ಆಕ್ಟಿವಿಟಿ ಬೇಕು. ಈ ಎಲ್ಲ ಮಾಯಾವಾದಿಗಳು ಹೇಳುವಂಥದ್ದು ಎಂತಂದ್ರೆ, ನಾವು ಸೋಹಂ ಶೂನ್ಯ ಶೂನ್ಯ ಅಂತ ಹೇಳಿ ಮತ್ತೆ ನಾವು ಅಲ್ಲಿ ಹೋಗುದು, ಬ್ರಹ್ಮಜ್ಯೋತಿಗೆ ಹೋಗುದು, ಮತ್ತೆ ಆಯ್ತು. ಇಲ್ಲ, ಪ್ರಭುಪಾದ ಹೇಳ್ತಾರೆ ಆತ್ಮ ಯಾವಾಗ್ಲೂ ಆಕ್ಟಿವ್. ಅಲ್ಲಿ ಬ್ರಹ್ಮಜ್ಯೋತಿ ಹೋಗ್ತಾರಂತೆ, ಸ್ವಲ್ಪ ಸಮಯ ಇರ್ತಾರೆ, ಅವರಿಗೆ ಬೋರ್ ಆಗ್ತದೆ, ಮತ್ತೆ ಇಲ್ಲಿ ಬರ್ತಾರೆ, ಹುಡ್ತಾರೆ. ಯಾಕೆಂದ್ರೆ ಆತ್ಮವು ಯಾವಾಗ್ಲೂ ಎವರ್ ಎನರ್ಜೆಟಿಕ್, ಅದು ಸುಮ್ಮನೆ ಇರುವುದಿಲ್ಲ. ಅಂದ್ರೆ ಈ ಮುಕ್ತಿ ಅಂತಾರಲ್ಲ ಗುರುಜಿ, ಅದಕ್ಕೆ ಏನು ಮುಕ್ತಿ ಅಂತ ಹೇಳ್ತಾರಲ್ಲ? ಮುಕ್ತಿ ನೋಡಿ, ಈ ಮುಕ್ತಿ ಅನ್ನೋದು ಯಾವಾಗ? ಮುಕ್ತಿ ಅಂದ್ರೆ ಯಾವಾಗ ನಾವು ಇಂದ್ರಿಯ ಸುಖವನ್ನು ಬಿಟ್ಟು ಕೃಷ್ಣನಿಗೆ ನಮ್ಮ ಸೇವೆ ಮಾಡ್ತೇವೆ, ಅದೇ ಮುಕ್ತಿ ಅಂತ ಪ್ರಭುಪಾದ ಹೇಳ್ತಾರೆ. ಇಲ್ಲಿದ್ದೇ ನಿಮ್ಗೆ ಮುಕ್ತಿ ಪಡಿಬಹುದು, ನೀವು ಅಲ್ಲಿ ಬೇಕು ಹೋಗ್ಬೇಕಂತಿಲ್ಲ. ಆದ್ರೆ ನಿಮ್ಮ ಇಂದ್ರಿಯಗಳನ್ನು ಕಂಪ್ಲೀಟ್ ಕೃಷ್ಣನಿಗೆ ಸೇವೆ ಮಾಡಿದ್ರೆ ಅದೇ ಮುಕ್ತಿ. ಓಕೆ ಗುರುಜಿ, ಅರ್ಥ ಆಯ್ತು. ಹರೇ ಕೃಷ್ಣ. ಜನಾರ್ದನ್ ರಾವ್ ಗುರುಜಿ. ಜನಾರ್ದನ್ ರಾವ್. ಎಸ್, ನೆಕ್ಸ್ಟ್. ಪ್ರಭುಜಿ. ಹೇಳಿ. ಪ್ರಭುಜಿ, ಇದು ಈಗ ಆಧ್ಯಾತ್ಮಿಕ ವಿಚಾರದಲ್ಲಿ ಈಗ ನೀವೊಂದು ಹೇಳಿದ್ರಿ ಸ್ಟಾರ್ಟಿಂಗ್ ಅಲ್ಲಿ, ಅಂದ್ರೆ ತಂದೆ ತಾಯಿಗಳ ಮಾತು ಕೇಳ್ಬೇಕು ಆತರ. ಕೆಲವೊಂದು ವಿಚಾರದಲ್ಲಿ ಈಗ ಪ್ರಹ್ಲಾದ ಮಹಾರಾಜರನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಆಧ್ಯಾತ್ಮಿಕ ವಿಚಾರದಲ್ಲಿ ಭಕ್ತಿ ವಿಷಯ ಬಂದ್ರೆ ಮೀರ್ಬೇಕಾಗತ್ತಾ ತಂದೆ ತಾಯಿಗಳನ್ನು? ನೋಡಿ, ಎಸ್, ನೀವು ಹೇಳಿದ್ರೆ ಒಳ್ಳೆ ಪಾಯಿಂಟ್. ಎಲ್ಲಿ ಅಂದ್ರೆ, ಇಲ್ಲಿ ಮಗ ತಂದೆಗೆ ಆ ಕೃಷ್ಣನ ಬಗ್ಗೆ ಹೇಳಿಕೊಡುವಂಥದ್ದು. ಹೌದು, ಉಲ್ಟಾ. ಯಾಕಂದ್ರೆ ಇಲ್ಲಿ ಎಂತ ಅಂದ್ರೆ, ಆ ಪ್ರಹ್ಲಾದ್ ಮಹಾರಾಜ್ ಆ ಶುದ್ಧ ಭಕ್ತ ನಾರದ ಮುನಿಯ ಸಹವಾಸ ಮಾಡಿದ್ದಾರೆ. ಹಾಗಾಗಿ ಈ ಭಕ್ತಿಯಲ್ಲಿ ಹೇಗಂದ್ರೆ, ಇದಕ್ಕೆ ಈ ರಿಲೇಟೆಡ್ ನಾನು ಒಂದು ವಿಷಯ ಹೇಳ್ತೇನೆ ನೋಡಿ. ಎಂತಂದ್ರೆ, ಈ ಕರ್ದಮ ಮುನಿ ಈ ದೇವಹೂತಿದು ತಂದೆ ಸ್ವಯಂಭೂ ಮನು ಇಡೀ ಬ್ರಹ್ಮಾಂಡದ ರಾಜ, ಅಷ್ಟು ಐಶ್ವರ್ಯ ಇತ್ತು. ಕಡೆಗೆ ಕೃಷ್ಣ ಹೇಳ್ತಾನೆ, ನಿನ್ನ ಮಗಳು ದೇವಹೂತಿಯನ್ನು ಕರ್ದಮ ಮುನಿಗೆ ಕೊಡುವ ಅಂತ. ಕರ್ದಮ ಮುನಿ ಕಾಡಲ್ಲಿ ಇರುವುದು, ಏನಿಲ್ಲ ಅವನ ಹತ್ರ. ಅಲ್ಲಿ ಪ್ರಭುಪಾದ ಹೇಳ್ತಾರೆ, ನಿಮ್ಮ ಎಂತ ಹೇಳುದು, ಸೋಷಲ್ ಅಂದ್ರೆ ಎಂತ ಎಥಿಕ್ಸ್ ಉಂಟು, ಸೋಷಲ್ ರೆಸ್ಪಾನ್ಸಿಬಿಲಿಟಿ, ಅದು ಇಲ್ಲಿ ಸೂಟ್ ಆಗುದಿಲ್ಲ. ಹೇಗೆಂದ್ರೆ ನಾವೀಗ ಸೋಷಲ್ ಸೊಸೈಟಿಯಲ್ಲಿ
ಒಬ್ಬ ತುಂಬಾ ರಾಜ ಪ್ರೈಮ್ ಮಿನಿಸ್ಟರ್ದು ಮಗಳನ್ನು ಯಾರಾದ್ರೂ ಈ ಭಿಕ್ಷುಕ ಅಂದ್ರೆ ಏನಿಲ್ಲ ನಾವು ಕೊಡ್ತೇವಾ? ಕೊಡುವುದಿಲ್ಲ. ಆದ್ರೆ ಭಕ್ತಿಯಲ್ಲಿ ಅದು ಇಲ್ಲ ಅಂತ ಅಲ್ಲಿ ಪ್ರಭುಪಾದ ಹೇಳ್ತಾರೆ. ಯಾಕಂದ್ರೆ ಆ ಕೃಷ್ಣನ ಆದೇಶ, ಕೃಷ್ಣ ಕರ್ದಮ್ಮನಿಗೆ ಆದೇಶ ಮಾಡ್ತಾನೆ, ನೀನು ದೇವತೆ ಮದುವೆ ಆಗು ಅಂತ. ಅದೇ ರೀತಿ ಸ್ವಯಂವನಿಗೆ ಹೇಳ್ತಾನೆ, ನಿನ್ನ ಮಗಳನ್ನು ಅವನಿಗೆ ಕೊಡುವ ಅಂತ. ಹಾಗಾಗಿ ಈ ಭಕ್ತಿಯಲ್ಲಿ ಇದು ಅನ್ವಯ ಆಗುವುದಿಲ್ಲ. ಸರಿ ಗುರುಜಿ, ಅರ್ಥ ಆಯ್ತು. ಆಮೇಲೆ ಗುರುಜಿ ಇದು ಪ್ರತ್ಯಕ್ಷ ಮತ್ತೆ ಅನುಮಾನ ನನಗೆ ಅರ್ಥ ಆಯ್ತು. ಶಬ್ದ ಹೇಳಿದ್ರಲ್ಲ ಗುರುಜಿ, ಅದೊಂದು ಸ್ವಲ್ಪ ಹೇಳ್ತೀರಾ? ಎಸ್, ಶಬ್ದ ಅಂದ್ರೆ ನೋಡಿ, ಇದಕ್ಕೆ ಹೇಳುದು ಈ ಆಧ್ಯಾತ್ಮಿಕ ವೇದಿಕ್ ನಾಲೆಜ್ ಇಸ್ ಡಿಸೆಂಡಿಂಗ್ ಪ್ರೊಸೆಸ್. ಡಿಸೆಂಡಿಂಗ್ ಪ್ರೊಸೆಸ್ ಅಂದ್ರೆ ಪ್ರಭುಪಾದ್ ಅವರ ಗುರು ಹೇಳಿದಾಗೆ ಹೇಳುವಂಥದ್ದು, ಅವರ ಗುರು ಹೇಳಿದಾಗೆ ಹೇಳುವಂಥದ್ದು. ಈ ರೀತಿ ಬರುವಂತದ್ದು ಯಾರು? ನಾರದ ಬ್ರಹ್ಮ ಹೇಳಿದಾಗ ಹೇಳುವಂಥದ್ದು, ಬ್ರಹ್ಮ ಕೃಷ್ಣ ಹೇಳಿದಾಗ ಹೇಳುವಂಥದ್ದು. ಇದಕ್ಕೆ ಡಿಸೆಂಡಿಂಗ್ ಪ್ರೊಸೆಸ್ ಅಂದ್ರೆ ಇದಕ್ಕೆ ಶಬ್ದ ಪ್ರಮಾಣ. ಯಾರು ಅವರ ಓನ್ ಹೇಳುವಂಥದ್ದಲ್ಲ. ಆದ್ರೆ ಸೈನ್ಸ್, ಸೋ ಕಾಲ್ಡ್ ಮಾಡರ್ನ್ ಸೈನ್ಸ್, ಅದು ಅಸೆಂಡಿಂಗ್ ಪ್ರೊಸೆಸ್. ಅಸೆಂಡಿಂಗ್ ಪ್ರೊಸೆಸ್ ಅಂದ್ರೆ 100 ವರ್ಷ 120 ವರ್ಷ ಹಿಂದೆ ಜನರೇಟರ್ ದೊಡ್ಡದಂತ ಹೇಳಿದ್ರು, ಮತ್ತೆ ಲಾಸ್ಟ್ ಒಂದು 60 ವರ್ಷ ಹಿಂದೆ ಕಾರ್ ಅನ್ನು ದೊಡ್ಡದಂತ ಹೇಳಿದ್ರು, ಒಂದು 30 ವರ್ಷ ಹಿಂದೆ ಕಂಪ್ಯೂಟರ್ ದೊಡ್ಡದಂತ ಹೇಳಿದ್ರು, ಈಗ ಒಂದು 20 ವರ್ಷ ಹಿಂದೆ ಮೊಬೈಲ್ ಅನ್ನು ದೊಡ್ಡದಂತ ಹೇಳಿದ್ರು, ಈಗ ಇನ್ನೊಂದು ಇನ್ಸ್ಟ್ರೂಮೆಂಟ್ ಬಂದಿದೆ ಅದನ್ನು ದೊಡ್ಡದಂತ ಹೇಳ್ತಿದ್ದಾರೆ. ಹಾಗಾಗಿ ಈ ಸೈನ್ಸ್, ಇಂಟರ್ನೆಟ್ ಇದನ್ನು ದೊಡ್ಡದಂತ ಹೇಳ್ತಿದ್ದಾರೆ. ಹಾಗಾಗಿ ಸೈನ್ಸ್ ಎಂತ ಆಗ್ತದೆ, ಅವ್ರದ್ದು ಚೇಂಜ್ ಆಗ್ತಾ ಇರ್ತದೆ. ಆದ್ರೆ ಈ ವೇದಿಕ್ ಸೈನ್ಸ್ ಚೇಂಜ್ ಆಗುದು, ಅದು ಡಿಸೆಂಡಿಂಗ್ ಪ್ರೊಸೆಸ್. ಅದಕ್ಕೆ ಶಬ್ದ ಪ್ರಮಾಣ ಅಂತ ಹೇಳುವಂತದ್ದು. ಗೊತ್ತಾಯ್ತು ಸರ್. ಗೊತ್ತಾಯ್ತು, ಧನ್ಯವಾದಗಳು. ಧನ್ಯವಾದ. ಎಸ್, ನೆಕ್ಸ್ಟ್ ಗುರುಜಿ ಆಕಾಶ್ ಬಿರಾದರ್. ಆಕಾಶ್ ಬಿರಾದರ್. ಆಕಾಶ್, ನಮಸ್ತೆ ಪ್ರಭುಜಿ. ನಮಸ್ತೆ. ಒಬ್ರು ಮೋಕ್ಷದ ಬಗ್ಗೆ ಪ್ರಶ್ನೆ ಕೇಳಿದ್ರು. ನೀವ್ ಅದಕ್ಕೆ ಕೃಷ್ಣನ್ ಭಕ್ತಿಯಲ್ಲಿರ್ಬೇಕಂತ ಉತ್ತರ ಹೇಳಿದ್ರಿ. ಈ ಕೃಷ್ಣನ್ ಭಕ್ತಿಯಲ್ಲಿರ್ಬೇಕಂದ್ರೆ ಅದರ ಅರ್ಥ ಏನು ಗೊತ್ತಾಗ್ಲಿಲ್ಲ. ಅಂದ್ರೆ ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್. ನಮ್ಮ ಜೀವಿಯ ಸ್ವರೂಪ ಅಂತಂದ್ರೆ ನಾವು ಕೃಷ್ಣ ನಿತ್ಯ ಸೇವಕರು. ಇದನ್ನ ನಾವೀಗ ಮರ್ತು ಬಿಟ್ಟಿದ್ದೇವೆ. ಆಕ್ಚುಲಿ ಮಮೇ ವಂಶ ಜೀವಲೋಕೆ ಜೀವಭೂತ ಸನಾತನ. ನಾವು ಕೃಷ್ಣನ ಅಂಶ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಹಿ ಭವನಾಂ ವಿದದಾತಿ ಕಾಮನ್. ನಾವು ಅಂದ್ರೆ ಆತ್ಮ ನಿತ್ಯ, ಕೃಷ್ಣ ಕೂಡ ನಿತ್ಯ. ನಾವು ಕೂಡ ಚೇತನ, ಆತ್ಮ ಚೇತನ, ಕೃಷ್ಣ ಕೂಡ ಚೇತನ. ಆದ್ರೆ ಏಕೋ ಹಿ ಭವನಾಂ ವಿದದಾತಿ ಕಾಮನ್. ಕೃಷ್ಣ ಎಲ್ಲ ಜೀವಿಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಹಾಗಾಗಿ ಜೀವಿಯ ಸ್ವರೂಪ ಎಂತ ಅಂದ್ರೆ ಜೀವೇರೆ ಸ್ವರೂಪವಾಗಿ ನಿತ್ಯ ಕೃಷ್ಣದಾಸ್. ನಾವು ಕೃಷ್ಣನ ನಿತ್ಯ ಸೇವಕರು, ಇದು ನಮ್ಮ ಸ್ವರೂಪ. ಆದ್ರೆ ಈಗ ನಾವು ಅದನ್ನು ಮರ್ತು ಬಿಟ್ಟಿದ್ದೇವೆ. ನಾವು ಬೇರೆ ಬೇರೆ ರೀತಿಯಲ್ಲಿ ಸೇವೆ ಮಾಡ್ತಾ ಇದ್ದೇವೆ. ಕೃಷ್ಣನ ಬಿಟ್ಟು ಬೇರೆ ಬೇರೆ ರೀತಿಯಲ್ಲಿ ನಾವು ಸೇವೆ ಮಾಡ್ತಾ ಇದ್ದೇವೆ. ಅದನ್ನು ನಾವು ವಾಪಸ್ ಆ ಸೇವೆಗೆ ನಾವು ಹೋಗ್ಬೇಕು. ಗುರುಜಿ, ಅದೇ ಆ ಸೇವೆ ಹೇಗ್ ಮಾಡ್ಬೇಕು? ಸೇವೆ ಮಾಡೋದು ಫಸ್ಟಿಗೆ ಜಪದ ಮೂಲಕ. ಈ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈ 16 ಮಂತ್ರಗಳು ಎಂತಂದ್ರೆ, ಹರೇ ಅಂದ್ರೆ ರಾಧಾರಾಣಿ, ಕೃಷ್ಣ ಅಂದ್ರೆ ಕೃಷ್ಣ. ನಾವು ರಾಧಾರಾಣಿ ಹತ್ರ ಕೇಳುವುದಂತೆ, ಓ ರಾಧಾರಾಣಿ ನನ್ನನ್ನು ಕೃಷ್ಣನ ಸೇವೆಯಲ್ಲಿ ತೊಡಗಿಸು. ಪ್ರಭುಪಾದ ಹೇಳ್ತಾರೆ, ಸೇವೆ ಸ್ಟಾರ್ಟ್ ಆಗುವುದು ನಾಲಿಗೆಯಿಂದ. ಫಸ್ಟಿಗೆ ನಾವು ಜಪ ಮಾಡುವುದರಿಂದ ನಮ್ಮ ಸೇವೆ ಸ್ಟಾರ್ಟ್ ಮಾಡುವುದು. ಹಾಗಾಗಿ ಈ ಹರೇ ಕೃಷ್ಣ ಮಂತ್ರವನ್ನು ನಾವು ಹೇಳುತ್ತಾ ಇಂದ ಎಂತಾಗ್ತದೆ, ನಾವು ಕೃಷ್ಣನ ಸೇವೆಯಲ್ಲಿ ತೊಡಗ್ತೇವೆ. ಎಸ್, ಬೇರೆ ಪ್ರಶ್ನೆ ಉಂಟಾ ಸರ್? ಇಲ್ಲ ಸರ್. ಓಕೆ, ಥ್ಯಾಂಕ್ ಯು. ಐಫೋನ್. ಎಸ್, ನೆಕ್ಸ್ಟ್ ಐಫೋನ್. ಎಸ್, ಹರೇ ಕೃಷ್ಣ. ಐಫೋನ್ ಹರೇ ಕೃಷ್ಣ. ಹೇಳಿ ಸರ್. ಇದು ಸೆಕೆಂಡ್ ಚಾಪ್ಟರ್ ಅಲ್ಲಿ ಒಂದು ಶ್ಲೋಕ ಕೇಳಿದೆ, ಪರಂ ದೃಷ್ಟ್ವಾನಿ ವರ್ತತೆ ಅಂತ. ಸೊ ಅದು ಮೀನಿಂಗ್ ಏನು ಎಕ್ಸಾಕ್ಟ್ ಆಗಿ? ಪರಂ ದೃಷ್ಟ್ವಾನಿ ವರ್ತತೆ ಎಲ್ಲಿ ಯಾವ ಶ್ಲೋಕ ಸರ್ ಅದು? ಅದು ಸೆಕೆಂಡ್ ಚಾಪ್ಟರ್ ಅಲ್ಲೇ ಬರುತ್ತೆ. ಅದು ಸರಿಯಾಗಿ ನನ್ಗೆ ಅರ್ಥ ಆಗ್ಲಿಲ್ಲ. ಯಾವುದು ಅದು ಶ್ಲೋಕ ನನ್ನ ಜ್ಞಾಪಕ ಇಲ್ಲ. ಸೊ ಇದು ಹೈಯೆಸ್ಟ್ ಒಂದು ಪ್ಲೆಜರ್ ಅಚೀವ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ಅಂತ ಅದ್ರ ಅರ್ಥ ಆಕ್ಚುಲಿ ಅನ್ಸತ್ತೆ. ಸೊ ಅದು ಪರಂ ಕ್ಲಿಯರ್ ಆಗ ಇಲ್ಲಿ ನಾನು ಚಾರ್ಟ್ ಅಲ್ಲಿ ತೋರಿಸಿದ ನಿಮ್ಗೆ. ಚಾರ್ಟ್ ಅಲ್ಲಿ ಇಲ್ಲ ಅನ್ಸತ್ತೆ. ಅಂದ್ರೆ ಇದು ಸೆಕೆಂಡ್ ಚಾಪ್ಟರ್ ಅಲ್ಲೇ ಬರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ. ಹೌದು, ಪರಂ ದೃಷ್ಟ್ವಾನಿ ಬರ್ತದೆ. ಎಲ್ಲಿ ಉಂಟು ಪರಂ ದೃಷ್ಟ್ವಾನಿ ಬರ್ತದೆ?
ಒಂದ್ ನಿಮಿಷ. ಅದು ಓಕೆ, ಅದನ್ನ ಇದು ಸೆಕೆಂಡ್ ಚಾಪ್ಟರ್ ಟೆಕ್ಸ್ಟ್ 59 ಅಲ್ಲಿ ಬರುತ್ತೆ ಅನ್ಕೊಂತೀನಿ. ಸೆಕೆಂಡ್ ಚಾಪ್ಟರ್ ಟೆಕ್ಸ್ಟ್ 15 ಹೌದು 59. ಎಸ್ 59 ಹೌದು. ಒಂದು ನಿಮಿಷ. 59 ಎಸ್. ವಿಷಯ ವಿನಿವರ್ತತೆ ನಿರಾರಸ್ಯ ದೇಹಿನಾಂ ರಸಾವರ್ಜಂ ರಸೋ ಅಪಿ ಅಸ್ಯ ಪರಂ ದೃಷ್ಟ್ವಾ ನಿವರ್ತತೆ. Though the embodied soul may be restricted from sense enjoyment, the taste for sense objects remains, but ceasing such engagement by experiencing higher taste is fixed in. ಅಂದ್ರೆ ಈಗ ನಾವು ಈ ಇಂದ್ರಿಯ ಸುಖವನ್ನು ದೂರ ಇಡ್ಬೋದು, ಓಕೆ, ಆದ್ರೂ ಕೂಡ ಇಂದ್ರಿಯ ಸುಖದ ನಮಗೆ ಆಸೆ ಬರ್ತದೆ ಅಂದ್ರೆ ಓಕೆ. ಅದು ಯಾಕೆ ಬರ್ತದೆ? ಅದು ಯಾಕೆ ಬರ್ತದೆ ಅಂದ್ರೆ ನಾವು ಹೈಯರ್ ಟೇಸ್ಟ್ ಮಾಡುವುದಿಲ್ಲ. ನಾವು ಹೈಯರ್ ಟೇಸ್ಟ್ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿದ್ರೆ ಮತ್ತೆ ನಮಗೆ, ನಾವು ಅದರ ದೂರ ಇದ್ರೆ ನಮಗೆ ಅದರಲ್ಲಿ ಆಸೆ ಬರುವುದಿಲ್ಲ. ಪರಮದತ್ವ ನಿವರ್ತನೆ ಅಂದ್ರೆ ಈಸ್ ಫಿಕ್ಸ್ಡ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಗೊತ್ತಾಯ್ತಾ? ಓಕೆ. ಈಗ ಕಾನ್ಸೆಪ್ಟ್ ನೋಡಿ, ಈಗ ನಾವು ಇಂದ್ರಿಯ ಸುಖದಿಂದ ದೂರ ಇರ್ತೇವೆ. ಓಕೆ. ಇಂದ್ರಿಯ ಸುಖದಿಂದ ಈಗ ನೀವು ನಾಳೆಯಿಂದ ನಾನು ಇಂದ್ರಿಯ ಸುಖ ಮಾಡುವುದರಲ್ಲಿ ದೂರ ಇರ್ತೀರಿ, ಮತ್ತೆ ಕೂಡ ನಿಮ್ಗೆ ಇಂದ್ರಿಯ ಸುಖದ ಇಚ್ಛೆ ಆಗ್ತದೆ. ಅದು ಯಾಕೆ ಇಚ್ಛೆ ಆಗ್ತದೆ? ಯಾಕೆಂದ್ರೆ ನಿಮಗೆ ಹೈಯರ್ ಟೇಸ್ಟ್ ಗೊತ್ತಿಲ್ಲ. ಹೈಯರ್ ಟೇಸ್ಟ್ ಅಂತ ಕೃಷ್ಣ ಪ್ರಜ್ಞೆ. ನೀವು ಜಪ ಮಾಡ್ತಾ ಇದ್ರೆ ಮತ್ತೆ ಇದು ಹೈಯರ್ ಟೇಸ್ಟ್, ಮತ್ತೆ ಎಂತ ಆಗ್ತದೆ ನಿಮ್ಗೆ ಆಟೋಮೆಟಿಕ್ ಅದರಿಂದ ದೂರ ಇರ್ಬೋದು. ತಿಳಿತಾ ಸರ್? ಓಕೆ. ಅಂದ್ರೆ ಇದು ಅಚೀವ್ ಮಾಡ್ಬೇಕಂದ್ರೆ ಏನ್ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲೇ ಇರ್ಬೇಕು. ಕೃಷ್ಣ ಪ್ರಜ್ಞೆ ಜಪ ಮಾಡ್ಬೇಕು, ಸ್ವಲ್ಪ ಓದ್ಬೇಕು, ಈ ರೀತಿ ಮಾಡಿದ್ರೆ ನಮ್ಗೆ ಆ ಇಂದ್ರಿಯ ಸುಖದಿಂದ ದೂರ ಇರ್ಬೋದು. ಓಕೆ, ಓಕೆ. ಥ್ಯಾಂಕ್ ಯು. ಎಸ್, ಹರೇ ಕೃಷ್ಣ. ಧನ್ಯವಾದ ಸರ್. ಧನ್ಯವಾದ. ಪ್ರಭುಜಿ, ಹುಚ್ಚೇಗೌಡ. ಎಸ್, ಹುಚ್ಚೇಗೌಡ. ಎಸ್, ನೆಕ್ಸ್ಟ್ ಹುಚ್ಚೇಗೌಡ. ಎಸ್, ಹೇಳಿ. ಕೇಳುವುದಿಲ್ಲ ಸರ್, ಸ್ವಲ್ಪ ವಾಲ್ಯೂಮ್ ಜೋರ್ ಮಾಡ್ತೀರಾ ಸರ್ ದಯವಿಟ್ಟು? ಕೇಳುವುದಿಲ್ಲ. ಹರೇ ಕೃಷ್ಣ, ವಾಲ್ಯೂಮ್ ಇನ್ಕ್ರೀಸ್ ಮಾಡಿ ನಿಮ್ದು. ಹುಚ್ಚೇಗೌಡ. ಹರೇ ಕೃಷ್ಣ. ಸ್ವಲ್ಪ ಜಾಸ್ತಿ ಮಾಡಿ ಸರ್ ವಾಲ್ಯೂಮ್, ಸ್ವಲ್ಪ ಜಾಸ್ತಿ ಮಾಡಿ. ಹಲೋ. ಹೇಳಿ. ನಿನ್ನೆ ನಾವು ಕೇಳಿದಂತ ಪ್ರಶ್ನೆಗೆ ಉತ್ತರವನ್ನ ಚೆನ್ನಾಗಿ ಕೊಟ್ಟಿದ್ದೀರಿ, ಧನ್ಯವಾದಗಳು. ಎಸ್, ಓಕೆ. ಜೊತೆಗೆ ಇವತ್ತಿನ ಒಂದ್ ಸಣ್ಣ ಅನುಮಾನ ಅಂದ್ರೆ, ಈ ವಿಜ್ಞಾನ ಬದಲಾವಣೆ ಬಗ್ಗೆ ನಿನ್ನೆನೂ ಕೂಡ ಹೇಳಿದ್ರಿ, ಇವತ್ತು ಹೇಳ್ತಾ ಇದ್ರಿ. ವಿಜ್ಞಾನ ಅನ್ನೋದು ಪದೇ ಬದಲಾವಣೆ ಆಗ್ತಾ ಇದೆ, ವೈದಿಕ ಸೈನ್ಸ್ ಅನ್ನೋದು ಬದಲಾವಣೆ ಆಗಲ್ಲ. ಹೌದು. ಅದ್ರ ಪರಿವರ್ತನೆ ಜಗದ ನಿಯಮ ಅಂತಾನೆ ಕೃಷ್ಣ ಹೇಳ್ದಂತ ಎಲ್ಲ ಕಡೆ ಅದು ಉಲ್ಲೇಖ ಆಗ್ತಾ ಇದೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ನಾವು? ಅಂದ್ರೆ ಈ ವೇದಿಕ್ ಸೈನ್ಸ್ ಬದಲಾಗುದಿಲ್ಲ, ನಮ್ಮ ಈ ಸೋಕಾಲ್ ಸೈನ್ಸ್ ಬದಲಾಗ್ತಾ ಉಂಟು. ಹೌದು ಸರ್. ಈಗ ನಿಮ್ಮ ಪ್ರಶ್ನೆ ಅಂತ ಅದಕ್ಕೆ ಜಗದ ನಿಯಮ ಅಂತ ಹೇಳಿ ಎಲ್ಲ ಕಡೆ ಕೃಷ್ಣ ಹೇಳ್ದ ಅಂತ ಉಲ್ಲೇಖಗಳು ಬರ್ತವೆ ಸಾಮಾನ್ಯ. ಬದಲಾವಣೆ ಅನ್ನೋದು ಒಂದು ಸಹಜ ನಿಯಮ ಅಂತ ಕೃಷ್ಣನೇ ಹೇಳಿ, ಈ ಕಡೆ ವೇದಿಕ ಸೈನ್ಸ್ ಬದಲಾವಣೆ ಆಗಲ್ಲ ಅಂತ ಹೇಳಿದಾಗ ಹೇಗೆ ಅದನ್ನ ಅರ್ಥ ಮಾಡ್ತಾರೆ? ಓಕೆ. ನೋಡಿ, ವೇದಿಕ್ ಸೈನ್ಸ್ ಬದಲಾಗುದಿಲ್ಲ. ಹೇಗೆ ಅಂದ್ರೆ, ಧರ್ಮ ಅಂದ್ರೆ ಕೃಷ್ಣ ಕೊಟ್ಟ ರೂಲ್ಸ್. ಕೃಷ್ಣ ಕೊಟ್ಟ ರೂಲ್ಸ್ ಅನ್ನು ಶುದ್ಧ ಭಕ್ತರು ಚೇಂಜ್ ಮಾಡುದಿಲ್ಲ, ಅವ್ರು ಹಾಗೆ ಕೊಡ್ತಾರೆ. ಆದ್ರೆ ಈಗ ನಿಮ್ದು ಬದಲಾವಣೆ ಇದರಲ್ಲಿ, ಈಗ ಡಾರ್ವಿನ್ ಥಿಯರಿ, ಈಗ ಸೈನ್ಸ್ ಫಾಲೋ ಮಾಡುವ ಒಂದು 500 ವರ್ಷದ ಹಿಂದೆ. ಯಾಕೆಂದ್ರೆ ಡಾರ್ವಿನೇ ಪರ್ಫೆಕ್ಟ್ ಅಲ್ಲ, ಯಾಕಂದ್ರೆ ಅವನ ಥಿಯರಿ ಕೂಡ ಪರ್ಫೆಕ್ಟ್ ಅಲ್ಲ, ಅವು ಕೂಡ ಪರ್ಫೆಕ್ಟ್. ಹಾಗಾಗಿ ಜನರೆಂತ ಮಾಡ್ತಾರೆ, ಅವರಿಗೆ ಅದರಿಂದ ರಸ ಸಿಗ್ತಾ ಇಲ್ಲ. ಆದ್ರೆ ಶುದ್ಧ ಭಕ್ತರಿಗೆ, ಕೃಷ್ಣನ ಎಲ್ಲ ಶುದ್ಧ ಭಕ್ತರಿಗೆ, ಅವರಿಗೆ ಕೃಷ್ಣನ ಆ ವೇದಿಕ್ ಸೈನ್ಸ್ ಇಂದ ರಸ ಸಿಗ್ತಾ ಉಂಟು. ಹಾಗಾಗಿ ಸೈನ್ಸ್ ಚೇಂಜ್ ಆಗ್ತಾ ಉಂಟು. ತಿಳಿದ ಸರ್? ಅದೇ ಸರ್, ನಾನು ಅದೇ ಗುರುಜಿ ಹೇಳ್ತಿರೋದು. ಬದಲಾವಣೆ ಅನ್ನೋದು ಜಗದ ನಿಯಮ ಅಂತ ಕೃಷ್ಣನೇ ಹೇಳಿ, ಬದಲಾವಣೆ ಅಂದ್ರೆ ನೀವು ಕೃಷ್ಣನ ಅಥಾರಿಟಿಯನ್ನು ಬದಲಾವಣೆ ಮಾಡ್ಲಿಕ್ಕೆ ಇಲ್ಲ, ಅದನ್ನು ಚೇಂಜ್ ಮಾಡ್ಲಿಕ್ಕೆ ಇಲ್ಲ. ಸರಿ, ಗೊತ್ತಾಯ್ತಾ? ಅದರ ಪ್ರಕಾರ ನೀವು ಹೋಗ್ಬೇಕು. ಯಾಕಂದ್ರೆ ನೋಡಿ, ಈಗ ಕೊರೋನಾ ಬಂದಿದೆ, ಶಾಸ್ತ್ರದಲ್ಲಿ ಹೇಗುಂಟಂದ್ರೆ ಇಂಥದ್ದು ತುಂಬಾ ಬರ್ತದೆ ಕಲಿಯುಗದಲ್ಲಿ ರೋಗ. ಯಾಕೆಂದ್ರೆ ನಾವು ಈ ಪ್ರಕೃತಿ ನೇಚರ್ ಅನ್ನು ಯಾವಾಗ ನಾವು ಅದರ ವಿರುದ್ಧ ಹೋಗ್ತೇವೆ, ಪ್ರಕೃತಿ ಅದರದೇ ವಿಕೋಪ ತಾಳ್ತದೆ. ಗೊತ್ತಾಯ್ತಾ? ಹಾಗಾಗಿ ಮತ್ತೆ ಕೃಷ್ಣ ಹೇಳೋದು, ಪ್ರಕೃತಿ ಕ್ರಿಯಮಾಣಿ ಗುಣೇ ಕರ್ಮಾಣಿ ಸರ್ವಶ. ಅಂದ್ರೆ ಈ ಪ್ರಕೃತಿ ಕೂಡ ನನ್ನ ಅಂಡರಲ್ಲಿ ಕೆಲಸ ಮಾಡುವಂತದ್ದು.
ನನ್ನ ಗೈಡೆನ್ಸ್ ಅಲ್ಲಿ ಕೆಲಸ ಮಾಡುವಂಥದ್ದು. ಹಾಗಾಗಿ ಪ್ರಕೃತಿಯನ್ನು ನಾವು ಯಾವಾಗ ನಾಶ ಮಾಡ್ತೇವೆ ಆಗ ಪ್ರಕೃತಿ ಅದರದೇ ವಿಕೋಪವನ್ನು ತಾಳ್ತದೆ. ಅದೇ ರೀತಿಯಲ್ಲಿ ಕೊರೋನಾ ಮತ್ತೊಂದೆಲ್ಲ ಬರ್ತದೆ. ಎಸ್, ಹರೇ ಕೃಷ್ಣ. ತಿಳಿತಾ ಸರ್? ಹರೇ ಕೃಷ್ಣ. ಡಿಸ್ಕನೆಕ್ಟ್ ಆದ್ರೆ ಅನ್ಸುತ್ತೆ. ನೆಕ್ಸ್ಟ್ ಸುಮಾ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಸುಮಾ 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 ಎಸ್. ಹಲೋ, ಹೇಳಿ ಮಾತಾಜಿ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ನೀವೊಂದು ಕ್ವಶನ್ ಹೇಳಿದ್ರಿ, ಮಕ್ಳಿಗೆ ಯಾವ ಏಜ್ ಇಂದ ಹೇಗೆ ನೋಡ್ಕೊಳ್ಬೇಕು ಅನ್ನೋದು. ಅದನ್ನ ಸ್ವಲ್ಪ ಹೇಳ್ತೀರಾ ಇನ್ನೊಮ್ಮೆ? ಪೇರೆಂಟ್ಸ್ ಎಲ್ಲ ದೊಡ್ಡದಾಗ್ತದಲ್ಲ ಮಕ್ಕಳದು ವಿಷಯ ಇರುವಾಗ. ಹೌದು. ಎಸ್, ಓಕೆ, ಆಗ್ಲಿ. ನೋಡಿ, ಎಂತ ಅಂದ್ರೆ ಮೊದಲ 5 ವರ್ಷ ತುಂಬಾ ಮುದ್ದು ಮಾಡ್ಬೇಕಂದ್ರೆ, ಮತ್ತೆ 5 ವರ್ಷ ಆದ್ಮೇಲೆ 15 ವರ್ಷ ತನಕ ತುಂಬಾ ಸ್ಟ್ರಿಕ್ಟ್ ಇಡ್ಬೇಕಂದ್ರೆ. ಈಗ ನೋಡಿ, ನನ್ನ ತಂದೆ ತಾಯಿ ನನಗೆ ಸಾಧಾರಣ 7 ತನಕ, ಆಲ್ಮೋಸ್ಟ್ ಅಂದ್ರೆ 7 ತನಕ ನನಗೆ ಹೊಡೆದಿದ್ದಾರೆ. ಅಂದ್ರೆ ತಪ್ಪು ಮಾಡುವಾಗ ಹೀಗೆ ಹೊಡೆಯುದಲ್ಲ, ಅಂದ್ರೆ ಇಬ್ಬರು ಕೂಡ ಹೊಡೆದಿದ್ದಾರೆ. ಹಾಗಾಗಿ ನನ್ಗೆ ಆಗಾಗ್ತಿತ್ತು, ಅಂದ್ರೆ ಉಳಿದವರಿಗೆ ಹೊಡ್ತಾ ಇರಲಿಲ್ಲ, ನನಗೆ ಹೊಡ್ತಾ ಇದ್ರು. ಅಂದ್ರೆ ಅದು ಸರಿ ಅಂತ ಆಗ್ತದೆ ನನಗೆ ಈಗ. ಯಾಕಂದ್ರೆ ಈಗ ಓದುವಾಗ ನಂಗೆ ಗೊತ್ತಾಗ್ತದೆ. ಯಾಕಂದ್ರೆ ಹೊಡೆಯುವುದು ಯಾಕೆ, ನಾನು ಎಂತ ಉಪದ ಮಾಡೋದು ಹೊಡಿತಾರೆ. ಹಾಗಾಗಿ ಅದು ಹೊಡಿಲೇಬೇಕಂತೆ ಆ ಟೈಮಲ್ಲಿ. ಆದ್ರೆ ಈಗ ಮಕ್ಕಳನ್ನು ಮುಟ್ಟುವುದಿಲ್ಲ ತಂದೆ ತಾಯಿ, ಆದ್ರೆ ಹೊಡಿಯೋ ಟೈಮಲ್ಲಿ ಹೊಡಿಬೇಕು. ಮತ್ತೆ 15ರಿಂದ 25 ತನಕ ಬಿಟ್ಟು ಬಿಡ್ಬೇಕಂತೆ. ಅಂದ್ರೆ ಫ್ರೆಂಡ್ ಆಗಿರ್ಬೇಕು. ಸಾರಿ, ಬಿಟ್ಟು ಬಿಡುದಲ್ಲ, ಫ್ರೆಂಡ್ ಆಗಿರ್ಬೇಕು. 15ರಿಂದ 25 ನಾವು ಮಕ್ಕಳೊಟ್ಟಿಗೆ ಫ್ರೆಂಡ್ ಆಗಿರ್ಬೇಕು. ಮತ್ತೆ 25ರಲ್ಲಿ ನಾವು ಅವರನ್ನು ಬಿಟ್ಟು ಬಿಡ್ಬೇಕು. ಮತ್ತೆ ಅವರನ್ನು ನಾವು ಹೀಗೆ ಎಲ್ಲರೂ ಹೆಚ್ಚಿನವರು 25 ಆದ್ರೂ ಕೂಡ ಮಗು ಹಾಗೆ ಮಾಡು ಹೀಗೆ ಮಾಡು ಎಲ್ಲ ಅವರು ಅಂದ್ರೆ ಗಟ್ಟಿ ಹಿಡಿತಾರೆ. ಇಲ್ಲ, ಮತ್ತೆ ನೀವು ಅವ್ರಿಗೆ ಇಂಟರ್ಫಿಯರ್ ಆಗ್ಲಿಕ್ಕಿಲ್ಲ. ನಿಮ್ದು 25 ತನಕ ಮಾತ್ರ, ಮತ್ತೆ ನಿಮ್ದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಮತ್ತೆ ನೀವು ಅವರನ್ನು ಬಿಟ್ಟು ಬಿಡುವಂತ. ಎಸ್, ಈಗ ಕೆಲವರು ಎಷ್ಟಂದ್ರೆ ಮದುವೆ ಆಗಿ ಅವರಿಗೆ ಮಕ್ಕಳಾದ ಮೇಲೆ ಕೂಡ ತಂದೆ ತಾಯಿ ಅವ್ರು ಹೇಳಿದಾಗ ಇರ್ಬೇಕು. ಹಾಗೆಲ್ಲ ತಂದೆಗೆ ತಾಯಿಗೆ ಆ ರೆಸ್ಪಾನ್ಸಿಬಿಲಿಟಿ ಉಂಟು. ಆ ರೆಸ್ಪಾನ್ಸಿಬಿಲಿಟಿ ಮುಗಿಸಿ ಮತ್ತೆ ಇಲ್ಲ, ನೋ ಮೋರ್. ಎಸ್, ನೆಕ್ಸ್ಟ್. ಥ್ಯಾಂಕ್ ಯು ಗುರುಜಿ. ಹರೇ ಕೃಷ್ಣ. ವಿಶಾಲಾಕ್ಷಿ ಪ್ರಭು. ವಿಶಾಲಾಕ್ಷಿ, ಎಸ್, ನೆಕ್ಸ್ಟ್. ಎಸ್, ವಿಶಾಲಾಕ್ಷಿ ಅನ್ಮ್ಯೂಟ್ ಮಾಡಿ ಸರ್. ಎಸ್, ವಿಶಾಲಾಕ್ಷಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಎಸ್, ನೆಕ್ಸ್ಟ್ ರಜನಿಕಾಂತ್. ರಜನಿಕಾಂತ್, ಎಸ್. ವಿಶಾಲಾಕ್ಷಿ, ಎಸ್. ಎಸ್, ವಿಶಾಲಾಕ್ಷಿ ಅವ್ರದ್ದು ಡಿಸ್ಟರ್ಬೆನ್ಸ್, ನೆಟ್ವರ್ಕ್ ಪ್ರಾಬ್ಲಮ್. ಎಸ್, ಮ್ಯೂಟ್ ಮಾಡಿ. ಎಸ್, ರಜನಿಕಾಂತ್, ಎಸ್. ಹರೇ ಕೃಷ್ಣ. ರಜನಿಕಾಂತ್ ಅವರೇ ಹರೇ ಹರೇ ಕೃಷ್ಣ. ಹೇಳಿ. ಅದರ ಬಗ್ಗೆ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಎರಡು ಒಂದೇ ಬೇರೆ ಬೇರೆನಾ ಅಂತ. ಯಾವ್ದು ನಂಗೆ ಪ್ರಶ್ನೆ ಗೊತ್ತಾಗ್ಲಿಲ್ಲ. ಹರೇ ಕೃಷ್ಣ, ಪ್ರಶ್ನೆ ಗೊತ್ತಾಗ್ಲಿಲ್ಲ. ಆಧ್ಯಾತ್ಮಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ಹೌದು, ಡಿಸ್ಕನೆಕ್ಟೆಡ್ ಪ್ರಭುಜಿ. ರಜನಿಕಾಂತ್ ಮಾಡಿ. ಎಸ್, ಎಸ್, ರಜನಿಕಾಂತ್ ಮಾಡಿ. ಅನ್ಮ್ಯೂಟ್ ಮಾಡಿ ಮಾತಾಜಿ. ಮಾಡಿದ್ದೀನಿ ಪ್ರಭುಜಿ. ಎಸ್, ರಜನಿಕಾಂತ್ ಅವರೇ ಅನ್ಮ್ಯೂಟ್ ಮಾಡಿ ಸರ್. ಪ್ರಭುಜಿ. ಹೇಳಿ. ಪ್ರಭುಜಿ, ನನಗೆ ಗುರು ಪರಂಪರೆಯ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಎಸ್, ಅದು 4ನೇ ಅಧ್ಯಾಯದಲ್ಲಿ ಬರ್ತದೆ. ಅದು ಕೂಡ ನಿಮಗೆ ತಿಳಿಸ್ಕೊಡ್ತೇನೆ. 4 ಪರಂಪರೆ ಉಂಟು. ಫಸ್ಟ್ ಇದು ಬ್ರಹ್ಮ ಮಧ್ವ ಪರಂಪರೆ, 2ನೇದು ಸ್ತ್ರೀ ಪರಂಪರೆ, 3ನೇದು ರುದ್ರ ಪರಂಪರೆ, 4ನೇದು 4 ಕುಮಾರ, ಸನಕ, ಸನಾತನ, ಸನಂದ ಕುಮಾರ. ಈ 4 ಪರಂಪರೆ. ಬ್ರಹ್ಮ ಮಧ್ವ ಪರಂಪರೆಯಲ್ಲಿ ಮಧ್ವಾಚಾರ್ಯರು ಆಚಾರ್ಯರು. ನಾವು ಇಸ್ಕಾನ್ ಅವರು ಬ್ರಹ್ಮ ಮಧ್ವ ಪರಂಪರೆಗೆ ಸೇರ್ತೇವೆ. ಅಂದ್ರೆ ಬ್ರಹ್ಮನಿಂದ ಬರುವಂತದ್ದು. ನೆಕ್ಸ್ಟ್ ಸ್ತ್ರೀ ಪರಂಪರೆ ಅಂದ್ರೆ ಲಕ್ಷ್ಮೀ ಪರಂಪರೆ. ಲಕ್ಷ್ಮೀ ಪರಂಪರೆ ಆಚಾರ್ಯರು ರಾಮಾನುಜಾಚಾರ್ಯರು, ಇಲ್ಲಿ ಶ್ರೀರಂಗಂ. ಮತ್ತೆ ಮಧ್ವಾಚಾರ್ಯರು ಇಲ್ಲಿ ಇರುವಂಥದ್ದು ಉಡುಪಿಯಲ್ಲಿ, ಮಂಗಳೂರಿಗಿಂತ 60 ಕಿಲೋಮೀಟರ್ ಆಚೆ. ಮತ್ತೆ ಈ ಸ್ತ್ರೀ ಪರಂಪರೆ ಅಂದ್ರೆ ಲಕ್ಷ್ಮೀ ಪರಂಪರೆ, ರಾಮಾನುಜಾಚಾರ್ಯರು ಅದರ ಅದು ಶ್ರೀರಂಗಂ, ತಿರುಚಿನಪಳ್ಳಿಯಲ್ಲಿ, ಮತ್ತೆ ತಿರುಪತಿ, ಮತ್ತೆ ಕಾಂಚೀಪುರಂ ಇಲ್ಲೆಲ್ಲ ಉಂಟು. ಮತ್ತೆ ನೆಕ್ಸ್ಟ್ 3ನೇದು ರುದ್ರ ಪರಂಪರೆ ಆಚಾರ್ಯರು ವಿಷ್ಣು ಸ್ವಾಮಿ. ಇದು ಗುಜರಾತ್ ಅಲ್ಲಿ ಉಂಟು. ಇದು ಹೆಚ್ಚಿನವರು ಕೆಲವರು ಹೇಳ್ತಾರೆ ನಾವು ಕೂಡ ರುದ್ರ ಪರಂಪರೆ ಅಲ್ಲ. ರುದ್ರ ಪರಂಪರೆ ಅಂದ್ರೆ ವಿಷ್ಣು ಸ್ವಾಮಿ ಅಂಡರ್ ಅಲ್ಲಿ ಇರಬೇಕು. ಅಂದ್ರೆ ಅವರು ಹೇಳಿದ ಮಾರ್ಗದರ್ಶನ ಫಾಲೋ ಮಾಡ್ಬೇಕು. ಹೆಚ್ಚಿನವರು ಹೇಳ್ತಾರೆ, ಆದ್ರೆ ಅವರು ರುದ್ರ ಪರಂಪರೆ ಅಲ್ಲ.
ದಯವಿಟ್ಟು ತಿಳ್ಕೊಳ್ಳಿ. ರುದ್ರ ಅಂದ್ರೆ ಶಿವ, ಶಿವನ ಪರಂಪರೆ ಬಂದವರು ಆ ವಿಷ್ಣು ಸ್ವಾಮಿದು ಅಂಡರಲ್ಲಿ ಇರಬೇಕು, ಹೆಚ್ಚಿನವರಿಲ್ಲ ಅದ್ರ ಹೇಳ್ತಾರೆ ಅವರು. ನೆಕ್ಸ್ಟ್ ಕುಮಾರ ಸಂಪ್ರದಾಯ. ಕುಮಾರ ಸಂಪ್ರದಾಯ 4 ಕುಮಾರ: ಸನಕ, ಸನಾತನ, ಸನಂದ, ಸನತ್ ಕುಮಾರ. ಇದರ ಅಂಡರ್ ಬರುವಂತದ್ದು ನಿಂಬಾರ್ಕ ಆಚಾರ್ಯ, ಇದು ರಾಜಸ್ಥಾನಲ್ಲಿ ಉಂಟು. ಹಾಗಾಗಿ ಅವರ ಅಂಡರ್ ಬಂದಿರಬೇಕು. ಈ 4 ಸಂಪ್ರದಾಯದಲ್ಲಿ ನೀವು ತಗೊಂಡ್ರೆ ಅದು ಸರಿ, ಅದನ್ನು ಬಿಟ್ಟು ನೀವು ತಗೊಂಡ್ರೆ ಅದು ಅಥರೈಸ್ಡ್ ಅಲ್ಲ. ಅವರವರ ಅಭಿಪ್ರಾಯ ಕೊಟ್ಟಿದ್ದಾರೆ. ಈ 4 ಸಂಪ್ರದಾಯದಲ್ಲಿ ಕೃಷ್ಣನ ಅಭಿಪ್ರಾಯ ಉಂಟು. ಎಸ್, ಹರೇ ಕೃಷ್ಣ ಸರ್. ಹರೇ ಕೃಷ್ಣ ರಜನಿಕಾಂತ್ ಅವರು. ಲಾವಣ್ಯ. ಎಸ್, ನೆಕ್ಸ್ಟ್ ಲಾವಣ್ಯ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಹೇಳಿ. ಪ್ರಭುಜಿ, ಇವಾಗ ನೀವ್ ಹೇಳಿದ್ರಲ್ಲ 5 ವರ್ಷದವರೆಗೂ ತುಂಬಾ ಮುದ್ದು ಮಾಡ್ಬೇಕು, ಆಮೇಲೆ ಸ್ಟ್ರಿಕ್ಟ್ ಆಗಿರ್ಬೇಕು ಅಂತ. ನಾನು ಟ್ಯೂಷನ್ಸ್ ತಗೋತೀನಿ ಪ್ರಭುಜಿ. ಪೇರೆಂಟ್ಸ್ ಎಲ್ಲ ಹೇಳ್ತಾರೆ ಚಿಕ್ಕ ವಯಸ್ಸಿಂದ ತುಂಬಾ ಮುದ್ದು ಮಾಡಿ ಬೆಳೆಸ್ಬಿಟ್ಟಿದೀವಿ, ಈಗ ಹೇಳಿದ ಮಾತೆ ಕೇಳೋದಿಲ್ಲ, ಏನ್ ಮಾಡ್ಬೇಕು ಅಂತ. ಸೊ ಅದು ಹೆಂಗೆ ಪ್ರಭುಜಿ? ಇವಾಗ ಮುದ್ದಾಗಿ ಬೆಳೆಸಿರ್ತಾರೆ, ಸ್ಟ್ರಿಕ್ಟ್ ಮಾಡಕ್ ಹೋದಾಗ ಆ ಮಕ್ಕಳ ವರ್ತನೆನೇ ಬೇರೆ ತರ ಇರುತ್ತೆ, ಎಲ್ಲಾದ್ರೂ ಹೋಗ್ಬಿಡೋದು. ನೋಡಿ, ಮುದ್ದು ಅಂದ್ರೆ ಭಕ್ತಿಯಲ್ಲಿ ತಂದೆ ತಾಯಿ ಭಕ್ತರಾಗಿ ಮುದ್ದು ಮಾಡಿದ್ರೆ ಅದು ಬೇರೆ ವಿಷಯ. ಮುದ್ದು ಮಾಡೋದಂದ್ರೆ ಅದು ಮುದ್ದು ಮಾಡೋದ್ರಲ್ಲಿ ಕೂಡ ವಿಧ ಉಂಟು. ಜನರಿಗೆ ಫಸ್ಟ್ ಆಫ್ ಆಲ್ ಭಕ್ತಿ ಗೊತ್ತಿಲ್ಲ, ಮುದ್ದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಮುದ್ದು ಮಾಡೋದಕ್ಕೆ ಅದರದ್ದೇ ಆದ ವಿಧ ಉಂಟು. ಫಸ್ಟ್ ಆಫ್ ಆಲ್ ಅವರು ಭಕ್ತರಲ್ಲ, ಅವ್ರಿಗೆ ಮುದ್ದು ಮಾಡ್ಲಿಕ್ಕೆ ಗೊತ್ತಿಲ್ಲ. ಮುದ್ದು ಮಾಡೋದ್ರಲ್ಲಿ ಕೂಡ ವಿಧ ಉಂಟು. ಭಕ್ತರಾಗ್ಬೇಕು ಫಸ್ಟ್, ಮತ್ತೆ ಆ ಭಕ್ತಿಯಲ್ಲಿ ಬೇರೆ ಶೈಲಿ ಉಂಟು. ಮುದ್ದು ಮಾಡುವಂಥದ್ದು ಇದರಲ್ಲಿ ಬೇರೆ ಶೈಲಿ ಜನರು. ತೇಜಶ್ರೀ ಪ್ರಭುಜಿ. ಒಂದ್ ನಿಮಿಷ ಲಾವಣ್ಯ ಎಂತ ಆಯ್ತು? ಹರೇ ಕೃಷ್ಣ ಲಾವಣ್ಯ, ಅನ್ಮ್ಯೂಟ್ ಮಾಡಿ ಅವರನ್ನು. ಮಾಡಿದೀನಿ ಪ್ರಭುಜಿ. ಎಸ್ ಲಾವಣ್ಯ, ಹರೇ ಕೃಷ್ಣ. ಹರೇ ಕೃಷ್ಣ ತಿಳಿತಾ ನಿಮ್ಗೆ? ಗೊತ್ತಾಯ್ತಾ? ತಿಳಿತು ಪ್ರಭುಜಿ. ಆದ್ರೆ ನಾನ್ ಪ್ರತಿ ಸರಿ ಪೇರೆಂಟ್ಸ್ ನ ನೋಡ್ದಾಗೂನು ಅವ್ರ ಮಕ್ಳು ಬದಲಾವಣೆನ ಬಯಸ್ತಾರೆ, ಆದ್ರೆ ಅವರು ಬದಲಾಗಕ್ಕೆ ಇಷ್ಟ ಪಡೋದಿಲ್ಲ. ಯಾರು ಬದಲಾವಣೆಗೆ ಇಷ್ಟಪಡೋದಿಲ್ಲ? ನಾ ಹೇಳ್ತೀನಿ ಫೋನ್ ತುಂಬಾ ಯೂಸ್ ಮಾಡ್ತಾರೆ ಅಂತ ಪೇರೆಂಟ್ಸ್ ಬಂದ್ ಹೇಳಿ. ನೋಡಿ, ಅದು ಮುದ್ದು ಅಲ್ಲ. ಫೋನ್ ಕೊಡೋದು ಮಕ್ಕಳಿಗೆ ಮುದ್ದು ಅಲ್ಲ. ಜನರು ಅವ್ರಿಗೆ ಮುದ್ದು ಮಾಡೋದು ಅಂತ ಗೊತ್ತಿಲ್ಲ. ಫೋನ್ ಕೊಡೋದು ಮುದ್ದು ಅಲ್ಲ. ಅದೇ ಪ್ರಭುಜಿ, ಇವಾಗ ಮಕ್ಕಳಿಗೆ ಎಂತ ಪ್ಯಾಂಪರ್ ಮಾಡ್ತಿದ್ದಾರೆ, ಫೋನ್ ಎಲ್ಲ ಕೊಡ್ತಾ ಇದ್ದಾರೆ ಮಕ್ಕಳಿಗೆ, ಅದು ಮುದ್ದಲ್ಲ. ಮುದ್ದು ಎಂತ ಅಂತ ಗೊತ್ತಾಗ್ಬೇಕು. ಶಾಸ್ತ್ರದಲ್ಲಿ ನೋಡಿ, ಶಾಸ್ತ್ರದಲ್ಲಿ ಆ ರೀತಿ ಈ ಮೊಬೈಲ್ ಎಲ್ಲ ಇರ್ಲಿಲ್ಲ. ಮತ್ತೆ ಎಂತ ಅಂದ್ರೆ ಆ ರೀತಿ ಮುದ್ದು ಮಾಡೋದಲ್ಲ, ಜನರಿಗೆ ಗೊತ್ತಿಲ್ಲ. ಮತ್ತೆ ಎಂತ ನೋಡಿ, ಪೇರೆಂಟ್ಸ್ ಆಕ್ಟಿವಿಟೀಸ್ ನೋಡಿ, ಸ್ವಲ್ಪ ಕೂಡ ಇಲ್ಲ. ಪೇರೆಂಟ್ಸ್ ಆಕ್ಟಿವಿಟಿನೇ ನೋಡಿ ಹೇಗೆಂದ್ರೆ ನೋಡಿ, ನಿಮ್ಗೆ ಇದಕ್ಕೆ ನಾನು ಸಣ್ಣ ಉದಾಹರಣೆ ಕೊಡ್ತೇನೆ. ನಮ್ಗೆ ಒಬ್ರು ನನ್ನ ಅಪ್ರೋಚ್ ಆಗಿ ನನ್ನ ಹತ್ರ ಬಂದು ಹೇಳಿದ್ರು, ನನ್ನ ಮಗ ಕಲಿಯುವುದೇ ಇಲ್ಲ, ಡೈಲಿ ಅಂದ್ರೆ ಕಲಿಯುವುದೇ ಇಲ್ಲ. ನಾ ಹೇಳಿದೆ, ನೀವು ಸಂಜೆ ಇಬ್ಬರು ಕೂಡ ಗವರ್ಮೆಂಟ್ ಎಂಪ್ಲಾಯೀಸ್. ನಾ ಹೇಳಿದೆ, ನೀವೆಂತ ಮಾಡ್ತೀರಿ? ಸಂಜೆ ಬಂದು ನಾವು 5:30ಗೆ ಬರ್ತೇವೆ, 6 ಗಂಟೆಯಿಂದ 9 ಗಂಟೆ ತನಕ ನಾವು ಟಿವಿ ಎದುರು ಇರ್ತೇವೆ, ಮತ್ತೆ ಮಗ ಅವನ ರೂಮಲ್ಲಿ ಇರ್ತಾನೆ. ನಾಳೆ ನೀವು ಸ್ಯಾಕ್ರಿಫೈಸ್ ಮಾಡಿ, ನೀವು ಟಿವಿ ನೋಡುದು ಬಿಡಿ, ನೀವು ಅವನ ಎದುರು ಕೂತ್ಕೊಳ್ಳಿ, ಓದಿಸಿ. ನಿಮ್ದು ಸ್ಯಾಕ್ರಿಫೈಸ್ ಎಂತಿಲ್ಲ, ಮತ್ತೆ ನಿಮ್ಗೆ ಮಗ ಓದ್ಬೇಕಂತ ಇದ್ರೆ ಅದು ತಪ್ಪು. ಹಾಗಾಗಿ ನಮ್ದು ಪೇರೆಂಟ್ಸ್ ಫಸ್ಟಿಗೆ ಚೈತನ್ಯ ಬಾಬು ಅಂತ ಹೇಳುದು, ಭಾರತ ಭೂಮಿಲೆ ಜನ್ಮ ಹೋಯ್ಲೆ ಯಾರ್, ಜನ್ಮ ಸಾರ್ಥಕರಿ ಫಿರ್ ಕರೋ ಪರೋಪಕಾರ. ಫಸ್ಟಿಗೆ ಪೇರೆಂಟ್ಸ್ ಭಕ್ತಿ ಮಾರ್ಗವನ್ನು ತಗೊಳ್ಬೇಕು, ಮತ್ತೆ ಅದು ಮಾಡ್ಬೋದು. ಅದು ಮಾಡದೆ ಅದು ಆಗುದಿಲ್ಲ. ಆದ್ರೆ ಪ್ರಭುಜಿ, ಪೇರೆಂಟ್ಸ್ಗೆ ಭಕ್ತಿನೇ ಇಲ್ಲದೆ ಇದ್ದಾಗ ಮಗುಗೆ ಹೇಗೆ ನಾವು ಬದಲಾಯಿಸೋದು? ಅವ್ರ ಪೇರೆಂಟ್ಸ್ ಭಕ್ತಿ ಮಾರ್ಗದಲ್ಲಿ ಭಕ್ತಿ ಇಲ್ಲದಿದ್ರೆ ಮಗುವನ್ನು ಬದಲಾಯಿಸಲಿಕ್ಕೆ ಚಾನ್ಸ್ ಇಲ್ಲ. ಆದ್ರೆ ಅಶುದ್ಧ ಭಕ್ತರು ಏನಾದ್ರು ಅವರ ಕೃಪೆಯಿಂದ ಅದು ಆಗ್ಬೋದು ವಿನ, ಇಲ್ಲದ್ರೆ ಕಷ್ಟ. ಓಕೆ ಪ್ರಭುಜಿ, ತಿಳಿತಾ ನಿಮ್ಗೆ ಕಾನ್ಸೆಪ್ಟ್ ತಿಳಿತಾ? ಮುದ್ದು ಮಾಡೋದಂದ್ರೆ ನಾವು ನಮ್ಮ ಇದನ್ನು ತರ್ತೇವೆ, ಅನಾಲಜಿ. ನಮ್ಮ ಅನಾಲಜಿ ಅಲ್ಲ, ಶಾಸ್ತ್ರದ ಪ್ರಕಾರ. ಶಾಸ್ತ್ರದಲ್ಲಿ ಮುದ್ದು ಮಾಡುವ ರೀತಿಯೇ ಬೇರೆ ಉಂಟು. ನನ್ಗೆ ಅದೇ ಪ್ರಭುಜಿ, ಮಕ್ಕಳು ಅಷ್ಟು ಚಿಕ್ಕ ಮಕ್ಕಳಲ್ಲಿ ನಾವ್ ಏನ್ ಕಲಿಸ್ತೀವೋ ಅದು ಬರುತ್ತೆ. ಮತ್ತೆ ಇವಾಗ್ಲೇನೆ ಸರಿಯಾಗಿ ಭಕ್ತಿ ಮಾರ್ಗದಲ್ಲಿ ಬರ್ದೇ ಇದ್ದಾಗ ಮುಂದೆ ಅವ್ರ ಭವಿಷ್ಯ ಏನು, ಆತರ ಪ್ರಶ್ನೆಗಳು ತುಂಬಾ ಕಾಡ್ತಾ ಇರುತ್ತೆ. ಈಗ ಎಂತ ಅಂದ್ರೆ, ನೀವು ಅವರಿಗೆ ನಿಮ್ಮ ಶಾಲೆಯಲ್ಲಿ ಕಲಿಸ್ತೀರಿ, ಮನೆಯಲ್ಲಿ ಹೋಗಿ ಅಂತ ವಾಪಸ್ ಅದೇ ಆಗ್ತಿದೆ ಪ್ರಭುಜಿ ಈಗ. ಹಾಗಾಗಿ ಏನು ಪ್ರಯೋಜನ ಇಲ್ಲ ಅಂತದ್ದು. ಅದಕ್ಕೆ ಕುಂಜರಿ ಸ್ನಾನ ಅಂತ ಹೇಳುವಂಥದ್ದು. ಆನೆ ಸ್ನಾನ ಮಾಡ್ತದೆ. ಆನೆ ಸ್ನಾನ ಮಾಡಿದ ಮೇಲೆ ಮೈಗೆ ಇಡೀ ಹೊಯ್ಗೆ ಏನಾಗ್ತದೆ. ಆ ಸ್ನಾನ ಎಂತದ್ದು ಪ್ರಯೋಜನ ಉಂಟಾ? ನೀವಿಲ್ಲಿ ಅವರಿಗೆ ಕಳಿಸ್ತೀರಿ, ಮನೆಯಲ್ಲಿ ಹೋಗಿ ತಂದೆ ತಾಯಿಗೆ ಅದು ಇಲ್ಲ, ಎಂತಾಗ್ತದೆ? ಅದು ಈಕ್ವೇಶನ್ ಸರಿಯಾಗುದಿಲ್ಲ. ಆದ್ರೆ ನನ್ನ ಎಫರ್ಟ್ ನಾನು ಬಿಡದೆ ಅದೇ ರೀತಿ ಮಾಡಿ, ನೀವು ನಿಮ್ಮ ಪ್ರಯತ್ನ ಮಾಡಿ.
ನಿಮ್ಗೆ ಕೃಷ್ಣ ಪ್ರಯತ್ನಕ್ಕೆ ಮಾರ್ಕ್ ಕೊಡ್ತಾನೆ, ಅದು ಬೇರೆ ವಿಷಯ. ಓಕೆ ಎಸ್, ಸರಿ ಪ್ರಭುಜಿ, ಹರೇ ಧನ್ಯವಾದಗಳು. ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ತೇಜಶ್ರೀ ಪ್ರಭುಜಿ. ಎಸ್, ತೇಜಶ್ರೀಯಾ, ತೇಜಶ್ರೀ, ಹರೇ ಕೃಷ್ಣ, ತೇಜಶ್ರೀ. ಎಸ್, ಹರೇ ಕೃಷ್ಣ ತೇಜಶ್ರೀ ಅವರೇ, ಹರೇ ಕೃಷ್ಣ. ಕೇಳಿಸ್ತಾ ಇದೆಯಾ ಗುರುಜಿ? ಕೇಳಿಸ್ತಾ ಉಂಟು ಮಾತಾಜಿ, ಹೇಳಿ ಮಾತಾಜಿ. ಸರ್, ನನ್ನ ಪ್ರಶ್ನೆ, ಈಗ ನೀವ್ ಹೇಳಿದ್ರಿ ನಮ್ಮ ಪಂಚೇಂದ್ರಿಯಗಳು ಅಂದ್ರೆ ಇಂದ್ರಿಯ ಸುಖಗಳನ್ನೆಲ್ಲ ಬಿಟ್ಟು ಭಗವಂತನ ನಾಮಸ್ಮರಣೆಯಲ್ಲಿ ತೊಡಗ್ಬೇಕು ಅಂತ. ಸೊ ಈಗ ಮದುವೆ ವಿಷಯ ಬಂದಾಗ, ಈಗ ಈಗ ಸಂಸಾರ ಸಾಗರದಲ್ಲಿ ಮುಳುಗಿದ್ರು, ಗೊತ್ತಿದ್ದು ಮದುವೆ ಆಗಿ ಮತ್ತೆ ಅದರಿಂದ ಮತ್ತೆ ಆಚೆ ಬರಕ್ಕೆ ಮತ್ತೆ ದೇವರು ಇದು ಮಾಡಿ ಅವೆಲ್ಲ ತುಂಬಾ ಹೇಳ್ತಾರಲ್ಲ. ಈಗ ಮದುವೆ ಆಗ್ದೇನೆ ಇದ್ರೂನು ಸಮಾಜದಲ್ಲಿ ಒಂದ್ ರೀತಿ ಮಾತಾಡ್ತಾರೆ. ಸೊ ಹೌ, ವೈ ಅಂಡ್ ಹೌ, ಲೈಕ್ ಈಗ ಯಾಕೆ ಈ ತರ ಇದೆ ಅಂತ, ಮದುವೆ ಆಗಿ ಸಾಧನ ಮಾಡೋದ, ಮದುವೆ ಆಗದೆ ಸಾಧನ ಮಾಡೋದ? ನೋಡಿ, ಶಾಸ್ತ್ರ ಹೆಂಗಸಿಗೆ ಮದ್ವೆ ಆಗ್ಬೇಕಂತ ಹೇಳುವಂತದ್ದು. ಶಾಸ್ತ್ರ ಮದ್ವೆ ಆಗ್ಬಾರ್ದು ಅಂತ ಹೇಳುವುದಿಲ್ಲ, ಎಲ್ಲಿ ಕೂಡ ಇಲ್ಲ ಶಾಸ್ತ್ರದಲ್ಲಿ. ಹೆಂಗಸ್ ಅಂದ್ರೆ ಮದ್ವೆ ಆಗ್ಲೇಬೇಕು, ಫಸ್ಟ್ ಪಾಯಿಂಟ್. ಮತ್ತೆ ನಾವು ಯಾವಾಗಲೂ ಎಕ್ಸಾಂಪಲ್ ತೆಗೆಯುವಾಗ, ಈಗ ದೇವಹೂತಿ ಸ್ವಯಂಭೂ ಮನು ಇದು ಮಗಳು, ರಾಜನ ಮಗಳು. ಅವಳನ್ನು ಕರ್ದವ ಮುನಿಗೆ ಮದುವೆ ಮಾಡಿಸ್ತಾರೆ. ಮತ್ತೆ ಅವಳ ಎಲ್ಲ ಇಚ್ಛೆಯನ್ನು ಬಿಟ್ಟು ಅವಳು ಸೇವೆ ಮಾಡ್ತಾಳೆ ಗಂಡನ. ಎಷ್ಟೋ ವರ್ಷ, ಸಾವಿರ ಅವಳು ಸೇವೆ ಮಾಡ್ತಾಳೆ. ಮತ್ತೆ ಕಡೆಗೆ ಅವಳು ಹೇಳುವಂಥದ್ದು, ನಿಮ್ದು ಎಲ್ಲಿ ಅದು ಫ್ಯಾಮಿಲಿ ಪ್ಲಾನಿಂಗ್ ಉಂಟಾ ಅಂತ ಕರ್ದಮ ಮುನಿಗೆ ಹೇಳ್ತಾರೆ. ಆಗ ಕರ್ದಮ ಮುನಿ ಅವಳ ಸೇವೆಗೆ ಪ್ಲೀಸ್ ಆಗಿ ಎಸ್ ಒಪ್ತಾರೆ. ಮತ್ತೆ ಕರ್ದಮ ಮುನಿಯಲ್ಲಿ ಹೇಳುವಂಥದ್ದು, ನಾನು ಮಾಡಿದ ತಪಸ್ಸಿನ ಅರ್ಧ ಫಲ ನಿನ್ಗೆ ಸಿಗ್ಲಿ. ಅದಕ್ಕೆ ಅರ್ಧಾಂಗಿ ಅಂದ್ರೆ ಗಂಡ ಮಾಡಿದ ಅರ್ಧ ಫಲ ಹೆಂಡತಿ ಸಿಗ್ತದಂತೆ. ಇಲ್ಲಿ ಪ್ರಭುಪಾದ ಹೇಳ್ತಾರೆ, ತಪಸ್ಸು ಯಾರು ಮಾಡಿದ್ದು? ಕರ್ದಮ ಮುನಿ. ಲಾಭ ಯಾರಿಗೆ ಸಿಕ್ತು? ದೇವಹೂತಿಗೆ. ಮತ್ತೆ ದೇವಹೂತಿಗೆ ಆ ಕಪಿಲ ಮುನಿ ಹುಟ್ಟಿದ್ರು. ಕಪಿಲ ಮುನಿ ಬೇರೆ ಯಾರಲ್ಲ, ಕಪಿಲ ಕೃಷ್ಣನ ಇನ್ಕಾರ್ನೇಷನ್. ಹಾಗಾಗಿ ಶಾಸ್ತ್ರ ನಮ್ಮನ್ನು ಎಂತಂದ್ರೆ ಮದುವೆ ಆಗಿದಿರುವುದು, ಮತ್ತೆ ಇದು ಎಂತ ಹೇಳೋದು, ನೀವು ಹೇಳಿದ ತೇಜಶ್ರೀ, ಹರೇ ಕೃಷ್ಣ ತೇಜಶ್ರೀ, ಅನ್ಮ್ಯೂಟ್ ಮಾಡಿ ತೇಜಶ್ರೀ ಅವರನ್ನು. ಹರೇ ಕೃಷ್ಣ ಮಾತಾಜಿ. ಅವ್ರು ಬಿಟ್ರು ಪ್ರಭುಜಿ. ಬಿಟ್ರ? ಅವ್ರು ಡಿಸ್ಕನೆಕ್ಟ್ ಆಗಿರ್ಬೋದು ಪ್ರಭುಜಿ. ಡಿಸ್ಕನೆಕ್ಟ್ ಆಯ್ತಾ? ಓಕೆ. ಇವಾಗ ಸರಸ್ವತಿ ಅವರು. ಓಕೆ, ಒಂದ್ ನಿಮಿಷ, ಅವ್ರದ್ದು ನಾನು ಕಂಪ್ಲೀಟ್ ಮಾಡಲಿಲ್ಲ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ. ಹೇಗೆಂದ್ರೆ ಶಾಸ್ತ್ರದಲ್ಲಿ ತುಂಬಾ ಇಂಥದ್ದು ಉಲ್ಲೇಖ ಉಂಟು. ನಾವು ಅವರನ್ನು ನೋಡಿ ಕಲಿಬೇಕು. ದ್ರೌಪದಿ, ಕುಂತಿ, ದೇವಹೂತಿ, ಬೇರೆ ಬೇರೆ ಭಕ್ತರಿದ್ದಾರೆ. ಅವರು ಹೇಗೆ ಮಾಡಿದ್ದಾರೆ ಅವರನ್ನು ಕಲಿಬೇಕು. ಪ್ರಭುಪಾದ ಹೇಳ್ತಾರೆ, ಯಾವಾಗಲೂ ನಾವು ಒಂದು ನಮ್ಮ ಲೈಫಲ್ಲಿ ನಾವು ನೋಡಿದ್ರೆ ಆ ಶುದ್ಧ ಭಕ್ತರನ್ನು ನೋಡಿ ಕಲಿಬೇಕು, ಉಳಿದವರನ್ನಲ್ಲ. ಎಸ್ ಎಸ್, ನೆಕ್ಸ್ಟ್ ಸರಸ್ವತಿ ಮಾತಾಡಿ. ಎಸ್ ಸರಸ್ವತಿ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಸರಸ್ವತಿ. ಮಾಡಿದ್ದೀನಿ ಪ್ರಭುಜಿ. ಎಸ್ ಸರಸ್ವತಿ. ಹರೇ ಕೃಷ್ಣ. ಸರಸ್ವತಿ ಅವರು ಇಲ್ಲ ಪ್ರಭುಜಿ. ಬೇರೆ ಯಾರು ಪ್ರಶ್ನೆ ಇಲ್ವಾ? ಅನ್ಮ್ಯೂಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹಾಕಿದ್ದಾರೆ ಚಾಟ್ ಅಲ್ಲಿ. ಓಕೆ. ಎಸ್ ಸರಿತಾ ಮಾತಾಜಿ, ಅಂತ ಚಾಟ್ ಅಲ್ಲಿ ಪ್ರಶ್ನೆ ಉಂಟಾ? ನಿಮಿಷ ನೋಡಿ ಅಂತೆ. ಇಲ್ಲ ಪ್ರಭುಜಿ. ಇಲ್ವಾ? ಇಲ್ಲ. ಎಸ್, ಹಾಗಾದ್ರೆ ಹರೇ ಕೃಷ್ಣ. ಯಾರ್ದು ಪ್ರಶ್ನೆ ಇಲ್ಲಲ್ಲ, ನಾವು ಮುಕ್ತಾಯ ಮಾಡುವ. ವಾಂಛಾ ಕಲ್ಪತರೋ ಭವಿಷ್ಯ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನಿಯೋಭ್ಯೋ ವೈಷ್ಣವ್ಯೋಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ಕಿ ಜಯ. ನಾಮ